ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಅದಕ್ಕಿಂತ ಜಾಸ್ತಿಯಾಗಿ ಒಂದು ಸ್ಫೂರ್ತಿಯಾಗಿರುವಂತಹ ಚರ್ಚೆ. ಆ ಸ್ಫೂರ್ತಿಯಾಗಿರುವಂತಹ ಚರ್ಚೆ ಯಾಕೆ ಅಂತ ಬಂದಾಗ, ನಮ್ಮ ತುಳುನಾಡಿನ ಯುವ ಪ್ರತಿಭೆ, ನಮ್ಮ ಕರಾವಳಿ ಭಾಗದ ಯುವ ಪ್ರತಿಭೆ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ, ನಾವೆಲ್ಲರೂ ಕೂಡ ಪ್ರೌಡ್ ಫೀಲ್ ಮಾಡುವಂತಹ ಸಾಧನೆಯನ್ನ ಮಾಡಿದ್ದಾನೆ. ನಮ್ಗೆಲ್ಲರೂ ಕೂಡ ಹೆಮ್ಮೆ ತಂದಿರುವಂತಹ ಆ ಯುವಕ ಯಾಕೆ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಈ ಕಾರ್ಯಕ್ರಮ ಅಂತ ಬಂದಾಗ ಬಹಳಷ್ಟು ಸಾಧಕರನ್ನ, ಬಹಳಷ್ಟು ವಿದ್ಯಾರ್ಥಿ ವಲಯದಲ್ಲಿ ಯುವ ಸಾಧಕರನ್ನ ನಾವು ನೋಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಈ ಒಬ್ಬ ಯುವಕ ಏನಿದ್ದಾನೆ, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತ ಆಯೋಜನೆ ಮಾಡಿದಂತಹ ಒಂದು ಅತ್ಯದ್ಭುತವಾಗಿರುವಂತಹ ರಾಷ್ಟ್ರ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಈ ನಮ್ಮ ಹೆಮ್ಮೆಯ ತುಳುನಾಡಿನ ಯುವಕ ಅತ್ಯದ್ಭುತವಾಗಿ ಭಾಷಣವನ್ನ ಮಾಡುವ ಮೂಲಕ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾಷಣವನ್ನ ಮಾಡುವ ಮೂಲಕ ಪ್ರತಿಯೊಬ್ಬರನ್ನ ಹುಬ್ಬೇರುವಂತೆ ಮಾತ್ರ ಅಲ್ಲ, ಪ್ರಶಂಸೆಗೆ ಪಾತ್ರವಾಗುವಂತೆ ಮಾಡಿದಂತಹ ಯುವಕ. ಬಹಳಷ್ಟು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಹೇಳಿದಾಗ ಈ ಯುವಕ ಏನಿದ್ದಾನೆ ನಮ್ಮ ತುಳುನಾಡಿನವನೇ, ನಮ್ಮ ಊರ್ದ ಕುಲೆ, ನಮ್ಮ ತುಳುನಾಡದ ಕುಲೆ ಪಂಪ. ಸೊ ಅಂಚಿನ ಒಂದು ಬಹಳ ಪ್ರತಿಭೆ. ಆದ್ರೆ ಬಹಳಷ್ಟು ಜನರು ಇವರನ್ನ ಬಹಳಷ್ಟು ವೇದಿಕೆಗಳಲ್ಲಿ ನೋಡಿದ್ದೀರಾ. ಆದ್ರೆ ಇಂತಹ ಒಂದು ದೆಹಲಿಯ ಸಂಸತ್ ಭವನದಲ್ಲಿ ಇಂತಹ ಒಂದು ಅತ್ಯದ್ಭುತವಾಗಿರುವಂತಹ ಭಾಷಣವನ್ನ ಈ ಯುವಕ ಮಾಡಿದಾಗ ಬಹಳ ನಮ್ಮೆಲ್ಲರೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಹಾಗಿದ್ದಾಗ ಅತ್ಯದ್ಭುತವಾಗಿರುವಂತಹ ವಾಗ್ಮಿ ಆಗ್ತಾನೆ ಈ ಯುವಕ ಇನ್ನು ಮುಂದಕ್ಕೆ, ಅತ್ಯದ್ಭುತವಾಗಿರುವಂತಹ ವಾಕ್ಚತುರ ಆಗ್ತಾನೆ ಈ ಯುವಕ ಇನ್ನು ಮುಂದಕ್ಕೆ ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತಿನ ವಿಶೇಷ ಕಾರ್ಯಕ್ರಮ ವಾಕ್ಚತುರ ಸೌರವ್ ಸಾಲ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಮತ್ತೊಂದು ಹೆಮ್ಮೆಯ ವಿಚಾರ ಯಾಕೆ ಅಂತ ಬಂದಾಗ, ಕರ್ನಾಟಕ ರಾಜ್ಯದಲ್ಲಿ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆಯಾಗಿರುವಂತಹ ಏಕೈಕ ವಿದ್ಯಾರ್ಥಿ ಆಗಿರ್ತಾನೆ ಈತ. ಜೊತೆಗೆ ದೇಶದಾದ್ಯಂತ ಆಯ್ಕೆಯಾದಂತಹ 25 ವಿದ್ಯಾರ್ಥಿಗಳಲ್ಲಿ, ಜಸ್ಟ್ ಇಮ್ಯಾಜಿನ್, ನಮ್ಮ ದೇಶದಾದ್ಯಂತ ಆಯ್ಕೆಯಾಗಿರುವಂತಹ 25 ವಿದ್ಯಾರ್ಥಿಗಳಲ್ಲಿ ಜೊತೆಗೆ ಕರ್ನಾಟಕದ ಏಕೈಕ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿದ್ದಾನೆ ನಮ್ಮ ಮಂಗಳೂರಿನ ಪ್ರತಿಷ್ಠಿತ ಕೆನರಾ ಕಾಲೇಜಿನ ಈ ಒಬ್ಬ ಯುವಕ. ಅದರಲ್ಲೂ ಕೂಡ NSS ಅಂತ ಬಂದಾಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶಿಸ್ತಿನ ಜೀವನಕ್ಕಾಗಿ, ಅವರ ಜೀವನದ ಭವಿಷ್ಯ ಏನಿದೆ ಒಂದು ಉಜ್ವಲ ಮಾಡಿರುವಂತಹ ಅದೆಷ್ಟು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಆ ಒಂದು ನಿಟ್ಟಿನಲ್ಲಿ NSS ಕೂಡ ಈ ಒಬ್ಬ ಯುವಕನ ಈ ಒಂದು ಯಶಸ್ಸಿನ ಹಿಂದೆ ಪಾತ್ರವಾಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಅಷ್ಟು ಕೂಡ ಯಾರು ಯುವಕ, ಏನ್ ಮಾಡಿದ್ದಾನೆ, ಆತನ ಒಮ್ಮೆ ಭಾಷಣವನ್ನ ನಾವೆಲ್ಲರೂ ಕೂಡ ಕೇಳಲೇಬೇಕು. ಯಾಕಂದ್ರೆ ನಾನು ಪ್ರಥಮ ಬಾರಿ ನೋಡಿದಾಗ ಬಹಳಷ್ಟು ಹೆಮ್ಮೆ ಆಯಿತು, ಬಹಳಷ್ಟು ಖುಷಿ ಆಯಿತು. ಯಾಕಂದ್ರೆ ನಮ್ಮ ಮಂಗಳೂರಿನಲ್ಲಿ ಇಂತಹ ಪ್ರತಿಭೆ ಇದೆ ಅನ್ನುವಂತಹ ವಿಚಾರದಲ್ಲಿ. ಹೇಗಿತ್ತು ಆ ಭಾಷಣ ದೆಹಲಿಯ ಸಂಸತ್ ಭವನದಲ್ಲಿ? ಒಂದ್ಸಲ ತಾವು ಕೂಡ ನೋಡ್ಕೊಂಬನ್ನಿ. ದೆಹಲಿಯ ಸಂಸತ್ ಭವನದಲ್ಲಿ ಮಿಂಚಿದ ತುಳುನಾಡಿನ ಪ್ರತಿಭೆ, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗೆದ್ದ ಸೌರವ್ ಸಾಲ್ಯಾನ್. ಕರ್ನಾಟಕ ಕಲಾಶ್ರೀ ರಾಜ್ಯೋತ್ಸವ ಸಾಧಕ ಪುರಸ್ಕಾರ, ಕರ್ನಾಟಕ ಪ್ರತಿಭಾ ರತ್ನ ಪ್ರಶಸ್ತಿ ಪಡೆದಿರುವ ಸೌರವ್. Discipline and united action are the codes of strength for the nation was once said by a person who was born exactly 35 years after Gandhiji and followed not just his birthday but also his principles. Yes, I am Saurav Salin representing NYK Mangalore from Karnataka, here to speak about one of the greatest leaders of all time, the second Prime Minister of our country, Lal Bahadur Shastri. His life lessons and legacy in Amritkal. As a person who was always against caste system, Mr. Shastri dropped out his last name and remained Lal Bahadur. The Shastri came later, which meant scholar, not any caste. Though dowry system was very active at that time, you know what Shastri ji accepted as dowry? A charaka and some khadi clothes. That too because of the insistence from his in-laws. When he could do it, why are we, people of 21st century, still behind caste? He was a man with power who never abused his power. From joining a queue like a common man to paying the expense that incurred when his son used the government vehicle for personal use, Shastri ji taught us the real meaning of simplicity and honesty.
When he was in jail during pre-independence, Shastriji wrote a letter to his wife Lalita Shastri asking if she was getting 50 rupees from the servants of India society. And later, when he got a letter from her telling yes, and he is able to save rupees 10 every month, he immediately wrote a letter to the concerned authority asking them to send rupees 40 thereafter and use the remaining 10 for needy people. I mean, what a selfless man he was. Humble, tolerant, with great inner strength and resoluteness, he was man of people who understood their language, and also a man of vision who led the country towards progress. When he was serving as the Prime Minister, his family had bought a Fiat car out of loan. And later, when Shastriji expired, his wife paid up the loan amount as per her husband's wish. That's how our Shastriji led a practical, rather ideological life even after death. From joining the Indian freedom struggle as a teenager to successfully curbing the 1947 riot and being the most honest Prime Minister this country has ever seen, there is so less that we talk about this great man. Lal Bahadur Shastri and his valuable contribution to this country shall never be forgotten. He will always remain to inspire and encourage millions of Bharatiyas to stand up for their right, fight until very end, and be honest no matter what. In 1966, he was posthumously awarded Bharata Ratna, and I personally believe that the value of the award increased thereafter. Today, in this Amrit Kal, our country is making strides towards success with Make in India and G20 summit spearheading the development. Lal Bahadur Shastri, a man of peace, was the epitome of integrity. Surely, if we all follow the path of this great man, our country shall be even more developed, not just politically, economically, or technologically, but also ethically. Jai Jawan, Jai Kisan, Jai Shastri ji. Thank you so much. ಗಾಂಧಿ ಜಯಂತಿ ಪ್ರಯುಕ್ತ ದೆಹಲಿಯ ಸಂಸತ್ ಭವನದಲ್ಲಿ ಭಾಷಣ ಮಾಡಲು ರಾಜ್ಯದಿಂದ ಆಯ್ಕೆಯಾಗಿದ್ದ ಮಂಗಳೂರಿನ ಯುವ ಪ್ರತಿಭೆ ಸೌರವ್ ಸಾಲ್ಯನ್ ಕೆನರಾ ಕಾಲೇಜಿನಲ್ಲಿ ಬಿಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿ. ಕಲಾವಿದನು ಆಗಿರುವ ಸೌರವ್ ಕರ್ನಾಟಕದ ಕಲಾಶ್ರೀ, ರಾಜ್ಯೋತ್ಸವ ಸಾಧಕ ಪುರಸ್ಕಾರ, ಕರ್ನಾಟಕ ಪ್ರತಿಭಾ ರತ್ನ ಮೊದಲಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಆಂಗ್ಲ ಭಾಷೆಯ ಉಪನ್ಯಾಸಕನಾಗಬೇಕೆಂಬುದು ಕನಸು. ಎಸ್ಎಸ್ಸಿಯಲ್ಲಿ 92.8 ಹಾಗೂ ಪಿಯುಸಿಯಲ್ಲಿ 97.7 ಅಂಕ. ಆಂಗ್ಲ ಭಾಷೆಯ ಉಪನ್ಯಾಸಕನಾಗಬೇಕೆಂಬುದು ಸೌರವ್ ಕನಸು. ಆಂಗ್ಲ ಭಾಷೆಯ ಟ್ಯೂಷನ್ ನೀಡುತ್ತಾ ಶಿಕ್ಷಣ ಪಡೆಯುತ್ತಾ ಇರುವ ಸೌರವ್ ಉಪನ್ಯಾಸಕನಾಗುವ ಕನಸಿನ ಜೊತೆಗೆ ಬರಹಗಾರನಾಗಬೇಕೆಂಬ ಇರಾದೆಯೂ ಇದೆ ಅಂತ ಸೌರವ್ ಹೇಳಿದ್ರೆ. ಸೌರವ್ ಬಾಲ್ಯದಿಂದಲೇ ಮಾತುಗಾರ. ವಿವಿಧ ರೀತಿಯ ಕಲೆಯ ಬಗ್ಗೆಯೂ ಆಸಕ್ತಿ ಹೊಂದಿರುವ ಆತ ಎಸ್ಎಸ್ಎಲ್ಸಿಯಲ್ಲಿ 92.8 ಹಾಗೂ ಪಿಯುಸಿಯಲ್ಲಿ 97.7 ಅಂಕಗಳನ್ನು ಪಡೆಯುವ ಮೂಲಕ ಶೈಕ್ಷಣಿಕವಾಗಿಯೂ ಉತ್ತಮ ನಿರ್ವಹಣೆ ತೋರುತ್ತಿದ್ದಾನೆ ಸೌರವ್ ಸಾಲ್ಯನ್. ಇದು ನಮ್ಮ ತುಳುನಾಡಿನ ಪ್ರತಿಭೆ, ಕರಾವಳಿಯ ಪ್ರತಿಭೆ, ನಮ್ಮ ಮಂಗಳೂರಿನ ಪ್ರತಿಭೆ ಸೌರವ್ ಸಾಲ್ಯನ್ ದೆಹಲಿಯ ಸಂಸತ್ ಭವನದಲ್ಲಿ ಅಷ್ಟು ಜನರ ಮುಂದುಗಡೆ ಆ ಒಂದು ಭಾಷಣವನ್ನ ಮಾಡಿದಾಗ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಭಾಷಣವನ್ನ ಮಾಡಿದಂತಹ ರೀತಿ, ದ ವೇ ಹಿ ಪ್ರೆಸೆಂಟ್ ಅನ್ನುವಂಥದ್ದು ಅಮೇಝಿಂಗ್. ಬಹಳಷ್ಟು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಇಂತಹ ಒಂದು ವಾಕ್ಚಾತುರ್ಯತೆ ಅಥವಾ ಇಂತಹ ಒಂದು ಅತ್ಯದ್ಭುತವಾದ ಭಾಷಣ ಕಲೆ ಅನ್ನುವಂಥದ್ದು ಏನು ಹೇಳ್ತೀವಿ ನೋಡಿ, ಇದು ವಿದ್ಯಾರ್ಥಿಗಳಲ್ಲಿ ಬೇಕೇ ಬೇಕು. ಯಾಕಂದ್ರೆ ಇದು ವ್ಯಕ್ತಿತ್ವ ವಿಕಸನಕ್ಕೂ ಕೂಡ ಮತ್ತೊಂದು ದಾರಿ ಆಗುತ್ತೆ. ಇವೆಲ್ಲದರ ಜೊತೆಗೆ ದೆಹಲಿಯ ಸಂಸತ್ ಭವನದಲ್ಲಿ ಇಂತಹ ಭಾಷಣ ಮಾಡ್ತಾರೆ ಅಂತ ಬಂದಾಗ, ಅದರಲ್ಲೂ ಕೂಡ ಫಸ್ಟ್ ಬಿಕಾಂ ಕಲಿತಾ ಇರುವಂತಹ ಯುವಕ ಅಂತ ಬಂದಾಗ ಗುಂಡಿಗೆ ಇರಬೇಕು ಅನ್ನೋದು ಬಹಳ ಜನರು ಹೇಳ್ತಾರೆ. ಸೊ ಅಂತಹ ಒಂದು ಗುಂಡಿಗೆ ಇರಲೇಬೇಕಾಗುತ್ತೆ. ಸಣ್ಣ ಪುಟ್ಟ ವೇದಿಕೆ ಹತ್ತಿ ಭಾಷಣ ಮಾಡೋದಕ್ಕೂ ಕೂಡ ಬಹಳಷ್ಟು ಜನರು ಭಯ ಪಡ್ತಾರೆ. ಅಂಥದ್ರಲ್ಲಿ ದೆಹಲಿಯ ಸಂಸತ್ ಭವನದಲ್ಲಿ ಇಂತಹ ಭಾಷಣ ಮಾಡಬೇಕು ಅಂತ ಬಂದಾಗ ಹ್ಯಾಟ್ಸ್ ಆಫ್ ಹೇಳಬೇಕು ಇಂತಹ ಯುವಕನಿಗೆ. ಹಾಗಾಗಿ ಇವತ್ತಿನ ನಮ್ಮ ಕುಡ್ಲ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆ ವಿದ್ಯಾರ್ಥಿ ಇದ್ದಾನೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಆ ವಿದ್ಯಾರ್ಥಿ ಈ ಸ್ಥಾನಮಾನದಲ್ಲಿ ನಿಲ್ಬೇಕು ಅಂತ ಬಂದಾಗ, ಅದರ ಹಿಂದಿರುವಂತಹ ಗುರಿಯನ್ನ ನಾವು ರೀಚ್ ಮಾಡ್ಬೇಕು ಅಂತ ಬಂದಾಗ ಹಿಂದೆ ಗುರುಗಳು ಇರಬೇಕು ಅನ್ನುವಂತಹ ಮಾತುಗಳು, ಅದೇ ರೀತಿ ಮಾರ್ಗದರ್ಶಕರಾಗಿ ಗುರುಗಳಾಗಿ ಪ್ರೋತ್ಸಾಹವನ್ನ ನೀಡಿದಂತಹ ಗುರುಗಳು, ಜೊತೆಗೆ ಈ ಒಂದು ಸಾಧನೆ ಮಾಡಬೇಕು ಅಂತ ಬಂದಾಗ ದಾರಿಯನ್ನು ತೋರಿಸಿದಂತಹ ಗುರುಗಳು, ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲಾಗಿ ನಮ್ಮ ಹೆಮ್ಮೆ ನಿಜವಾಗ್ಲೂ ಕೂಡ ಸೌರವ್ ಸಾಲ್ಯನ್ ಅವರು, ಆತ್ಮೀಯವಾದ ಸ್ವಾಗತ ಅಂಡ್ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ತಮ್ಗೆ. ವೆಲ್ಕಮ್ ಟು ಮೈ ಶೋ. ಸೌರವ್ ಅವರಿಗೆ ಕಂಗ್ರಾಚುಲೇಷನ್ಸ್. ಬಹಳಷ್ಟು ಹೆಮ್ಮೆ ಆಗುತ್ತೆ ತಮ್ಮ ಒಂದು ಭಾಷಣ ನೋಡಿದಾಗ. ನಮ್ಗಂದ್ರೆ ಒಂದ್ಸಲ ನಾವೆಲ್ಲರೂ ಕೂಡ
ಹುಬ್ಬೇರುವಂತೆ ಮಾಡುವಂತ ಏನೋ ಮೈ ರೋಮಾಂಚನ ಆಗ್ತಾರೆ ಅಂತ ಹೇಳ್ತಾರೆ, ಅದು ವರ್ಡಿಂಗ್ಸ್. ಸೊ ಆ ರೀತಿಯ ಭಾಷಣವನ್ನ ಮಾಡಿದ್ದೀರಾ, ಇದು ಅತಿಶಯೋಕ್ತಿ ಅಲ್ಲ, ಬಹಳಷ್ಟು ಹೆಮ್ಮೆ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಯಾಕಂದ್ರೆ ನಮ್ಮ ತುಳುನಾಡಿನಿಂದ ಕರ್ನಾಟಕದಿಂದ ಒಬ್ಬನೇ ಒಬ್ಬ ಆಯ್ಕೆ ಆಗಿರೋದು ಅದು ತಾವು ಅಂತ ಬಂದಾಗ ನಮ್ಗೆ ಹೆಮ್ಮೆ. ನಮ್ಮ ಮಂಗಳೂರಿನವರು, ನಮ್ಮ ತುಳುನಾಡಿನವರು, ಕರ್ನಾಟಕದಿಂದ ಆಯ್ಕೆ ಆಗಿರುವಂತಹ ಏಕೈಕ ವ್ಯಕ್ತಿ ಸೌರವ್ ಅಂತ ಬಂದಾಗ, ಜೊತೆಗೆ ಈ ಸಾಧನೆ ಮಾಡಬೇಕು ಅಂತ ಬಂದಾಗ ಅದರ ಹಿಂದಿರುವಂತಹ ಶಕ್ತಿಗಳು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅವರು ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಇಬ್ರು ಶಿಕ್ಷಕರು ಕೂಡ, ಈ ಶಿಕ್ಷಕರು ಈ ವಿದ್ಯಾರ್ಥಿಯನ್ನ ಈ ರೀತಿ ತಯಾರು ಮಾಡಿ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಸೊ ಅವರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅಂಡ್ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಮೊದಲಾಗಿ ನಮ್ಮ ಪ್ರತಿಷ್ಠಿತ ಕೆನರಾ ಕಾಲೇಜ್ ನ ಮಂಗಳೂರಿನ NSS ಪ್ರೋಗ್ರಾಮ್ ಆಫೀಸರ್ ಆಗಿರುವಂತಹ ಸೀಮಾ ಪ್ರಭು ಎಸ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸೀಮಾ ಮೇಡಮ್ ಅವರಿಗೆ. ನಮಸ್ತೆ ಮೇಡಮ್. ಜೊತೆಗೆ ನಮಗೂ ಕೂಡ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ಮೇಡಮ್. ಅದೇ ರೀತಿ ನಮ್ಮ ಜೊತೆ NSS ಪ್ರೋಗ್ರಾಮ್ ಆಫೀಸರ್ ಕೆನರಾ ಕಾಲೇಜ್ ಮ್ಯಾಂಗ್ಳೂರ್ ಇದರ ಎಂ ಕೀರ್ತನಾ ಭಟ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ ಅಂಡ್ ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್ ಮೇಡಮ್. ನಮಸ್ತೆ ಮೇಡಮ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಾವುಗಳು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ನಿಜವೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ತಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಒಳ್ಳೆಯ ಶುಭ ಹಾರೈಕೆಗಳು, ಕಂಗ್ರಾಚುಲೇಷನ್ಸ್ ಹೇಳ್ಬೇಕಂತ ಹೇಳಿದ್ರೆ ತಮಗೂ ಕೂಡ ಅವಕಾಶ ಇದೆ ಮಾತನಾಡೋದಕ್ಕೆ. ಬಿಫೋರ್ ದಟ್ ನನ್ನ ಕೆಲವು ಪ್ರಶ್ನೆಗಳಿವೆ. ಆಫ್ಟರ್ ದಟ್ ನಿಮ್ಮ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು ನೇರವಾಗಿ ಒನ್ಸ್ ಅಗೇನ್ ಹೋಗ್ತಾ ಇರುವಂತದ್ದು ಸೌರವ್ ಸಾಲಿಯನ್ ಅವರು. ಹೇಗೋದ್ರಿ ಅಥವಾ ಹೇಗಾಯ್ತು ತಮ್ಮ ಅನುಭವ ಅನ್ನೋದಕ್ಕಿಂತ ಮೊದಲೇದಾಗಿ, ಅಥವಾ ಹೇಗೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗಿಯಾದ್ರಿ ಅನ್ನೋದಕ್ಕಿಂತ ಮೊದಲೇದಾಗಿ ನಾನು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳಬೇಕು. ಯಾಕಂದ್ರೆ ಬಿಕಾಮ್ ಕಲಿತಾ ಇದ್ದಾರೆ ಕೆನರಾ ಕಾಲೇಜಿನಲ್ಲಿ ಅಂತ ಬಂದಾಗ ಈ ಒಂದು ಎಕ್ಸ್ಪೀರಿಯನ್ಸ್ ವಿದ್ಯಾರ್ಥಿ ವಲಯದಲ್ಲಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಅಂಡ್ ಬಹಳಷ್ಟು ಕಷ್ಟ ಇದೆ, ಗುಂಡಿಗೆ ಇರ್ಬೇಕಂತ ಹೇಳ್ತಾರೆ, ಅಲ್ಲಿ ಹೋಗಿ ಯಾವ ರೀತಿ ಭಾಷಣ ಮಾಡಬೇಕಂತ ಬಂದಾಗ ನನ್ಗೆ ನೆನಪಿಗೆ ಬಂದಿರುವಂತದ್ದು ನಮ್ಮ ಸಂಸದರು ತೇಜಸ್ವಿ ಸೂರ್ಯ ಅವರು ಯಾವ ರೀತಿ ಭಾಷಣವನ್ನ ಮಾಡ್ತಾರೆ ಆ ರೀತಿಯಲ್ಲಿ ಭಾಷಣವನ್ನ ಮಾಡಿದ್ರು ನಮ್ಮ ಸೌರವ್ ಸಾಲಿನ್ ಅವರು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್, ಏನ್ ಹೇಳ್ತೀರಾ ಸೌರವ್? ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂತಾದ್ರೆ ಅದೇ ನಾನು ಹೇಳುವಂತದ್ದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದು ನನ್ನ ಫಸ್ಟ್ ಟೈಮ್. ನಾನು ಅದನ್ನು ಗಡಿ ಹೇಳ್ತಾನೆ ಇದ್ದೀನಿ. ಎಲ್ಲರೂ ಫ್ಲೈಟ್ ಅಲ್ಲಿ ಫಸ್ಟ್ ಟೈಮ್ ಎಲ್ಲಿಯಾದ್ರೂ ಹೋಗ್ಬೋದು, ಡೈರೆಕ್ಟ್ಲಿ ಪಾರ್ಲಿಮೆಂಟ್ ಗೆ ಸೊ ಅದೇ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ ಕೂಡ ಬಾರಿ ಒಳ್ಳೇದಿತ್ತು. ಅದಾದ್ಮೇಲೆ ಡೆಲ್ಲಿಯಲ್ಲಿ ಕೂಡ ನಮ್ಗೆ ವೆಸ್ಟರ್ನ್ ಕೋರ್ಟ್ ಆನೆಕ್ಸ್ ಅನ್ನೋ ಒಂದು ಲಾಡ್ಜ್ ಅಲ್ಲಿ ನಮ್ಗೆ ಸ್ಟೇ ಎಲ್ಲ ಇದ್ದದ್ದು. ತುಂಬಾ ಒಂದು ಲಕ್ಸುರಿಯಸ್ ಹೋಟೆಲ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಬಗ್ಗೆ ಹೇಳ್ಬೇಕಂತಂದ್ರೆ ಕೂಡ ತುಂಬಾನೇ ಒಳ್ಳೇದಿತ್ತು. ಅಂಡ್ ನಮ್ಮದು ತುಂಬಾ ಟೇಕ್ ಕೇರ್ ಮಾಡಿದ್ದಾರೆ ಅವರು. ಅದಾದ್ಮೇಲೆ ಪಾರ್ಲಿಮೆಂಟ್ ಹೌಸಿನ ಒಳಗೆ ನಮ್ಗೆ ಮಾರ್ನಿಂಗ್ 7 o'clock ಮೊಬೈಲ್ ಎಲ್ಲ ಇಟ್ಟು ಬರ್ಬೇಕಾಗಿತ್ತು. ಐ ವಾಸ್ ಲೈಕ್ ಮೊಬೈಲ್ ಇಲ್ಲದಿದ್ರೆ ನಾನು ಪಾರ್ಲಿಮೆಂಟ್ ಒಳಗೆ ಹೋಗಿ ಫೋಟೋಸ್ ಹೇಗೆ ಕ್ಯಾಪ್ಚರ್ ಮಾಡ್ಬೇಕು, ಬಿಕಾಸ್ ಇನ್ನು ನಾನು ಯಾವತ್ತೂ ಅದ್ರ ಒಳಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಸೊ ದೆನ್ ಇಲ್ಲ ಅವ್ರು ಸ್ಟ್ರಿಕ್ಟ್ಲಿ ತಗೊಂಡು ಹೋಗೋಕೇನೆ ಇಲ್ಲ ಅಂತ ಹೇಳಿದ್ರು. ಸೊ ದೆನ್ ಇಟ್ಟು ಬಂದಾದ್ಮೇಲೆ ಫಸ್ಟ್ ಗೆ ನಮ್ಗೆ ಬ್ರೇಕ್ಫಾಸ್ಟ್ ಅದೆಲ್ಲ ಕೊಟ್ಟುವಾಗ್ಲೂ ಕೂಡ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಫಸ್ಟ್ ಗೆ ಪಾರ್ಲಿಮೆಂಟ್ ಮುಂದೆ ಫೋಟೋ ಒಂದು ತೆಗೆದ್ರು, ಓಲ್ಡ್ ಪಾರ್ಲಿಮೆಂಟ್ ಮುಂದೆ. ಅದಾದ್ಮೇಲೆ ನ್ಯೂ ಪಾರ್ಲಿಮೆಂಟ್ ಒಳಗೆ ಕರ್ಕೊಂಡು ಹೋದ್ರು, ಅಲ್ಲಿ ಕುತ್ಕೊಳಿಸಿ ಇಡೀ ಪಾರ್ಲಿಮೆಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಅಂಡ್ ದೆನ್ ಒನ್ಸ್ ಅಗೇನ್ ವಿ ವರ್ ಟೇಕನ್ ಬ್ಯಾಕ್ ಟು ಓಲ್ಡ್ ಪಾರ್ಲಿಮೆಂಟ್ ಅಂಡ್ ದೆನ್ ಸ್ಪೀಚ್ ಸ್ಟಾರ್ಟ್ ಆಯ್ತು. ಸ್ಪೀಚ್ ಗೆ ಆಕ್ಚುಲಿ ಓಂ ಬಿರ್ಲಾ ಸರ್ ಕೂಡ ಬಂದಿದ್ರು. ನನ್ನ ಸ್ಪೀಚ್ ಗೆ ಅವ್ರು ಇರ್ಲಿಲ್ಲ, ನನ್ನ ಸ್ಪೀಚ್ ಹಾಗೆ ಆದ್ಮೇಲೆ ಅವರು ಬಂದದ್ದು. ಸೊ ದೆನ್ ಆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಅಷ್ಟು ಜನ ಬೇರೆ ಬೇರೆ ಸ್ಟೇಟ್ ಇಂದ ಅಂಡ್ ಅದು ಡೈವರ್ಸಿಟಿ ಅನ್ನೋದು, ನಾನು ಅವ್ರಿಗೆ ತುಳು ಕಲಿಸೋದು, ಕನ್ನಡ ಕಲಿಸೋದು, ಅವ್ರು ಕೂಡ ಕಲಿಸಿದ್ರು, ನಂಗೆ ಏನು ನೆನಪೇ ಇಲ್ಲ. ಬಟ್ ದೆನ್ ಐ ವಾಸ್ ಟೀಚಿಂಗ್ ದಮ್ ತುಳು ಲೈಕ್ ಎನಿಥಿಂಗ್ ಆಯ್ತಾ, ಕನ್ನಡ ಎಲ್ಲ ಕಲಿಸ್ತಾ ಇದೆ. ಅಂಡ್ ದೆನ್ ತುಂಬಾ ಖುಷಿ ಆಗ್ತಾ ಇತ್ತು, ಅವರ ಥಾಟ್ಸ್, ಅವರ ಒಂದು ಎಲ್ಲ ನಾವೆಲ್ಲ ಶೇರ್ ಮಾಡಿ. ಅಂಡ್ ದೆನ್ ಸ್ಪೀಚ್ ಮಾಡುವಾಗ್ಲೂ ಕೂಡ ಇನ್ಫ್ಯಾಕ್ಟ್ ಅಲ್ಲಿ ಹೆಡ್ಫೋನ್ಸ್ ಏನ್ ನಾವು ಹಾಕ್ತೇವೆ ಅದರಲ್ಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಆಗುವಂತ, ಇದು ಎಲ್ಲವೂ ನಂಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಸೊ ದೆನ್ ಅದನ್ನೆಲ್ಲವನ್ನು ಕೂಡ ಎಂಜಾಯ್ ಮಾಡಿದೆ. ಅಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ಆ ಸ್ಪೀಚ್ ನ ಪ್ರೇಯರ್ ನಮ್ಗೆ ಗೊತ್ತಿದೆ, ನಂಗೆ ಹುಷಾರಿರ್ಲಿಲ್ಲ, ನನ್ನ ವಾಯ್ಸ್ ಹೋಗಿತ್ತು, ನಂಗೆ ಥ್ರೋಟ್ ಪೇನ್ ಜೋರು. ನಾನು ಹೇಗೆ ಸ್ಪೀಚ್ ಮಾಡ್ತೇನೆ, ಬಿಕಾಸ್ ಅಲ್ಲಿ ಸೆಲೆಕ್ಟ್ ಆದ 25 ಜನರಲ್ಲಿ ಅಗೇನ್ ಟಾಪ್ 8 ಗೆ ಮಾತ್ರ ಸ್ಪೀಕ್ ಮಾಡುವ ಅವಕಾಶ ಇತ್ತು. ಅಲ್ಲಿ ಸೆಲೆಕ್ಟ್ ಆದ್ರೆ ಟಾಪ್ 25 ಈಗ ಈಚ್ ಸ್ಟೇಟ್ ಇಂದ ಒಬ್ಬೊಬ್ಬರನ್ನು ಸೆಲೆಕ್ಟ್ ಮಾಡಿದ್ರು, ಕರ್ನಾಟಕದಿಂದ ನಾನು. ಅಲ್ಲಿ 25 ಸ್ಟೇಟ್ಸ್ ಇಂದ ಟಾಪ್ 8 ಮಾತ್ರ ಸ್ಪೀಚ್ ಮಾಡ್ಲಿಕ್ಕೆ ಇದ್ದದ್ದು. ಸೊ ಅದ್ರಲ್ಲಿ ನಂಗೆ ಸ್ಪೀಚ್ ಮಾಡ್ಲಿಕ್ಕೆ ಇತ್ತು. ಇನ್ಫ್ಯಾಕ್ಟ್ ನಾನು ಎನಿಸ್ತಿರ್ಲಿಲ್ಲ ನಂಗೆ ಸ್ಪೀಚ್ ಮಾಡ್ಲಿಕ್ಕೆ ಸಿಗ್ತದೆ ಅಂತ. ಅಲ್ಲಿ ಬಂದ 25 ಮೆಂಬರ್ ಇದ್ದಾರೆ, ಅವರುಗಳಿಗೆ ಸ್ಪೀಚ್ ಮಾಡ್ಲಿಕ್ಕೆ ಸಿಗಲಿಲ್ಲ, ಖಾಲಿ ಟಾಪ್ 8. ಅದಕ್ಕೆ ನಾನು ಎನಿಸಿದ್ದು ಲೈಕ್ ಅದು 18 to 29 ಇಯರ್ಸ್ ನವರಿಗೆ ಕಾಂಪಿಟೇಷನ್ ಇದ್ದದ್ದು. ಸೊ ನಾನು ಎನಿಸಿದ್ದು ನನ್ಗೆ 18 ಆದದಷ್ಟೇ. ಐ ವಾಸ್ ದಿ ಯಂಗೆಸ್ಟ್, ನನಗಿಂತ ಎಲ್ಲರೂ ದೊಡ್ಡವರಿದ್ದಾರೆ, ದೇ ವರ್ ನ್ಯಾಷನಲ್ ಲೆವೆಲ್ ಸ್ಪೀಕರ್ಸ್, ದೇ ವಿಲ್ ಗೆಟ್ ದಿ ಆಪರ್ಚುನಿಟಿ, ನಂಗೆ ಸಿಗಲ್ಲ ಅಂತ. ಅದಾದ್ಮೇಲೆ ನಂಗೆ ಸಿಕ್ಕಾಗ ನಾನು ಇಮಿಡಿಯೇಟ್ಲಿ ಫಸ್ಟ್ ಬಂದು ಇವರಿಗೇನೆ ಹೇಳಿದ್ದು ನಾನು ಸ್ಪೀಕರ್ ಆಗಿ ಸೆಲೆಕ್ಟ್ ಆದೆ ಅಂತ. ಸೊ ದೆನ್ ಅವರಿಗೆ ಬಾರಿ ಖುಷಿ ಆಯ್ತು ಅಂಡ್ ನಂಗೂ ಬಾರಿ ಖುಷಿ ಆಯ್ತು. ಅಂಡ್ ನಂಗೆ ಅದೊಂದು ಹೆದರಿಕೆ ಇತ್ತು, ನನ್ನ ವಾಯ್ಸ್ ಸರಿ ಇಲ್ಲ, ಹೇಗೆ ಮಾತಾಡೋದು. ನೀವು ನಂಬಲ್ಲ,
ನಾನು ಪಾರ್ಲಿಮೆಂಟ್ ಹೌಸ್ ಒಳಗೆ ಹೋಗುವ ಮುಂಚೆ ಕೂಡ ನನಗೆ ವಾಯ್ಸ್ ಪ್ರಾಬ್ಲಮ್ ಇತ್ತು. ಅದಾದ್ಮೇಲೆ ಒಂದು ನೋಸ್ ಡ್ರಾಪ್ಸ್ ಎಲ್ಲ ಹಾಕಿ ಹೋದೆ. ಥ್ಯಾಂಕ್ಸ್ ಟು ಗಾಡ್ ನನ್ನ ವಾಯ್ಸ್ ಅಲ್ಲಿ ಮಾತಾಡುವಾಗ ಕರೆಕ್ಟ್ ಇತ್ತು ಟು ಅ ಸರ್ಟನ್ ಎಕ್ಸ್ಟೆಂಟ್. ನನ್ನ ನಾರ್ಮಲ್ ವಾಯ್ಸ್ ಅಲ್ಲ, ಅದು ಸ್ವಲ್ಪ ಇದು ಪ್ರಾಬ್ಲಮ್ ವಾಯ್ಸ್ ಇದೆ. ಅಂಡ್ ದೆನ್ ಆ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಟೈಮ್ ಲಿಮಿಟ್ ಕೊಟ್ಟು ಮಾತಾಡಿ ಅಂತ ಹೇಳಿದ್ರೆ ಬಾರಿ ಕಷ್ಟ. ಅದು 3 minutes ಕೊಟ್ಟು ಮಾತಾಡಿ ಅಂತ ಹೇಳಿದ್ರೆ ಇದು 3 minutes ಮಾತಾಡ್ಬೇಕು. ಇದು 3 minutes, ಲಾಸ್ಟ್ ಮೊಮೆಂಟ್ ಗೆ 3 minutes 15 seconds ಅಂತ ಹೇಳಿದ್ರು. ತುಂಬಾ ಕಷ್ಟ ನನಗೆ, ಪ್ರಿಪೇರ್ ಆಗಿ ಹೋಗ್ಲೇ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಆ ಟೈಮ್ ಮ್ಯಾನೇಜ್ಮೆಂಟ್ ಓಕೆ ಮಾಡಿದೆ. ಲಾಸ್ಟ್ ಮೊಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವ್ರು, ಬೆಲ್ ಹಾಕ್ತಾ ಇದ್ದಾರೆ. ನನಗೆ ನನ್ನ ಕಾನ್ಸಂಟ್ರೇಷನ್ ಆಚೆ ಹೋಗಿ ಲಾಸ್ಟ್ ಒಂದು 2 ಲೈನ್ ಇದು ಫಂಬಲ್ ಆಗಿದ್ದೇನೆ. ಬಟ್ ಐ ಮ್ಯಾನೇಜ್ ದಟ್ ಜನರಿಗೆ ಅದು ಅರ್ಥ ಆಗದೇ ಇರುವಾಗೆ ಮ್ಯಾನೇಜ್ ಮಾಡಿದ್ದೇನೆ. ಸೊ ನಿಜಕ್ಕೂ ಹೇಳ್ಬೇಕಂದ್ರೆ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಆಫ್ಟರ್ ದಟ್ ನಮ್ಮನ್ನು ಇಂಡಿಯಾ ಗೇಟ್ ಆಗಿರಬಹುದು ಅಥವಾ ರಾಜ್ಘಾಟ್ಗೆ ಆಗಿರ್ಬಹುದು ಅಂಡ್ ಇನ್ನೊಂದೊಂದು ಮಾರ್ಚ್ ಪಾಸ್ಟ್ ಎಲ್ಲ ತೋರಿಸಿದ್ರು. ತುಂಬಾ ಎಂಜಾಯ್ ಮಾಡಿದ್ದೇನೆ ಡೆಲ್ಲಿಯನ್ನು. ಸೊ ಆಲ್ ಥ್ಯಾಂಕ್ಸ್ ಟು ಮೈ NSS ಅಂಡ್ ಕೆನರಾ ಕಾಲೇಜ್, ಎರಡು ಸೇರಿ ನನ್ನನ್ನು ಡೆಲ್ಲಿಯ ಸಂಸತ್ತಿಗೆ ಕರ್ಕೊಂಡು ಹೋಗಿದ್ದು. ಅದನ್ನ ನಾನು ಕನಸಲ್ಲಿ ಕೂಡ ಎನಿಸಿರ್ಲಿಲ್ಲ. ಎಷ್ಟು ಈಗ ಏಜ್ ಅಂದ್ರೆ? 18 years. ನಂಗೆ 18, ಸೆಪ್ಟೆಂಬರ್ 29 ಗೆ 18 ಆದದಷ್ಟೇ. ಓಕೆ, 18 years. ಓಕೆ, ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಖುಷಿ ಇದೆ, ಅದ್ರ ಜೊತೆ ನಮ್ಗಳಿಗೆ ಖುಷಿ ಇದೆ. ಯಾಕೆ ಖುಷಿ ಇದೆ ಅಂತ ಬಂದ್ರೆ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ನಮ್ಮ ತುಳುನಾಡಿನ ವ್ಯಕ್ತಿ ಅಂತ ಬಂದ್ರೆ ನಮಗೆ ಬಹಳಷ್ಟು ಹೆಮ್ಮೆ, ಪ್ರೌಡ್ ಫೀಲ್. ಎಸ್, ಸೌರವ್ ಸಾಲಿನ್ ಅವ್ರು ಮಾಡಿರುವಂತಹ ಒಂದು ಭಾಷಣ ಜೊತೆಗೆ ಅದರ ಬಗ್ಗೆ ಕೂಡ ನಾನು ಮಾತಾಡಬೇಕು, ಕೇಳಬೇಕು. ಇನ್ನು ಮುಂದಕ್ಕೆ ಅವರು ಇಲ್ಲೇ ಅಲ್ಲಿ ದೆಹಲಿಯಲ್ಲಿ ಮಾಡಿರುವಂತದ್ದು ಸಂಸತ್ ಭವನದಲ್ಲಿ ಭಾಷಣ, ಅದೇ ಭಾಷಣವನ್ನ ಇಲ್ಲಿಗ ಮಾಡ್ತಾರೆ ಸೌರವ್ ಅವರು. ಈಗ ಇನ್ನು ಮುಂದಕ್ಕೆ ಅವರು ಭಾಷಣವನ್ನು ಕೂಡ ಮಾಡ್ತಾರೆ. ಸೊ ಪ್ರಿಪೇರ್ ಆಗಿ ಸ್ವಲ್ಪ. ಎಸ್ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್? ತಮ್ಮ ಒಂದು ವಿದ್ಯಾರ್ಥಿ ಸ್ಟೂಡೆಂಟ್ ಒಬ್ರು ಸಾಧನೆ ಮಾಡ್ತಾರೆ ಅಂತ ಬಂದಾಗ ಕ್ರೆಡಿಟ್ಸ್ ಹೇಗೆ ವಿದ್ಯಾರ್ಥಿಗಳಿಗೆ ಹೋಗುತ್ತೆ, ಅದೇ ರೀತಿ ಹೆಮ್ಮೆ ಶಿಕ್ಷಕರಿಗೆ ಕೂಡ, ಮಾರ್ಗದರ್ಶಕರಿಗೆ, ಗುರುಗಳಿಗೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮೇಡಮ್ ಹೇಗಾಯ್ತು ತಮಗೆ? ಸೌರವ್ ಬಗ್ಗೆ ಹೇಳ್ಬೇಕಾದ್ರೆ ಅವನೀಗ ಫಸ್ಟ್ ಇಯರ್ಗೆ ಅದು NSS ಗೆ ಜಾಯಿನ್ ಆದ. ನನಗೆ ತುಂಬಾ ಖುಷಿ ಆಯ್ತು. ಅದ ನಂತರ ಈ ಕಾಂಪಿಟೇಷನ್ ಬಗ್ಗೆ ನನ್ಗೊಂದು ಮೇಲ್ ಬಂದಿತ್ತು, ಯಾರಾದ್ರೂ ಸ್ಟೂಡೆಂಟ್ ಅನ್ನ ಕಳಿಸ್ಕೊಡ್ಬೇಕು ಅಥವಾ ಇಟ್ ವಾಸ್ ಓಪನ್ ಟು ಆಲ್. ಹಾಗೆ ನಾನು ಗ್ರೂಪಿಗೆ ಹಾಕಿದ್ದೆ, NSS ಗ್ರೂಪಿಗೆ ಹಾಕಿದ್ದೆ. ಬಟ್ ಇವನು ಮಾತಾಡುವ ಶೈಲಿ, ಅವನ ಕ್ಲಾಸಿಗೆ ಹೋಗ್ತೀನಿ ನಾನು ಕಲಿಸ್ಲಿಕ್ಕೆ, ಅವನು ಮಾತಾಡುವ ಶೈಲಿ ಎಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ಸೌರಭಿಗೆ ನಾನು ಪರ್ಸನಲ್ ಆಗಿ ಒಂದು ಮೆಸೇಜ್ ಹಾಕಿದ್ದೆ, ನೀನೊಂದು ಟ್ರೈ ಮಾಡು ಅಂತ. ಬಂದ ಮರುದಿನ ಹೇಳಿದ, ಮ್ಯಾಮ್ ಅದು ಪ್ರಿಪೇರ್ಡ್ ಸ್ಪೀಚ್ ಅಲ್ಲ ಅಂತ. ಹೌದು ಹೇಳಿದೆ, ಮ್ಯಾಮ್ ನನ್ಗೆ ಬೇಡ, ನಾನು ಪ್ರಿಪೇರ್ಡ್ ಸ್ಪೀಚ್ ಆದ್ರೆ ಮಾಡುದಿಲ್ಲ, ಸ್ಪಾಂಟೇನಿಯಸ್ ಆಗಿ ಹೋಗಿ ಮಾಡ್ತೇನೆ ಅಂತ. ಅದಕ್ಕೆ ನಾನು ಹೇಳಿದ್ದೆ, ನೋಡು ಸೌರವ್, ಇದು ಈಗ ಜಿಲ್ಲಾ ಮಟ್ಟದ್ದು, ಅದ್ರ ನಂತರ ನೀನು ಸ್ಟೇಟಿಗೆ ಹೋಗ್ತಿ, ಅಲ್ಲಿ ವಿನ್ ಆದ್ರೆ ನೀನು ಡೆಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಸೊ ಇದು ನಿಂಗೆ ಅಪರ್ಚುನಿಟಿ, ನೀನು ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಹೇಳಿದೆ. ಕೆಲವೆಲ್ಲ ರೀಸನ್ ಕೊಟ್ಟ, ಬಟ್ ನಾನು ಹೇಳಿದ್ದೆ ಇಲ್ಲ, ನೀನು ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಅಂಡ್ ಬೀಂಗ್ NSS ವಾಲಂಟಿಯರ್ ಹೀಗೆ ಹಿಂದೆ ಬರ್ಲಿಕ್ಕಿಲ್ಲ ಅಂತ ಹೇಳಿದೆ. ಒಪ್ಪಿ ಮತ್ತು ಹೇಳಿದ. ಅದು ಸಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ, ಅಂದ್ರೆ ಗಾಂಧೀಜಿ ಬಗ್ಗೆ ಎಲ್ರಿಗೂ ಗೊತ್ತಿರತ್ತೆ, ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹೆಚ್ಚು ಗೊತ್ತಿರುವುದಿಲ್ಲ. ಅದನ್ನು ಸಹ ಅವನು ಅಮೃತ್ ಕಾಲ್ ಮತ್ತೆ G20 ಗೆ ಕನೆಕ್ಟ್ ಮಾಡಿ ಮಾತಾಡ್ಬೇಕು, ಅದರ ರಿಲೆವೆನ್ಸ್ ಏನು ಅಂತ. ಆಗ ಸ್ವಲ್ಪ ಕಷ್ಟ ಆಗ್ತದೆ ಹೇಳಿದ. ನಾನು ಹೇಳಿದ, ಒಂದು ಟ್ರೈ ಕೊಡು, ಏನಾಗುದಿಲ್ಲ, ನೀನ್ ಮಾಡು ಅಂತ. ಹಾಗೆ ಅವನೇ ಆ ಕಾಂಟೆಂಟ್ ಅನ್ನು ಅವನೇ ಬರ್ದಿದ್ದು. ಕಂಗ್ರಾಚುಲೇಷನ್ ಅದಕ್ಕೋಸ್ಕರ. ಫಸ್ಟ್ ಇಯರ್ ಹುಡ್ಕ, ನಂದು ಏನು ಹೆಲ್ಪ್ ಎಲ್ಲ ಫುಲ್ ಕಂಟೆಂಟ್ ಅವನೇ ಬರ್ದಿದ್ದು. ಲಾಸ್ಟ್ ಅವನಿಗೆ G20 ಬಗ್ಗೆ 1-2 ಸೆಂಟೆನ್ಸ್ ಆಡ್ ಮಾಡ್ಲಿಕ್ಕೆ ಹೇಳಿದ್ರು. ಅದು ಅವ್ರು ಹೇಳಿದ್ರು ವಿತಿನ್ 10 minutes ನೀನು ಬರ್ದು ಕೊಡ್ಬೇಕಂತ. ಅದು ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆದ ನಂತರ ಆಗ ನಾನು ಅವನಿಗೆ 1-2 ಸೆಂಟೆನ್ಸ್ ಬರ್ದು ಕೊಟ್ಟಿದ್ದೇನೆ ಅಷ್ಟೇ. ಅದರ್ ದನ್ ದಟ್ ಆ ಎಂಟೈರ್ ಸ್ಪೀಚ್ ಅವನೇ ಬರ್ದಿದ್ದು. ಸೊ ಎಂಟೈರ್ ಕ್ರೆಡಿಟ್ ಗೋಸ್ ಟು ಸೌರವ್. ಓಕೆ, ಗ್ರೇಟ್. ತಾವೇ ಬರ್ದಿರುವಂತಹ ವಿಚಾರಗಳು ಎಲ್ಲರೂ ಕೂಡ ಬರ್ದ ವಿಷಯ ಕೂಡ ನಾಳೆ ಕಾಂಪಿಟೇಷನ್ ಇದ್ರೆ ನಾನು ಇವತ್ತು ರಾತ್ರಿ ಕುತ್ಕೊಂಡು ಬರ್ತೀನಿ. ನನ್ನ ಶೆಡ್ಯೂಲ್ ಹಾಗಿರುತ್ತೆ, ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಶೆಡ್ಯೂಲ್ ಹಾಗಿರುತ್ತೆ. ನಂಗೆ ಇಡೀ ಡೇ ಅಲ್ಲಿ 1 hour ಫ್ರೀ ಸಿಗೋದು. ಅದರಲ್ಲಿ ಐ ಆಮ್ ಅ ಬಿಬ್ಲಿಯೋಫೈಲ್, ನನಗೆ ಪುಸ್ತಕದ ಮೇಲೆ ಒಲವು ಜಾಸ್ತಿ. ಸೊ ಪುಸ್ತಕ ಓದ್ತಾ ಇರ್ತೇನೆ ಹಾಗೆ ಹೀಗೆ. ಸೊ ಹಾಗೆ ಆ ಪುಸ್ತಕವನ್ನು ಸ್ವಲ್ಪ ಬದಿಗೆಟ್ಟು ಸ್ಪೀಚ್ ಅನ್ನು ಬರ್ದದ್ದು. ಅದೇ ಮ್ಯಾಮ್ ಹೇಳಿದಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೆಯಲ್ಲ, ಅದು ಇನ್ಫಾರ್ಮೇಶನ್ ಸಿಗುದೇ ಕಷ್ಟ. ಅಲ್ಲಿ ಇಲ್ಲಿ ಎಲ್ಲ ಹುಡುಕಿ ಹೇಗಾದ್ರೂ ಒಂದು ಬರ್ದೆ. ಬಟ್ ನಂಗೆ ನಾನು ಅವ್ರ ಹತ್ರ ಗಡಿ ಹೋಗಿ ಹೇಳ್ತಿದ್ದೆ, ನಾನು ಪ್ರೆಸೆಂಟ್ ಮಾಡ್ತೇನೆ, ಸ್ಕ್ರಿಪ್ಟ್ ಮೇಲೆ ಧೈರ್ಯ ಇಲ್ಲ ಅಂತ. ಬಟ್ ದೆನ್ ಅವ್ರು ಹೇಳಿದ್ರಿಲ್ಲ, ಸ್ಕ್ರಿಪ್ಟ್ ಕೂಡ ಒಂದು ಬಾರಿ ಚೆನ್ನಾಗಿದೆ. ಬಟ್ ಅವ್ರು ಹೇಳಿದಾಗ G20 ಟಾಪಿಕ್ ನಂಗೆ ತುಂಬಾ ಬಿಸಿ ಇದೆ. ಸೊ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಮ್ಯಾಮ್ ಒಂದು ಬರ್ದು ಕೊಡ್ತೀರಾ ಅಂತ 2 ಸೆಂಟೆನ್ಸ್ ಅನ್ನು. ಸೊ ಇಮಿಡಿಯೇಟ್ಲಿ ನಾನು ಬರ್ದು ಕೊಡ್ತೇನೆ ಅಂತ ಬರ್ದು ಕೊಟ್ರು. ಸೊ ದೆನ್ ಅದಕ್ಕೆ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಅಫ್ಕೋರ್ಸ್ ಇವರು ನಮ್ಮ ಇಡೀ ಕೆನರಾ ಕಾಲೇಜ್ ಇಲ್ಲದಿದ್ರೆ ಗ್ಯಾರಂಟಿ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್, ನಿಜ. ಮೇಡಮ್, ತಮ್ಗೆ ಹೇಗೆ ಅನಿಸ್ತು ಅಲ್ಲಿ ಭಾಷಣವನ್ನ ಮಾಡಿದಾಗ? ಒಂದು ಭಾಷಣ ಈಗ ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಅದನ್ನು ನೋಡಿದಾಗ ತಮ್ಗೆ ಹೇಗೆ ಅನಿಸ್ತು? ಅಂದ್ರೆ ತಾವು ಎಣಿಸಿದಂತಹ ಒಂದು ಇಮ್ಯಾಜಿನೇಷನ್ ಇರುತ್ತೆ,
ಇರುತ್ತೆ. ಸೊ ಅದು ರೀಚ್ ಆಗಿದೆಯಾ ಅಥವಾ ಹೇಗೆ ಅನಿಸ್ತು ಅಂತ ಭಾಷಣವನ್ನು ಹಿಂದೆ ನೋಡಿದ್ದೀರಾ? ಸೌರವ್ ಹೇಳಿರುವಂತದ್ದು ಹೇಗೆ ಅನಿಸ್ತು ತಮ್ಗೆ? ಇಲ್ಲ, ನಾನು ಸೌರವಿದು ಭಾಷಣ ಇಷ್ಟು ತನಕ ಕೇಳಿರ್ಲಿಲ್ಲ. ಯಾಕೆ ಹೇಳಿದ್ರೆ ಅವನು ನಮ್ಮ ಕಾಲೇಜಿಗೆ ಜಾಯಿನ್ ಆಗಿ 1 ತಿಂಗಳು ಆದದಷ್ಟೇ. ನಾನು ಒಂದು 15-16 ಕ್ಲಾಸ್ ಅವನಿಗೆ ಮಾಡಿರ್ಬೋದು. ಕ್ಲಾಸ್ ಒಂದೇ ತಿಂಗಳು ಆಗಿದ್ದು ಜಾಯಿನ್ ಆಗಿದ್ದಾನೆ. ಅವನು ಕ್ಲಾಸ್ ಅಲ್ಲಿ ಅವನು ಮಾತಾಡುವ ಶೈಲಿ ಮತ್ತೆ ಡಿಪಾರ್ಟ್ಮೆಂಟ್ ಗೆ ಬರ್ತಾ ಇದ್ದ. ಅವನು ಕ್ಲಾಸ್ ರೆಪ್ ಅವನು ಕ್ಲಾಸ್ ಅಲ್ಲಿ. ಹಾಗೆ ಬರುವಾಗ ನನ್ಗೆ ಅನ್ಸಿತ್ತು ಅವನ ಹತ್ರ ತುಂಬಾ ಪೊಟೆನ್ಶಿಯಲ್ ಇದೆ. ಸೊ ಈಗ ದಿಸ್ ಇಸ್ ದ ರೈಟ್ ವೇ, ನಾನು ಅವನನ್ನು ಗ್ರೂಮ್ ಮಾಡ್ಬೇಕು. ಅದು ಮತ್ತೆ NSS ಗೆ ಜಾಯಿನ್ ಆದ ನಂತರ ಮತ್ತೆ ಯೂಶುವಲಿ ನಮ್ಮ ಕೆನರಾ ಕಾಲೇಜಲ್ಲಿ ಎಲ್ಲ ಅಪಾರ್ಚುನಿಟೀಸ್ ಇದೆ, ತುಂಬಾ ಅಪಾರ್ಚುನಿಟಿ. ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ರಿನ್ಸಿಪಾಲ್, ಅಡ್ಮಿನಿಸ್ಟ್ರೇಟಿವ್ ಮೇಡಮ್ ಇರ್ಬೋದು, ಅಥವಾ ಎಲ್ಲ ಫ್ಯಾಕಲ್ಟಿ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆದ್ರಿಂದ ಈ ಇಂಥ ಮಕ್ಕಳನ್ನು ನಾವು ತುಂಬಾ ಗ್ರೂಮ್ ಮಾಡ್ತಾ ಇದ್ದೇವೆ. ಅದ್ರ ನಂತರ ಇವನು ಆ ದಿನ ಇಡೀ ದಿನ ಇವನ ಮೊಬೈಲ್ ಬಂದ್, ಆ ಪರ್ಟಿಕ್ಯುಲರ್ ಅವನು October 2 ನನ್ಗೆ ಇಲ್ಲಿ ಪುಕ್ಕ ಆಗ್ತಾ ಇತ್ತು, ಹೇಗೆ ಮಾಡ್ತಾನ ನಮ್ಮ ಹುಡುಗ. ನಾವು ಹೋಗಿರ್ಲಿಲ್ಲ. ಅವನ ಒಟ್ಟಿಗೆ ಅವನ ಅಮ್ಮ ಹೋಗಿದ್ರು, ಆಂಟಿ ಹೋಗಿದ್ರು, ಮತ್ತೆ ಅವನ ಫ್ರೆಂಡ್ ಆದಿಶ್ ಅಂತ ಅವ್ರು ಹೋಗಿದ್ರು. ಹಾಗೆ ಮತ್ತೆ ಆ ದಿನ ಏನ್ ಸುದ್ದಿ ಇಲ್ಲ ಹುಡುಗಂದು. ಮರುದಿನ ವಿಡಿಯೋ ಕಳಿಸಿದ. ವಿಡಿಯೋ ಓಪನ್ ಮಾಡುವಾಗ ನನ್ನ ಕೈಕಾಲೆಲ್ಲ ನಡುಗ್ತಾ ಇತ್ತು, ಹೇಗೆ ಮಾತಾಡಿದ ನೋಡುವ ಅಂತ. ಬಟ್ ಲಿಟ್ರಲಿ ಮೈ ಜುಮ್ ಅನಿಸುವಂತ ಒಂದು ಸ್ಪೀಚ್. ಐ ವಾಸ್ ಸ್ಪೀಚ್ಲೆಸ್. ಅವನ ಸ್ಪೀಚ್ ನೋಡಿ ಐ ವಾಸ್ ಸ್ಪೀಚ್ಲೆಸ್. ಸೊ ಮೊದ್ಲು ಮಾಡಿದ ಕೆಲಸ ಹೇಳಿದ್ರೆ ಇವನಿಗೆ ಕಂಗ್ರಾಚುಲೇಷನ್ ಹೇಳಿದ್ದು, ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಮ್ಯಾಮ್ಗೆ ಕಳಿಸಿಕೊಟ್ಟೆ ಈ ವಿಡಿಯೋನ. ಅವರು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲರಿಗೆ ಕಳಿಸಿಕೊಟ್ರು. ಸೊ ಎವ್ರಿಬಡಿ ವಾಚ್, ನಮ್ಮ ಕಾಲೇಜಲ್ಲಿ ಇರ್ಬೋದು, ಹೊರಗೆ ಇರ್ಬೋದು, ಎಲ್ಲರಿಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು ಹೇಳಿದ್ರೆ, ಇವನು ಫಸ್ಟ್ ಗೆ 25 ಜನರಲ್ಲಿ ಸೆಲೆಕ್ಟ್ ಆಗಿದ್ದ. ಇವನದ್ದು ಹೆಸರು 8th ಅಲ್ಲಿ ಇತ್ತು, 8th ಪೊಸಿಷನ್ ಅಲ್ಲಿ ವೇಟಿಂಗ್ ಅಲ್ಲಿ ಇತ್ತು. ಹಾಗೆ ಅದು ನಮ್ಗೆ ಟೆನ್ಷನ್. ಇವನ್ 8th ಪೊಸಿಷನ್ ಅಲ್ಲಿ ಇದೆ. ಈಸ್ ದ 8 ಅಂದ್ರೆ ಲಾಸ್ಟ್ ಸ್ಪೀಕರ್. ಬಟ್ ಫಾರ್ಚುನೇಟ್ಲಿ ಮೇಲ್ ಬಂತು, ಅವನನ್ನು ಸಹ ಸೆಲೆಕ್ಟ್ ಮಾಡಿದ್ದೇವೆ ಅಂತ. ಸೊ ಒಂದು ಅದೃಷ್ಟ ಸಹ ಬೇಕು, ಅದರ ಒಟ್ಟಿಗೆ ಅವನ ಎಫರ್ಟ್ಸ್. ಆದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಕೂಡ ಬಹಳಷ್ಟು ಚಾಲೆಂಜಸ್ ಕೂಡ ಇತ್ತು. ಯಾಕಂದ್ರೆ ಸೌರವ್ ಅವರಿಗೆ ಅದರ ನಡುವಲ್ಲಿ ಒಂದು ಶಿಕ್ಷಕರಾಗಿ ಆ ಒಂದು ಭಾಷಣವನ್ನು ನೋಡಿದಾಗ ಬಹಳಷ್ಟು ಹೆಮ್ಮೆ ಆಯ್ತು ಅನ್ನುವಂಥದ್ದು. ಅಂದ್ರೆ ಅನ್ಕೊಂಡಿದ್ರಿ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ಅಲ್ವಾ ಮೇಡಮ್? ಅಲ್ಲ, ಮಾತಾಡ್ಬೋದು ಅನಿಸಿತ್ತು, ಬಟ್ ಆ ಲೆವೆಲ್ ಅಂದ್ರೆ ಇಟ್ ವಾಸ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್. ಅದನ್ನ ನಾವುಗಳು ಕೂಡ ನೋಡಿದಾಗ ಅಂದ್ರೆ ಬಹಳಷ್ಟು ಪ್ರಬುದ್ಧತೆ ಹೊಂದವರು, ಬಹಳಷ್ಟು ಭಾಷಣವನ್ನ ಮಾಡಿದವರು, ವಾಗ್ಮಿಗಳಂತಹ ಭಾಷಣವನ್ನ ಮಾಡಬಹುದು. ಆ ರೀತಿ ಇದ್ದಾಗ ಅದರಲ್ಲೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಮ್ಯಾಟರ್ ಆಗುತ್ತೆ. ಸೊ ಆ ಪ್ಲೇಸ್ಗೆ ಹೋದಾಗ ನಮ್ಮ ಮೈಂಡ್ ಸೆಟ್ಗಳು ಯಾವ ರೀತಿ ಇರುತ್ತೆ, ಸೊ ಅದು ಕೂಡ ಮ್ಯಾಟರ್ ಆಗಿರುತ್ತೆ. ಎಲ್ಲರೂ ಕೂಡ ನಮ್ಮನ್ನು ನೋಡ್ತಾರೆ. ಆ ಸಂದರ್ಭಗಳಲ್ಲಿ ಇಂತಹ ಒಂದು ಮನಸ್ಥಿತಿ, ಯಾಕಂದ್ರೆ ಇದೊಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಯುವಕನಿಗೆ ಬಹಳಷ್ಟು ಧೈರ್ಯವನ್ನು ತಂದು ಕೊಡುತ್ತೆ ಇಂತಹ ವಿಚಾರಧಾರೆಗಳು ಯಾವತ್ತು ಕೂಡ. ನೋ ಡೌಟ್ ಆ ಒಂದು ವಿಚಾರಗಳ ಜೊತೆಗೆ ನಮ್ಮ ಜೊತೆ ಕೀರ್ತನಾ ಮೇಡಮ್ ಅವರು ಇದ್ದಾರೆ. ಕೀರ್ತನಾ ಭಟ್ ಅವರು NSS ಪ್ರೋಗ್ರಾಮ್ ಆಫೀಸರ್, ಕೆನರಾ ಕಾಲೇಜ್. ಯಾಕಂದ್ರೆ NSS ಇವರಿಗೆ ಈ ಒಂದು ಹಂತಕ್ಕೆ ಬರ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದೆ ಅನ್ನುವಂಥ ಅಷ್ಟೇ ಸತ್ಯದ ವಿಚಾರ. ತಾವು ಹೇಳ್ತೀರಾ ಮೇಡಮ್ ತಮ್ಮ ವಿದ್ಯಾರ್ಥಿಯ ಸಾಧನೆ ಬಗ್ಗೆ? ತುಂಬಾ ಖುಷಿ ಆಯ್ತು. ಅವನ ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ಸ್ಪೀಚ್ ಮಾಡ್ಬೇಕಾದ್ರೆ ಅವನ ಚಿಕ್ಕ ಪ್ರಾಯ ನೀವು ಹೇಳಿದಾಗ ಹಿ ವಾಸ್ ದಿ ಯಂಗೆಸ್ಟ್ ಒನ್ ಟು ಬಿ ದ ಸ್ಪೀಕರ್ ದೆನ್. ಸೊ ಆ ಏಜಿಗೆ ಅವನ್ ಆ ಲೆವೆಲ್ಗೆ ಮುಟ್ಟಿದಾನಂದ್ರೆ ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಸ್ ಹಾರ್ಡ್ ವರ್ಕ್ ಆಸ್ ವೆಲ್ ಎಸ್ ಕರೇಜ್. ಇಟ್ಸ್ ಅ ಡೇರಿಂಗ್ ಥಿಂಗ್. ಯಾಕಂದ್ರೆ ನೀವು ಹೇಳಿತರ ಅಷ್ಟು ಪ್ರಾಯದಲ್ಲಿ ಅಲ್ಲಿ ಹೋಗಿ ಮಾತಾಡೋದು ಸುಲಭದ ಕೆಲಸ ಅಲ್ಲ. ಬಟ್ ಹಿ ಹ್ಯಾಸ್ ಡನ್ ಹಿಸ್ ಬೆಸ್ಟ್. ಮತ್ತೆ ನಮ್ಗೆಲ್ಲ ಹೆಮ್ಮೆ ತರುವಂತಾನೆ ವಿಷಯ. ಅವನ ಕ್ಲಾಸಿಗೆ ಹೋಗೋದಿಲ್ಲ, ಆದ್ರೆ ಅವನ ಬಗ್ಗೆ ತುಂಬಾ ಕೇಳಿದ್ದೇನೆ. ಯಾಕೆಂದ್ರೆ ಅವ್ನ ಕಾಲೇಜಿಗೆ ಎಂಟರ್ ಆದ ಕೂಡಲೇ ಅವನು ಒಂದು ಪ್ರೈಸ್ ಅವಾರ್ಡ್ ತೆಗೆದಿದ್ದ ಹುಡುಗ, ಒಳ್ಳೆ ನಮ್ಮ ಕಾಲೇಜಿಗೆ ಆಸ್ತಿಯಾಗಿ ಬಂದಿದ್ದಾನೆ. ಸೊ ವಿ ಆಲ್ ವರ್ ಹ್ಯಾವಿಂಗ್ ಹೋಪ್ಸ್. ನಾವು ಯಾವಾಗ್ಲೂ ಹಾಗೆ ಅಲ್ವಾ, ಟೀಚರ್ಸ್ ಅಂತ ಹೇಳಿದ್ರೆ ನಮ್ಮ ಮಕ್ಕಳಲ್ಲಿ ಯಾವ ಪ್ರತಿಭೆ ಉಂಟು, ಯಾಕಂದ್ರೆ ಅವ್ರ ಜೊತೆಗೆ ನಾವು ಮೇಲೆ ಹೋಗ್ತೇವೆ. ಮಕ್ಕಳ ಮೇಲೆ ಹೋಗೋದು ಅವರಲ್ಲಿ ಇರೋ ಟ್ಯಾಲೆಂಟ್ ಇಂದ ಹೋಗೇ ಹೋಗ್ತಾರೆ. ದೇ ಹ್ಯಾವ್ ದಟ್ ಸ್ಪಾರ್ಕ್. ಆದ್ರೆ ಅವ್ರ ಜೊತೆಗೆ ಈಗ ನೋಡಿ ಎಫರ್ಟ್ಸ್ ಸೀಮಾ ಮ್ಯಾಮ್ ಹೆಲ್ಪ್ ಮಾಡಿದ್ದಾರೆ, ಅವರು ಗೈಡ್ ಮಾಡಿದ್ರು. ಅವನು ಒಳ್ಳೆ ಸ್ಪೀಚ್ ಮಾಡಿ ಬಂದಿದ್ದಾನೆ ಅಲ್ಲಿಗೆ, ನಮ್ಮೆಲ್ಲರಿಗೆ ಹೆಮ್ಮೆ ಮತ್ತೆ ಖುಷಿ ವಿಷಯ. ಆದ್ರೆ ಅವ್ರ ಜೊತೆ ನಾವಿಬ್ರು ಇಲ್ಲಿ ಕೂತಿದ್ದೇವೆ ಅಂದ್ರೆ ಇಟ್ಸ್ ಸಮಥಿಂಗ್ ಅಲ್ಲ ನಿಜವಾಗ್ಲು ಏನ್ ಹೇಳ್ತೇವೆ, ಗುರುಗೆ ತಕ್ಕಂತ ಶಿಷ್ಯಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ನಾವು ಗುರುಗಳಿದ್ದೇವೆ. ಆದ್ರೆ ಅವರಿಲ್ಲದೆ ನಮ್ಮ ಹೆಸರು ಮೇಲೆ ಬರೋದು ಅಂದ್ರೆ ಇಟ್ಸ್ ಸಮಥಿಂಗ್ ದಟ್ ವಿ ಫೀಲ್ ಪ್ರೌಡ್ ಅಬೌಟ್. ಅಂಡ್ ಸಮಥಿಂಗ್ ಇದು ಈ ಮೊಮೆಂಟ್ ಅಲ್ವಾ, ದಟ್ ಸಿಟಿಂಗ್ ಇನ್ ದಿಸ್ ಸ್ಟುಡಿಯೋ ಇಸ್ ಸಮಥಿಂಗ್ ವಿ ಹ್ಯಾಡ್ ನೆವರ್ ಡ್ರೀಮ್ಡ್. ಸೊ ಆಲ್ ಥ್ಯಾಂಕ್ಸ್ ಟು ಸೌರವ್ ಫಾರ್ ದಿಸ್. ಇಟ್ಸ್ ಬೋತ್ ವೇಸ್. ಏನಂದ್ರೆ ಅದು ಹೇಳ್ತೇವೆ, ಗುರು ಮತ್ತೆ ಶಿಷ್ಯರ ಸಂಬಂಧನೇ ಹಾಗೆ ಅಲ್ವಾ. ಸೊ ಹಾಗೆ ನಮ್ಗೆ ತುಂಬಾ ಹೆಮ್ಮೆ, ಇಂಥ ಮಕ್ಕಳು ನಮ್ಮ ಕಾಲೇಜಿಂದ, ನಮ್ಮ NSS ಇಂದ ಮುಂದೆ ಬಂದೇ ಬರ್ತಾರೆ. ಯಾಕಂದ್ರೆ ಅಷ್ಟು ಪ್ರತಿಭೆ ಉಂಟು.
ಸೊ ಪ್ರತಿಯೊಬ್ರು ಇನ್ಸ್ಪೈರ್ ಆಗಿ ಇನ್ನು ಬರ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವೆರಿ ಬ್ಯೂಟಿಫುಲ್ ಕೀರ್ತನ ಮೇಡಮ್. ಅಂದ್ರೆ ನಾನು ಇದನ್ನೇ ಮೊದಲಲ್ಲೂ ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಿದ್ದಾನೆ ಅಂತ ಬಂದಾಗ ಅದರ ಹಿಂದಿರುವಂತಹ ಶಕ್ತಿ ಗುರುಗಳಾಗಿರ್ತಾರೆ, ಮಾರ್ಗದರ್ಶನಕರ ಆಗಿರ್ತಾರೆ. ಸೊ ಆ ಗುರುಗಳಿಗೆ ವಿದ್ಯಾರ್ಥಿ ಸಾಧನೆ ಮಾಡಿದರೆ ಎಷ್ಟು ಖುಷಿ ಇರುತ್ತೆ ವಿದ್ಯಾರ್ಥಿಗೆ, ಅದರ ದುಪ್ಪಟ್ಟು ಖುಷಿ ಶಿಕ್ಷಕರಿಗಿರುತ್ತೆ. ಯಾಕಂತ ಬಂದಾಗ ನಮ್ಮ ವಿದ್ಯಾರ್ಥಿ, ನಾವು ಕಲಿಸಿದಂತಹ ವಿದ್ಯಾರ್ಥಿ ಈ ಸಾಧನೆ ಮಾಡ್ತಾರೆ ಅಂತ ಬಂದಾಗ ಅದು ನಮಗೆ ಸಿಕ್ಕಿದಂತಹ ಒಂದು ಸನ್ಮಾನ, ಗೌರವ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಶಿಕ್ಷಕರಲ್ಲಿರುವಂತಹ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಮಾತುಗಳು, ಒಳ್ಳೆಯ ಮನಸ್ಸು. ಹಾಗಿದ್ದಾಗ ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಮುಂದೆ ಬರ್ತಾರೆ. ಹಾಗಿದ್ದಾಗ ಸೌರವ್ ಅವರಿಗೆ ಈ ಒಂದು ಅವಕಾಶ ಸಿಕ್ಕಿದ, ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡಿದ್ದಾನೆ. ಅದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ, ಈಗಾಗಲೇ ಕರೆಗಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ತದನಂತರ ಸೌರವ್ ಅವರ ಸ್ಪೀಚ್ಗೆ ನಾನು ಹೋಗ್ತೀನಿ. ಅಲ್ಲಿ ಮಾಡಿದಂತ ಸ್ಪೀಚ್ ಇಲ್ಲಿ ಮಾಡ್ತಾರೆ. ಅಂಡ್ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರಿನಿಂದ ಸರ್? ಫಸ್ಟ್ ಆಫ್ ಆಲ್ ಸೌರವ್ ಸಾಲರಿಗೆ ಶಾಲೆನಿಗೆ ನಾವು ಅಭಿನಂದನೆ ಸಲ್ಲಿಸಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಸರ್, ಮಾತಾಡಿ. ಒಂದು ಮಂಗಳೂರಿನ ಒಂದು ನಮ್ಮ ಸೌರವ್ ಸಾಲಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ನಿಂತಿದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಬಂದಿಲ್ಲ. ಹಾಗಾಗಿ ಸೌರವ್ಗೆ ನಾವು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ಕೆನರಾ ಸ್ಕೂಲ್ ಅವರಿಗೆ ಇರ್ಬೋದು, ಅವರ ಪೇರೆಂಟ್ಸ್ಗೆ ಎಲ್ಲರಿಗೂ ನಾವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಇನ್ನಷ್ಟು ಸಾಧನೆ ಮಾಡುವಂತಾಗ್ಲಿ ಅಂತ ಹೇಳಿ ಹಾರೈಸ್ತಿದೆ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ದಯಮಾಡಿ ಸ್ವಲ್ಪ ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಅದನ್ನು ಸ್ವಲ್ಪ ನೋಡಿ. ತದನಂತರ ನಾನು ಸೌರವ್ ಅವರ ಒಂದು ಸ್ಪೀಚ್ ಬರಬೇಕು. ಇನ್ನು ಮುಂದಕ್ಕೆ ನಾನು ನಿಮ್ಮ ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ಅಲ್ಲಿ ಮಾಡಿದಂತಹ ಭಾಷಣವನ್ನ ಇಲ್ಲಿ ಮಾಡಬಹುದಲ್ವಾ? ನೆನಪಿದ್ಯಾ? ಗೊತ್ತೇ ಇಲ್ಲ. ಓಕೆ. ಅಂಡ್ ಸ್ಪೀಚ್ ಬಗ್ಗೆ ನಾನು ಹೀಗೆ ಮಾತಾಡ್ಲಿಕ್ಕೆ ನನಗೆ ತುಂಬಾ ಕಂಫರ್ಟೇಬಲ್. ಸ್ಪೀಚ್ ಪ್ರಿಪೇರ್ಡ್ ಸ್ಪೀಚ್ ಮಾಡ್ಲಿಕ್ಕೆ ನನಗೆ ಬಟ್ ಇಲ್ಲ, ನಮ್ಗೆ ಬಹಳಷ್ಟು ಹೆಮ್ಮೆ ತಂದಿದೆ ಆ ಒಂದು ಸ್ಪೀಚ್, ಬಹಳಷ್ಟು ಖುಷಿ ತಂದಿದೆ. ಹಾಗಿದ್ದಾಗ ನಮ್ಗೆ ಒಂದ್ಸಲ ನೋಡ್ಬೇಕು ಅಂದ್ರೆ, ಅಲ್ಲಿ ನಾವು ನೋಡಿದ್ದೇವೆ, ಲೈವ್ ಅಲ್ಲಿ ನೋಡ್ಬೇಕು ಅನ್ನೋದು ನನ್ಗೆ. ಸೊ ಹಾಗಿದ್ದಾಗ ಎಲ್ರಿಗೂ ಕೂಡ ನಮ್ಮ ವ್ಯೂವರ್ಸ್ ಬಟ್ ಸ್ಪೀಚ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ತೇನೆ, ನನಗೆ ಅದೇ ನಾನೊಂದು ಸ್ಟೇಜ್ ಪರ್ಫಾರ್ಮರ್ ಆದ್ರಿಂದ ನನಗೆ ಆಡಿಯನ್ಸ್ ಇದ್ದಾಗ ಮಾತ್ರ ಒಂದಿದ್ರು. ಈಗ ಜನರು ಅಲ್ಲಿ ನೋಡ್ತಾ ಇದ್ದಾರೆ, ಬಹಳಷ್ಟು ಜನ ಆಡಿಯನ್ಸ್ ಇದೆ, ಹೌದು ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಬಟ್ ಈಗ ನಾನು ನೋಡುವಾಗ ನಾವು 4 ಜನ ಇಲ್ಲಿ ಇರಬಹುದು. ಸೊ ದೆನ್ ಆ ಲೆವೆಲ್ಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಬಟ್ ದೆನ್ discipline and united action are the course of strength for the nation was once said by one of the greatest leaders of all time, the second Prime Minister of our country, Lal Bahadur Shastri. His life lessons and legacy in Amrit Kal. As a person who was always against caste system, Mr. Shastri dropped out his last name and remained Lal Bahadur. The Shastri came later, which meant scholar, not any caste. Though dowry system was very active at that time, you know what Shastri ji accepted as dowry? A charaka and some khadi clothes. That too because of the insistence from his in-laws. When he could do it, why are we, people of 21st century, still behind caste? He was a man of power who never abused his power. From following a queue like a common man to paying the expense that incurred when his son used the government vehicle for personal use, Shastri ji taught us the real meaning of simplicity and honesty. When he was in jail during pre-independence, Mr. Shastri wrote a letter to his wife Lalita Shastri asking if she was getting ₹50 from the servants of India's society to bear her expense. And later, when he got a reply from her telling yes and she is able to save ₹10 every month, he immediately wrote a letter to the concerned authority asking them to send ₹40 thereafter and use the remaining 10 for needy people. I mean, what a selfless man he was. Humble, tolerant, with great inner strength and resoluteness, he was man of people who understood their language, and also a man of vision who led the country towards progress. When he was serving as the Prime Minister of this great country, his family had bought a Fiat car out of loan. And later, when Shastri ji expired, his wife paid up the loan amount as per her husband's wish. That's how our Shastri ji led a practical, rather ideological life even after death. From joining the Indian freedom struggle as a teenager to successfully curbing the 1947 riot and being the most honest Prime Minister this country has ever seen, there is so less that we talk about this great man. Shastri ji and his valuable contribution to this country shall never be forgotten. He will always remain to inspire and encourage millions of Bharatiyas to stand up for their right, fight until the very end, and be honest no matter what.
In 1966, he was posthumously awarded Bharata Ratna, and I personally believe that the value of the award increased thereafter. Today, in this Amrit Kaal, our country is making strides towards success, and I'm very sure our Shastriji is feeling very proud and happy about it. If we all follow the path of this great man, our country shall be even more developed, not just economically, politically, or technologically, but also ethically. Jai Jawan, Jai Kisan, Jai Shastriji. Thank you. ಥ್ಯಾಂಕ್ ಯು ಸೋ ಮಚ್. ವೆರಿ ಬ್ಯೂಟಿಫುಲ್ ಅಮೇಸಿಂಗ್. ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಆಗುತ್ತೆ ಕೇಳುವಾಗ. ಆ ಒಂದು ಧ್ವನಿ, ಆ ಒಂದು ವಾಯ್ಸ್ ವೇರಿಯೇಷನ್ಸ್ಗಳು ಅಮೇಸಿಂಗ್, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಅಂಡ್ ಮೇಡಮ್, ಈಗ ನೋಡಿದಿರಿ, ಲೈವ್ ಆಗಿ ನೋಡಿದಿರಿ ಅಲ್ವಾ? ನೋಡಿದೀರಾ ಇದನ್ನ? ಲೈವ್ ಅಲ್ಲ, ಲೈವ್ ಆಗಿ ಇಲ್ಲ. ಎನಿವೆ, ವೆರಿ ಬ್ಯೂಟಿಫುಲ್. ತುಂಬಾ ಬಹಳಷ್ಟು ಹೆಮ್ಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಹೇಳಿದಿರಾ ಅಂಡ್ ನೆನಪಿದೆ ಎಲ್ಲವೂ ಕೂಡ, ಈಗಲೂ ಕೂಡ. ಕೆಲವು ಚೇಂಜಸ್ ಮಾಡಿ. ಎನಿವೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಏನಿದೆ ಮೇಡಮ್? ಸರ್, ನಾನ್ ನವ್ಯ ಮಾತಾಡೋದು, ಸೌರವ್ ಇದು ಫ್ರೆಂಡ್. ನಮಸ್ತೆ ನವ್ಯ ಅವರೇ, ಮಾತಾಡಿ ನವ್ಯ ಅವರೇ. ನಾನು ಕಾಲ್ ಮಾಡಿದಂತ ಅಂತ ಹೇಳಿದ್ರೆ ಅವನಿಗೊಂದು ಕಂಗ್ರಾಚುಲೇಟ್ ಮಾಡುವ ಅಂತ. ಅಂದ್ರೆ ನನ್ಗೆ ಅವನು ಟಿವಿಯಲ್ಲಿ ಬರುದನ್ನು ನೋಡಿ ನನ್ಗೆ ಅದು ಖುಷಿಯನ್ನು ತಡಿಲಿಕ್ಕೆ ಆಗದೆ ಅವನಿಗೆ ನಾನು ಕಾಲ್ ಮಾಡಿದ್ದೇನೆ. ಒಂದು ಹೆಮ್ಮೆ ಫ್ರೆಂಡ್ ಆಗಿ ಅವನಿಗೆ ಕಾಲ್ ಮಾಡಿದ್ದೇನೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸೌರವ್. ಕಂಗ್ರಾಚುಲೇಷನ್ಸ್ ಟು ಯು. Thank you so much, Navya. Thank you so much. I'm very elated by your call. ಥ್ಯಾಂಕ್ ಯು. ನವ್ಯ ಅವರೇ, ಏನ್ ಹೇಳ್ತೀರಾ? ಈ ಭಾಷಣವನ್ನು ನಾವು ನೋಡಿದಿರಾ? ಸ್ಪೀಚ್ ಅನ್ನ ತಾವು ಕೇಳಿದಿರಲ್ವಾ? ಹೌದು ಸರ್, ಖಂಡಿತ ಕೇಳಿದ್ದೇನೆ, ನೋಡಿದ್ದೇನೆ. 102 ಸತಿ ನೋಡಿದ್ದೇನೆ ನಾನು. ಓಕೆ, ಈಗ ಮೋಸ್ಟ್ಲಿ 3ನೇ ಸಲವಾ? ಹೇಗಾಯ್ತು ಅವರ ಸ್ಪೀಚ್ ಕೇಳಿದಾಗ? ಹಲೋ, ಅವರ ಸ್ಪೀಚ್ ಕೇಳಿದಾಗ ಹೇಗೆ ಅನಿಸ್ತು ತಮ್ಗೆ ಅಂತ ಹೇಳಿ? ಅವನ್ ಸ್ಪೀಚ್ ಅನ್ನು ಮಾಡುವಾಗ ಅಂದ್ರೆ ಅವನ್ ಬರುವಾಗಲೇ ಅಂದ್ರೆ ಆ ಸೀಟಿಂದ ಎದ್ದು ಬರುವಾಗ ಒಂದು ಗೂಸ್ ಬಂಪ್ಸ್ ಬರ್ತದೆ ಸರ್. ಅಂದ್ರೆ ಅವನು ಧೈರ್ಯದಿಂದ, ಅವನಿಗಿರುವ ಧೈರ್ಯ ಯಾರಿಗೂ ಇರ್ಲಿಕ್ಕಿಲ್ಲ. ಅವನು ಅಷ್ಟು ಕಾನ್ಫಿಡೆಂಟ್ ಆಗಿರ್ತಾನೆ ಯಾವಾಗ್ಲೂ. ಅವನ್ ಧೈರ್ಯ ಕೊಟ್ಟು ಬೇರೆಯವರಿಗೆ ಧೈರ್ಯ ಕೊಡುವ. ಹೌದಾ? ಓಕೆ ಓಕೆ. ಹೌದು, ತುಂಬಾ ಅಂದ್ರೆ ಒಂದು ಏನಾದ್ರೂ ಫಂಕ್ಷನ್ ಆಗ್ತಾ ಉಂಟಂತ ಹೇಳಿದ್ರೆ, ನಾವು ಯಾರಾದ್ರೂ ನರ್ವಸ್ ಇದ್ದೇವೆ ಅಂತ ಹೇಳಿದ್ರೆ ಅವನು ಬ್ಯಾಕ್ ಬೋನ್ ಆಗಿರ್ತಾನೆ. ಅವನ್ ಇಟ್ ಇಸ್ ನಾಟ್ ಅಬೌಟ್ ಅದರ್ಸ್ ಕೇಸ್, ಬಟ್ ಇವನ್ ಇನ್ ಮೈ ಕೇಸ್ ನಾನು ಅಷ್ಟು ಕ್ಲಾಸ್ ಅಲ್ಲಿ ನಾನು ತುಂಬಾ ಇದನ್ನು ಮಾಡಿದ್ದಾನೆ. ಬಟ್ ನನ್ನ ವಾಯ್ಸ್ ಹೇಳಿದ್ದು ಮಾತ್ರ, ನನ್ನ ವಾಯ್ಸ್ ಅಂತ ಹೇಳಿದ್ದು ಮಾತ್ರ, ಬಟ್ ಎಲ್ಲ ಮಾಡುದು ಅವನೇ ಹಿಂದೆ ಧೈರ್ಯ ಕೊಡುದು. ಅವನೊಂದು ಬ್ಯಾಕ್ ಬೋನ್. ಓಕೆ ಓಕೆ ಓಕೆ. ತಾವು ಅಂದ್ರೆ ಸ್ಟೂಡೆಂಟ್ಸ್ PU ಅಲ್ಲಿ ಸೇಮ್. PU ಅಲ್ಲಿ. ಓಕೆ ಓಕೆ ಓಕೆ. ಗ್ರೇಟ್. ಓಕೆ. ಸೊ ಅಂತ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದೀರಿ. ಗ್ರೇಟ್. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ನವ್ಯ ಅವರಿಗೆ ಧನ್ಯವಾದಗಳು. ತಮ್ಮ ಫ್ರೆಂಡ್ಗಳಿಂದ, ಸ್ನೇಹಿತರಿಂದ ಇಂತ ಒಂದು ಕಾಂಪ್ಲಿಮೆಂಟ್ ಬರುವಂತದ್ದು ತಮಾಷೆ ಅಲ್ಲ, ನಿಜವಾಗ್ಲೂ ಕೂಡ. ಸೀಮಾ ಮೇಡಮ್, ಏನ್ ಹೇಳ್ತಾರೆ ಮೇಡಮ್ ಈ ಒಂದು ವಿಚಾರ ಅಥವಾ ಈ ಒಂದು ಕಾಂಪಿಟೇಷನ್, ಇಂತ ಒಂದು ಸ್ಪರ್ಧೆ ಇದೆ ಅಂತ ಬಂದಾಗ NSS ಹೇಗೆ ತಮ್ಗಳಿಗೆ ಹೇಗೆ ಗೊತ್ತಾಯ್ತು? ಜೊತೆಗೆ ತಾವು ಹೇಗೆ ಪ್ರಿಪೇರ್ ಮಾಡಿದ್ರಿ ಅಂಡ್ NSS ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ? ಇದು ನಮ್ಗೆ NSS ಆಫೀಸ್ ಇಂದ ಬಂತು, ಲೆಟರ್ ಬಂತು. ಹಾಗೆ ಎಷ್ಟು ಜನ ಸಹ ಪಾರ್ಟಿಸಿಪೇಟ್ ಮಾಡಬಹುದಿತ್ತು. ಬಟ್ ಯೂಶುವಲಿ ನಾವ್ ಏನ್ ಮಾಡ್ತೇವೆ ಹೇಳಿದ್ರೆ, ನಮ್ಮ ಹತ್ರ ಮಕ್ಕಳ ಹೆಸರು ಕೊಡ್ತಾರೆ, ಬಂದು NSS ವಾಲಂಟಿಯರ್ ಇರ್ಬೋದು, ಬೇರೆ ಮಕ್ಕಳು ಇರ್ತಾರೆ. ಸೊ ನಮ್ಮ ಕಾಲೇಜಿಂದ ತುಂಬಾ ಮಕ್ಕಳನ್ನ ಕಳಿಸುವ ಬದಲಿಗೆ ನಾವು ಬೆಸ್ಟ್ ಮಕ್ಕಳನ್ನ ಕಳಿಸ್ತೇವೆ. ಒಬ್ಬರದ್ದು ಇಬ್ಬರನ್ನ ಕಳಿಸ್ತೇವೆ. ಈಗ ಅವನಿಗೆ ಆನ್ಲೈನ್ ಇತ್ತು, ವರ್ಚುವಲ್ ಇತ್ತು. ಡಿಸ್ಟ್ರಿಕ್ಟ್ ಲೆವೆಲ್ ಸಹ ವರ್ಚುವಲ್ ಇತ್ತು, ಸ್ಟೇಟ್ ಲೆವೆಲ್ ಸಹ ವರ್ಚುವಲ್ ಇತ್ತು. ಅಲ್ಲಿ ನೆಹರು ಯುವ ಕೇಂದ್ರದವರು ಮಾಡಿದ್ರು, ಮಂಗಳೂರಿನವರು ಮಾಡಿದ್ರು, ಬೆಂಗಳೂರಿನವರು. ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಸರ್ ಇದ್ದಾರೆ, ಜನಾರ್ದನ್ ಸರ್, ಅವ್ರು ಹೇಳ್ತಾ ಇದ್ರು, ಇವನು ಸ್ಪೀಚ್ ಸ್ಟಾರ್ಟ್ ಮಾಡಿದ ಮೋಸ್ಟ್ಲಿ ಒಂದು 4th ಸ್ಪೀಚ್ ಇರ್ಬೇಕು, 4th ಸ್ಪೀಕರ್. ಆಲ್ರೆಡಿ 44 ಜನ ಇದ್ರು ಪಾರ್ಟಿಸಿಪೆಂಟ್ಸ್. ಇವನ ಸ್ಪೀಚ್ ಕೇಳಿದ ಕೂಡಲೇ ಎಲ್ಲರೂ ಗಾಯಬ್. ಆನ್ಲೈನ್ ಇಲ್ಲ, ಅವರು ಆಫ್ಲೈನ್ ಆಗ್ಬಿಟ್ರು. ಹಾಗೆ ಅವರು ಹೇಳ್ತಾ ಇದ್ರು, ಇವನ ಸ್ಪೀಚ್ ಕೇಳಿದ ಕೂಡ ಅವರಿಗೆ ಅನ್ಸಿರ್ಬಹುದು ನಾವು ಸೆಲೆಕ್ಟ್ ಆಗುದಿಲ್ಲ ನೆಕ್ಸ್ಟ್. ಸೊ ನಮ್ಮ ಸೌರಭ್ಯ ಆಯ್ತು ಅಂತ. ಹಾಗೆ ಇದಕ್ಕೆ ಹೋದ, ನೆಕ್ಸ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ಗೂ ಹೋದ. ಸೊ ಅಲ್ಲಿ ತುಂಬಾ ಅವನನ್ನ ಅಪ್ರಿಶಿಯೇಟ್ ಮಾಡಿದ್ರು. ಹಾಗೆ ನಾವು ತುಂಬಾ ಎನ್ಕರೇಜ್ ಮಾಡ್ತೇವೆ. ಎಸ್ಪೆಷಲಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯ NSS ಇದೆ, ಕೋಆರ್ಡಿನೇಟರ್ ಮ್ಯಾಮ್ ಇರ್ಬೋದು, ಯಾವ್ದು ಇನ್ಫಾರ್ಮೇಶನ್ ನಮ್ಗೆ ಚೆನ್ನಾಗಿ ಸಿಗ್ತದೆ. ಹಾಗೆ ನಮ್ಮ ಕಾಲೇಜಿಂದಲೂ ಅದಕ್ಕೆ ತುಂಬಾ ಸಪೋರ್ಟ್ ಇದೆ. ಈಗ ನಾವು ಯಾವುದೇ ಕಾಂಪಿಟೇಷನ್ ಗೆ ಮಕ್ಕಳನ್ನು ಕಳಿಸ್ಬೇಕಂತಾದ್ರೆ ಅವರಿಗೆ ಕಲಿಸ್ಲಿಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಅದನ್ನ ಮಾಡ್ತಾರೆ. ಅದರ ನಂತರ ಯಾವ ತರದ ಸಪೋರ್ಟ್ ಬೇಕು ಎಲ್ಲನ್ನ ಕಾಲೇಜಿಂದ ಮಾಡ್ತಾರೆ. ಆದ್ರಿಂದ ನಮ್ಗೆ ತುಂಬಾ ಅಂದ್ರೆ ಆ ಅಟ್ಮಾಸ್ಫಿಯರ್ ಇದೆ, ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ತುಂಬಾ ಇದೆ. ಮತ್ತೆ ಅಲ್ಲೇನ್ ಹೇಳಿದ್ರೆ ನಮ್ಮ ಮಕ್ಳ ತರ ಟ್ರೀಟ್ ಮಾಡ್ತೇವೆ, ಜಸ್ಟ್ ಲೈಕ್ ಎ ಫ್ಯಾಮಿಲಿ. ನಾವ್ ಯಾವಾಗ್ಲೂ ಹೇಳ್ತೇವೆ ಇಟ್ಸ್ ಅ ಕೆನರಾ ಫ್ಯಾಮಿಲಿ ಅಂತ. ಸೊ ನಾವು ವೆಲ್ಕಮ್ ಮಾಡ್ತೇವೆ ಎಲ್ಲ ಮಕ್ಕಳನ್ನ.
ಸೊ ಅವರನ್ನ ಅಂದ್ರೆ ನಾವು ಎಣಿಸ್ಕೊಳ್ತೇವೆ, ಅವರನ್ನು ಗ್ರೂಮ್ ಮಾಡುದು, ಅವರನ್ನ ತುಂಬಾ ಹೈಯರ್ ಹೈಟ್ಸ್ಗೆ ಕರ್ಕೊಂಡು ಹೋಗೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ಏನೆಲ್ಲ ಮಾಡ್ಲಿಕ್ಕೆ ಆಗತ್ತಾ ಅದನ್ನ ನಾವು ಕಾಲೇಜಿಂದ ಮಾಡ್ತೇವೆ. ಮತ್ತೆ ಮಕ್ಕಳು ಸಹ ಅದೇ ತರ ರೆಸಿಪ್ರೊಕೇಟ್ ಮಾಡಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಏನಾಗತ್ತೆ ಹೇಳಿದ್ರೆ ಗ್ರೂಪ್ ಅಲ್ಲಿ ನಾವು ಹಾಕುವಾಗ ಕೆಲವು ಮಕ್ಕಳು ಮಾತ್ರ ರೆಸ್ಪಾಂಡ್ ಮಾಡ್ತಾರೆ, ಕೆಲವರು ಅದನ್ನ ಇಗ್ನೋರ್ ಮಾಡ್ತಾರೆ, ಮೆಸೇಜ್ ಹಾಕಿದ್ದು ಎಲ್ಲ. ಸೊ ಅಪಾರ್ಚುನಿಟಿ ಎಲ್ರಿಗೂ ಇರುತ್ತೆ, ಬಟ್ ಅದನ್ನ ಯಾರು ಪಿಕ್ ಮಾಡ್ತಾರೆ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಹಾಗೆ ಅದಕ್ಕೊಂದು ಎಕ್ಸಾಂಪಲ್ ನಮ್ಮ ಮುಂದೆ ಇದ್ದಾರೆ ಸೌರವ್. ನಿಜ ನಿಜ, ಬಂದಂತ ಅಪರ್ಚುನಿಟಿಗಳನ್ನ ನಾವು ಮಿಸ್ ಮಾಡ್ಕೊಂಡ್ರೆ ಬಹಳಷ್ಟು ಕಷ್ಟ ಇದೆ. ನೋಡೋಣ ಆ ಒಂದು ವಿಚಾರಗಳ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ತಮ್ಮ ಹೆಸರುಲಿಂದ ಮೇಡಮ್? ನಾನು ಧನ್ಯ ಅಂತ ಶಕ್ತಿನಗರದಿಂದ. ಶಕ್ತಿನಗರದಿಂದ ಮಾತಾಡಿ ಮೇಡಮ್. ಜಸ್ಟ್ ಕಂಗ್ರಾಚುಲೇಟ್ ಸೌರವ್ ಸಾಲಿಯನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ನಾನು ಅವರ ವಿಡಿಯೋಸ್ ಎಲ್ಲ ನೋಡಿದೆ. ನಂಗೆ ಅವರನ್ನು ಹೇಗೆ ಗೊತ್ತು ಅಂದ್ರೆ ಅವರೊಟ್ಟಿಗೆ ನನ್ನ ಕಸಿನ್ಸ್ ಹೋಗಿದ್ರು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ. ರಶ್ಮಿ ಆರ್ಡಿ ಅಂತ ಫಿಶರಸ್ ಕಾಲೇಜಿಂದ. ಅವರ ವಿಡಿಯೋದಲ್ಲಿ ಅವರು ಸೌರವ್ ಸಾಲಿಯನ್ ಸಹ ನೋಡಿದೆ, ಹಾಗೆ ಒಳ್ಳೆ ಸ್ಪೀಚ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ. ಹಾಗೆ ನೋಡಿ. ಹಲೋ ಹಲೋ, ಎಸ್ ಮೇಡಮ್, ಅಂದ್ರೆ ತಮ್ಗೆ ಖುಷಿ ಆಯ್ತು ಅಂತ ಹೇಳಿ ಸ್ಪೀಚ್ ನೋಡಿ ಅಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಧನ್ಯ ಅವರು. ಎಸ್, ಅದೇ ರೀತಿ ಕೀರ್ತನ ಮೇಡಮ್, ಈ ಒಂದು ಸ್ಪರ್ಧೆ ಅಂದ್ರೆ ಮೊದಲು ಡಿಸ್ಟ್ರಿಕ್ಟ್, ಸ್ಟೇಟ್ ಮತ್ತೆ ಇಲ್ಲಿಗೆ ಹೋಗಿರುವಂತದ್ದು, ಹೇಗೆ ಇದು ಸ್ಪರ್ಧೆ ನಡೆದಿರುವಂತದ್ದು? ಅದೇ ರೀತಿ ಲೆವೆಲ್ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಗೆ ಇತ್ತೀಚೆಗೆ ಜಾಯಿನ್ ಆಗಿದೆ. ಹೆಚ್ಚಾಗಿ ಗೈಡ್ ಮಾಡಿದ್ದು ಸೀಮಾ ಮ್ಯಾಮ್. ಅವನು ಅಲ್ಲಿ ತಲುಪಿದ ನಂತರನೇ ವಿಷಯ ಗೊತ್ತಾಗಿತ್ತು. ಹಾಗೆ ಅಂದ್ರೆ ಆ ಲೆವೆಲ್ಗೆ ಅವ್ನು ತಲುಪಿ ಆಗಿತ್ತು, ಸ್ಟೇಟ್ ಲೆವೆಲ್ಗೆ. ಸೊ ನಮ್ ಗ್ರೂಪ್ ಅಲ್ಲೇ ಸೀಮಾ ಮ್ಯಾಮ್ ಹಾಕುವಾಗ ಕಂಗ್ರಾಚುಲೇಷನ್ಸ್ ಎಲ್ಲ ಹಾಕುವಾಗ ನನ್ಗೆ ಗೊತ್ತಾಯ್ತು. ಇವನ್ ಬಗ್ಗೆ ಕೇಳಿದ್ದೆ, ಆದ್ರೆ ಯಾರ ಹುಡುಗ ಎಲ್ಲ ನೋಡಿರ್ಲಿಲ್ಲ. ಆದ್ರೆ ಅದ್ರಲ್ಲಿ ಎಲ್ಲ ಗ್ರೂಪ್ ಅಲ್ಲಿ ಎಲ್ಲ ವಿಷಯ ಗೊತ್ತಾಗ ಖುಷಿ ಆಯ್ತು. ಮತ್ತೆ ಅವನು ಸ್ಟಾಫ್ ರೂಮಿಗೆ ಬರ್ತಾ ಇದ್ದ, ಮತ್ತೆ ನೋಡಿದ್ದೇನೆ ಅವನನ್ನು. ಮತ್ತೆ ಕಾಲೇಜಲ್ಲಿ ಒಂದ್ಸರ್ತಿ MC ಮಾಡಿದ್ದ ಅವನು, ಇದು ಟ್ಯಾಲೆಂಟ್ಸ್ ಡೇಗೆ. ಇಟ್ ವಾಸ್ ಆನ್ ಟ್ಯಾಲೆಂಟ್ಸ್ ಡೇ. ಸೊ ಆ ದಿನ ಅವ್ನ ವಾಯ್ಸ್ ನೋಡಿ ನಾನು ಅವನಿಗೆ ಹೇಳಿದೆ, ಯು ಹ್ಯಾವ್ ಅ ವೆರಿ ಗುಡ್ ವಾಯ್ಸ್ ಅಂತ. ಯಾಕಂದ್ರೆ ಅದು ಸ್ವೀಟ್ನೆಸ್ ವಾಯ್ಸ್ ಅಲ್ಲಿ ಪ್ರತಿಯೊಬ್ಬರಿಗೆ ಇರುತ್ತೆ, ಅಂಡ್ ದ ವೇ ಹಿ ಮಾಡ್ಯುಲೇಟ್ಸ್, ಅದು ತುಂಬಾ ಯೂನಿಕ್. ಸೊ ಹಾಗೆ ಅದು ಈಗ ಎಲ್ಲರಿಗೆ ಗೊತ್ತುಂಟು, ಜಗತ್ ಪ್ರಸಿದ್ಧ ಆಗಿದ್ದಾನೆ. ಸೊ ಹಾಗೆ ಸೊ ಅದ್ರ ಆ ಪ್ರಶ್ನೆ ಸೀಮಾ ಮೇಲೆ ಉತ್ತರ ಕೊಡಬಹುದು. ಓಕೆ ಓಕೆ, ಎಸ್ ಮೇಡಮ್, ಏನ್ ಹೇಳ್ತೀರಾ? ಇದು ಯಾವ ಲೆವೆಲ್ ಅಲ್ಲಿ? ಒಂದು ಡಿಸ್ಟ್ರಿಕ್ಟ್ ಲೆವೆಲ್, ದೆನ್ ಸ್ಟೇಟ್ ಲೆವೆಲ್, ದೆನ್ ಆಫ್ಟರ್ ನ್ಯಾಷನಲ್ ಲೆವೆಲ್. ಶುರುವಿಗೆ ಡಿಸ್ಟ್ರಿಕ್ಟ್ ಲೆವೆಲ್, ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡಿದ್ರು, ಉಡುಪಿಯಲ್ಲಿ ಮಾಡಿದ್ರು. ಅದರ ನಂತರ ಅದನ್ನ ಸ್ಟೇಟ್ ಲೆವೆಲ್ಗೆ, ಮತ್ತೆ ನೆಹರು ಯುವ ಕೇಂದ್ರದವರು ಮಾಡುದಿದ್ದು. ಅವ್ರು ಹೇಳ್ತಾ ಇದ್ರು, ಆಫ್ಟರ್ 13 years ನಮ್ಮ ಮಂಗಳೂರಿಗೆ ಈ ಅಪಾರ್ಚುನಿಟಿ ಅಂತ. ಸೊ ದೇ ಆರ್ ಆಲ್ಸೋ ವೆರಿ ಪ್ರೌಡ್ ಅಬೌಟ್ ಸೌರವ್. ಅದರ ನಂತರ ನ್ಯಾಷನಲ್ ಲೆವೆಲ್ಗೆ. ಓಕೆ, ತದನಂತರ ನ್ಯಾಷನಲ್ ಲೆವೆಲ್ ಅಂದ್ರೆ ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡುವಂತದ್ದು. ಅದು ಕಾಂಪಿಟಿಷನ್ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪಿಟಿಷನ್ ಅಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಕಾಂಪಿಟಿಷನ್. ಆಯ್ಕೆ ಮಾಡ್ತಾರೆ ಅಲ್ಲಿ. ಎಸ್ ಮೇಡಮ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಮೇಡಮ್? ಎಲ್ಲಿಂದ? ನಮಸ್ತೆ. ನಮಸ್ತೆ, ನಾನು ಕೆನರಾ ಕಾಲೇಜ್ ಫ್ಯಾಕಲ್ಟಿ ಬಬಿತಾ ಶೆಟ್ಟಿ ಅಂತ. ತಮ್ಮ ಹೆಸರು ಮೇಡಮ್? ಬಬಿತಾ ಶೆಟ್ಟಿ. ನಮಸ್ತೆ ನಮಸ್ತೆ ಮೇಡಮ್, ಮಾತಾಡಿ ಮಾತಾಡಿ. ಕಾಲೇಜಿಂದ, ಕೆನರಾ ಕಾಲೇಜ್ ಫ್ಯಾಕಲ್ಟಿ. ನಮಸ್ತೆ ನಮಸ್ತೆ, ಮಾತಾಡಿ ಮಾತಾಡಿ. ಏನಂತ ಹೇಳಿದ್ರೆ, bunch of congratulations to the whole team. I feel proud looking at all the 4 people who all 4 were belongs to Canara family. Okay. Once upon a time, ನಿನ್ನ ಕೂಡ ಇದೇ ತರ ನಾವು ಕಾಲೇಜಲ್ಲಿ ನೋಡ್ತಾ ಇದ್ದೀವಿ. Okay, thank you madam, thank you so ಅಷ್ಟೇ ಹೇಳಿಕೆ, ಕಂಗ್ರಾಚುಲೇಷನ್. ಐ ಫೀಲ್ ಪ್ರೌಡ್ ಆಫ್ ಮೈ ಫ್ಯಾಕಲ್ಟಿ, ಸ್ಟೂಡೆಂಟ್ ಅಂಡ್ ಅಲ್ಯುಮಿನೈ. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಆಶೀರ್ವಾದ ಇರಲಿ ಇದೇ ರೀತಿ. ಅಂಡ್ ಎಸ್, ಒಳ್ಳೆಯ ಕಾಲೇಜ್, ಜೊತೆಗೆ ಪ್ರತಿಷ್ಠಿತವಾಗಿರುವಂತಹ ಕಾಲೇಜ್, ಜೊತೆಗೆ ಅಲ್ಲಿರುವಂತಹ ಮಾರ್ಗದರ್ಶಕರು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದಾಗ ವಿದ್ಯಾರ್ಥಿಗಳು ಸೌರವ್ ಸಾಲಿಯನ್ ರೀತಿ ಮುಂದೆ ಬರ್ತಾರೆ, ಎಲ್ಲರಿಗೂ ಕೂಡ ಮಾದರಿ ಆಗ್ತಾರೆ. ಇದರಲ್ಲೂ ಕೂಡ ನನಗೆ ಖುಷಿ ತಂದಿರುವಂತದ್ದು, ತಾವು ಆ ಒಂದು ಪಾರ್ಲಿಮೆಂಟ್ಗೆ ಹೋಗ್ತೀರಾ, ಆ ಒಂದು ಸಂಸತ್ನಲ್ಲಿ ಹೋಗಿ ಭಾಷಣವನ್ನು ಮಾಡಿದಾಗ ತಮ್ಮ ಒಂದು ಗೆಸ್ಚರ್, ತಮ್ಮ ಒಂದು ಡ್ರೆಸ್, ತಾವು ಹಾಕಿರುವಂತದ್ದು ಉಡುಗೆ ತೊಡುಗೆಗಳು ಅಂತ ಹೇಳ್ತೀವಿ ನಾವು. ಸೊ ಆ ಪಂಚೆಯನ್ನ ಉಟ್ಟುಕೊಂಡು ಹೋಗಿದೆ ರಿಷಬ್ ಶೆಟ್ಟಿ ರೀತಿಯಲ್ಲಿ. ಸೊ ಆ ರೀತಿ ಇದ್ದಾಗ ಒಂದು ದೃಶ್ಯಾವಳಿ ಹಾಕಿ ನಿಮ್ಗೆ ಮತ್ತಷ್ಟು ಖುಷಿಯ ಒಂದು ವಿಚಾರ. ಎಸ್, ತಾವು ಗಮನಿಸಿರ್ಬೋದು, ಒಂದು ವೈಟ್ ಪಂಚೆ ನಮ್ಮ ತುಳುನಾಡಿನ ಅಂದ್ರೆ ಈ ಭಾಗದ ಕರಾವಳಿ ಭಾಗದ ಸಂಸ್ಕೃತಿಯನ್ನ ಅಲ್ಲಿ ನಮ್ಮ ಸೌರವ್ ಸಾಲಿಯನ್ ಅವರು ಪ್ರಸ್ತುತಪಡಿಸಿದ್ದಾರೆ. ಅದು ಕೂಡ ನಮಗೆ ಹೆಮ್ಮೆ ತರುವಂತಹ ವಿಚಾರ. ಅಷ್ಟು ಜನರ ಮಧ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಅಲ್ಲೂ ಕೂಡ ಮೈಂಡ್ ಸೆಟ್ ಬರುತ್ತೆ. ಕೆಲವೊಂದು ಕಡೆ ನಾವು ಸ್ಟೂಡೆಂಟ್ಸ್ ಹಬ್ಬ ಹೋದಾಗ ಪ್ಯಾಂಟ್ ಶರ್ಟ್ ಗಳನ್ನ ಹಾಕುವಂಥದ್ದು ಅಥವಾ ಬ್ಲೇಸರ್ ಗಳನ್ನ ಹಾಕುವಂಥದ್ದು ಅಥವಾ ಆ ರೀತಿ ಇದ್ದಾಗ ಆ ಒಂದು ಕಾಸ್ಟ್ಯೂಮ್
ಏನ್ ಹೇಳ್ತೀರಾ ಆ ಒಂದು ಉಡುಗೆ ತೊಡುಗೆ? ಆಕ್ಚುಲಿ ನಮ್ಗೆ ಅದು ಡ್ರೆಸ್ ಬಗ್ಗೆ ಮೊದಲೇ ಹೇಳಿದ್ರು, ನಿಮ್ಮ ಸ್ಟೇಟಿನ ಟ್ರೆಡಿಷನಲ್ ಡ್ರೆಸ್ ಹಾಕ್ಲೇಬೇಕು ಅಂತ. ಬಟ್ ಎಲ್ಲರೂ ಅದನ್ನ ಹಾಕ್ಲಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಹಾಕಿಲ್ಲ. ಬಟ್ ಕೆಲವರು ಇಲ್ಲ ಹಾಕೋದಿಲ್ಲ ಹಾಗೆಲ್ಲ ಇದ್ರು. ಬಟ್ ನಾನು ಓಕೆ, ನನ್ನ ಸ್ಟೇಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಹೆಮ್ಮೆ. ಸೊ ದೆನ್ ಐ ವಾಸ್ ಲೈಕ್ ಓಕೆ, ನಾನು ಹಾಕ್ಲೇಬೇಕು ಇದನ್ನ ಅಂತ. ಸೊ ನಾನು ಆಗ್ಲೇ ಹೇಳ್ದಾಗೆ ನನ್ನದೆಲ್ಲ ಲಾಸ್ಟ್ ಮೂಮೆಂಟ್, ಯಾಕಂದ್ರೆ ಫುಲ್ ಬಿಸಿ ಇರ್ತೇನೆ. ಸೊ ಇದು ಕೂಡ ಒಂದು 2 days ಪ್ರಯರ್ ನಾನು ತಗೊಂಡದ್ದು. ಅಂಡ್ ಆ ಒಂದು ಡ್ರೆಸ್ ಹಾಕ್ಲಿಕ್ಕೆ ಕೂಡ ನಂಗೆ ತುಂಬಾ ಖುಷಿ ಆಗಿತ್ತು. ಅಂಡ್ ಆ ಪಂಚೆ ಕೂಡ ಹಾಕಿ, ಯಾಕಂದ್ರೆ ಯೂಶ್ವಲಿ ನಾವು ಹಾಕುವಂತದ್ದಲ್ಲ, ಅದು ಒಕೇಶನಲಿ ನಾವು ಹಾಕುವಂತದ್ದು. ಅಂಡ್ ಆ ಡ್ರೆಸ್ ಗೆ ಇದು ಇರೋ ಒಂದು ವ್ಯಾಲ್ಯೂ ಇದೆ ಅಲ್ಲ, ಅದು ನಮ್ಮ ವ್ಯಾಲ್ಯೂ ಅನ್ನು ಜಾಸ್ತಿ ಮಾಡ್ತದೆ. ಸೊ ನಂಗೆ ಕೂಡ ತುಂಬಾ ಖುಷಿ ಆಯ್ತು ಅದನ್ನು ನೋಡಿ. ನಿಜ 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 ನಿಜ. ಇಟ್ ವಾಸ್ ಲುಕಿಂಗ್ ಗುಡ್. ಓಕೆ, ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ. ತಮ್ಮ ಹೆಸರಲ್ಲಿದೆ ಸರ್? ಸರ್ ಪ್ರಶಾಂತ್ ಅಂತ, ಮಂಗಳೂರಿನಿಂದ. ಪ್ರಶಾಂತ್ ಅವರು ಮಂಗಳೂರಿಂದ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನಮ್ದು ಫ್ರೆಂಡ್ ಇದ್ದಾರೆ ಸುಧೀರನ್ ಅಂತ, ಅವ್ರದ್ದು ಮಗ ಇವನು. ಓಕೆ ಓಕೆ. ಅಂದ್ರೆ ನಮ್ದು ಟೀಮ್ ಅಲ್ಲಿ ಸ್ಟಾರ್ಟಿಂಗ್ ಬಲಿಕರ್ ಫ್ರೆಂಡ್ಸ್ ಅಂತ ಹುಟ್ಟಾಕಿಸಿದೆ ಅವರು. ಅವ್ರೀಗ ತೀರೋದು 2 ವರ್ಷ ಆಯ್ತು. ಇವನನ್ನು ನೋಡುವಾಗ ನಮ್ಗೆ ಈಗ ಒಳ್ಳೆ ಖುಷಿ ಆಗ್ತಾ ಇದೆ, ಅವರ ಮಗ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ಸಾಧನೆ ಮಾಡಿದಾನಂತ. ಅಷ್ಟು ಹೇಳಿಕೆ ಫೋನ್ ಮಾಡಿದ್ನ. ಓಕೆ ಓಕೆ, ನಿಜ ನಿಜ ನಿಜ, ಹೆಮ್ಮೆ ಸರ್, ಹೆಮ್ಮೆ. ನಿಜವೂ ಪ್ರೌಡ್ ಫೀಲ್, ಯಾಕಂದ್ರೆ ನಮ್ಮನ್ನು ನೋಡಿ ಈಗ ಗುರುತು ಹಿಡಿದು ಸಣ್ಣದಿಂದಲೇ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಹೋಗ್ತಿರುವಾಗ. ನಿಜ ನಿಜ ನಿಜ. ಎಷ್ಟು ಹೆಮ್ಮೆ ಇದೆ ಸರ್ ತಮ್ಗೆ ಹಾಗಾದ್ರೆ? ಎಷ್ಟು ಹೆಮ್ಮೆ ಇದೆ ಅಂತ ಹೇಳಿ, ಎಷ್ಟು ಪ್ರೌಡ್ ಫೀಲ್ ಇದೆ ಅಂತ ಹೇಳಿ? ಹೌದು ಸರ್, ತುಂಬಾ ತುಂಬಾ ಪ್ರೌಡ್ ಆಗ್ತಾ ಇದೆ ನಮ್ಗೆ ಟಿವಿಯಲ್ಲಿ ನೋಡುವಾಗ ಅಲ್ವಾ? ಓಕೆ ಓಕೆ, ಅದರಲ್ಲೂ ಕೂಡ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಜೊತೆಗೆ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸೌರವ್ ಅವರು ಈಗಾಗಲೇ ಹೇಳಿದಾಗ ಹುಟ್ಟಿನಿಂದಲೇ ಬಹಳಷ್ಟು ಬಹುಮುಖವಾಗಿರುವಂತಹ ಪ್ರತಿಭೆ, ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಸಾಧಕ ಪುರಸ್ಕಾರ, ಜೊತೆಗೆ ಕರ್ನಾಟಕ ಪ್ರತಿಭಾರತ್ನ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಮಿಡಲ್ ಏವಿಗಳಲ್ಲಿ ಅವರ ಬಾಲ್ಯದಿಂದ ಕೆಲವು ಫೋಟೋಗಳನ್ನು ಹಾಕಿ ಮಿಡಲ್ ಏವಿಯಲ್ಲಿ. ಎಸ್, ಇದು ಸೌರವ್ ಅವರು. ನಾನು ಆಗಲೇ ಹೇಳಿದಾಗ ಬಹುಮುಖವಾಗಿರುವಂತಹ ಪ್ರತಿಭೆ. ಹಾಗಿದ್ದಾಗ ಇದು ಸೌರವ್ ಅವರ ಈ ಹಿಂದಿನ ಫೋಟೋಗಳು. ಓಕೆ, ಇದು ಸೌರವ್ ಅವರು. ಓಕೆ ಓಕೆ, ಎಸ್, ಇದು ಸೌರವ್ ಸಾಲಿನವರು ಬಾಲ್ಯದಿಂದಲೇ ಬಹಳಷ್ಟು ಬಹುಮುಖವಾಗಿರುವಂತಹ ಪ್ರತಿಭೆ. ಹಾಗಿದ್ದಾಗ ಈ ಒಂದು ವೇದಿಕೆಯು ಕೂಡ ಬಹಳಷ್ಟು ಉಪಯುಕ್ತವಾಗಿರುವಂತದ್ದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಧ್ವನಿ ಕೇಳ್ತಾ ಇದೆಯಾ? ಮೇಡಮ್, ತಮ್ಮ ಹೆಸರು? ದಯಮಾಡಿ ತಾವು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮೇಡಮ್, ಟಿವಿ ಮ್ಯೂಟ್ ಮಾಡಿ ಮೊದಲೇದಾಗಿ ದಯಮಾಡಿ ಮೇಡಮ್. ಓಕೆ. ಎಸ್ ಮೇಡಮ್, ತಮ್ಮ ಹೆಸರು? ಕವಿತಾ. ಕವಿತಾ, ಎಸ್ ಕವಿತಾ ಅವರು ಎಲ್ಲಿಂದ ಮೇಡಮ್? ಮ್ಯಾಂಗ್ಳೂರ್. ಎಸ್ ಮೇಡಮ್, ಕವಿತಾ ಮೇಡಮ್ ಮಾತಾಡಿ ಮೇಡಮ್. ಹಲೋ ಸೌರವ್. ಹೆಲೋ ಹೆಲೋ, ಹೇಳಿ ಸೌರವ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಗೊತ್ತಾಯ್ತಾ ನೀನ್ ಯಾರು ಅಂತ? ಹೌದೌದು, ಗೊತ್ತಾಯ್ತು. ಶಿ ವಾಸ್ ದ ಒನ್ ಹೂ ಅಕಂಪನಿಡ್ ಮೀ ಟು ಡೆಲ್ಲಿ. ಓ ಹೌದಾ? ನನ್ನ ಮೈ ಅಂದ್ರೆ ನನ್ನ ಅಮ್ಮನ ಫ್ರೆಂಡ್. ನಿಮ್ಮ ಅಮ್ಮನ ಫ್ರೆಂಡ್. ಓಕೆ ಓಕೆ ಓಕೆ. ಹೇಗೆ ಅನಿಸ್ತು ಮೇಡಮ್ ತಮ್ಗೆ ಸೌರವ್ ಅವರ ಸ್ಪೀಚ್? ತಾವೇ ಹೇಳಬೇಕು ನೋಡಿದಾಗ. ತುಂಬಾ ಹೆಮ್ಮೆ ಆಗ್ತದೆ ಸರ್. ಅವನ ಜೊತೆ ನಾನ್ ಕೂಡ ಡೆಲ್ಲಿ ನೋಡುವ ಅವಕಾಶ ಸಿಕ್ಕಿತ್ತು. ಓಕೆ ಓಕೆ ಓಕೆ. ತಾವು ಒಟ್ಟಿಗೆ ಅಲ್ವಾ? ಥ್ಯಾಂಕ್ಸ್ ಹೇಳ್ಬೇಕಂತ ಓಕೆ ಓಕೆ, ಥ್ಯಾಂಕ್ಸ್ ಹೇಳಲಿಕ್ಕೆ. ಅವನ ಜೊತೆ ಡೆಲ್ಲಿ ನೋಡುವ ಅವಕಾಶ ಸಿಕ್ತು ಅಂತೇಳಿ ಅಲ್ವಾ? ಎಸ್ ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಧನ್ಯವಾದಗಳು, ಥ್ಯಾಂಕ್ ಯು ಮೇಡಮ್. ಬಹಳಷ್ಟು ಕರೆಗಳು ಬರ್ತಾ ಇದೆ, ಜೊತೆಗೆ ಸಮಾಜ ಭಾವ ಕೂಡ ತುಂಬಾನೇ ಇದೆ. ಅವೆಲ್ಲದರ ಜೊತೆಗೆ ಈ ಸಂದರ್ಭ ಈ NSS ಬಗ್ಗೆ ಮೇಡಮ್, ಅಂದ್ರೆ ಬಹಳಷ್ಟು ಜನರಿಗೆ
NSS ಅಂತ ಬಂದಾಗ ರಾಷ್ಟ್ರೀಯ ಸೇವಾ ಯೋಜನೆ, ಇದು ಕಾಲೇಜಲ್ಲಿ ಕಲಿತಾ ಇದ್ದಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಇದರಿಂದ ಏನ್ ಪ್ರಯೋಜನ ಅನ್ನೋ ಬಹಳ ಜನರು ಕೇಳುವಂತಾರೆ. ಅಂದ್ರೆ ಮಾರ್ಕ್ಸಿಗೋಸ್ಕರ ನಾವು ಜಾಯ್ನ್ ಆಗ್ಬೇಕಾ, ಅಥವಾ ಇದರಿಂದ ನಿಜವಾಗ್ಲೂ ಕೂಡ ಹೆಲ್ಪ್ ಇದೆಯಾ, ಅಥವಾ ಜಸ್ಟ್ ನಾವು ನೇಮ್ ಸೇಕ್, ಅಥವಾ ನಾವು ಒಂದು ಏನೋ ಒಂದು ಹೇಳ್ತಾರೆ ಕಾಲೇಜ್ ಅದಕ್ಕೋಸ್ಕರ ಸೇರ್ಬೇಕಾ ಒಂದು ಸಂಘಕ್ಕೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಏನಾಗ್ತದೆ? ಎಲ್ಲರ ಹತ್ರ ಒಂದು ಅಭಿಪ್ರಾಯ ಇದೆ. NSS ಹೇಳಿದ್ರೆ ಕಸ ಇಕ್ಲಿಕ್ಕೆ, ಮಣ್ಣು ಹೊರ್ಲಿಕ್ಕೆ. ಬಟ್ NSS ಹೇಳಿದ್ರೆ ಅದೊಂದು ಪಾರ್ಟ್. ಯಾಕೆ ಹೇಳಿದ್ರೆ ನಾವು ಡಿಗ್ನಿಟಿ ಆಫ್ ಲೇಬರ್ ಅನ್ನ ಮಕ್ಕಳಿಗೆ ಕಲಿಸಬೇಕು. ಮತ್ತೆ ಯಾವುದೇ ಸಂದರ್ಭದಲ್ಲಿ ಹೇಗೆ ಸಿಚುವೇಶನ್ ಬರುತ್ತೆ ಅಂತ ಗೊತ್ತಾಗಲ್ಲ ಲೈಫ್ ಅಲ್ಲಿ, ಅದನ್ನ ನಾವು ಫೇಸ್ ಮಾಡ್ಲಿಕ್ಕೆ ಇಂತ ಕೆಲಸವನ್ನೆಲ್ಲ ಮಾಡಿಸ್ತೇವೆ. ದಟ್ ಇಸ್ ಓನ್ಲಿ 5%. ಅದು ಅಲ್ಲದೆ ನಾವು ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ ಆಫ್ ಟ್ರೈನಿಂಗ್ಸ್ ಅನ್ನ ಕೊಡ್ತೇವೆ, ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡಿಸ್ತೇವೆ. ಅದರ ನಂತರ ನಂಗೆ ತುಂಬಾ ಹೆಮ್ಮೆ ಅನಿಸ್ತದೆ, ನಮ್ಮ ಕಾಲೇಜಿಂದ ಎವ್ರಿ ಇಯರ್ ಅಥವಾ ಒನ್ಸ್ ಇನ್ 2 years ರಿಪಬ್ಲಿಕ್ ಡೇ ಪೆರೇಡ್ಗೆ ಸಹ ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ಓಕೆ. ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಸ್, ಈಗ ನ್ಯಾಷನಲ್ ಇಂಟಗ್ರೇಷನ್ ಕ್ಯಾಂಪ್ ಇರ್ಬೋದು, ಅಥವಾ ಫೆಸ್ಟಿವ್ ಕ್ಯಾಂಪ್ಸ್ ಎಲ್ಲ ಇರ್ಬೋದು, ಅದಕ್ಕೆ ನಮ್ಮ ಮಕ್ಕಳು ಕಳಿಸ್ತೇವೆ. ಹಾಗೆ ಅಂತ ಅಪರ್ಚುನಿಟಿ ಸಿಗತ್ತೆ NSS ಇಂದ. ಮತ್ತೆ 240 hours ಅಂದ್ರೆ 2 ವರ್ಷ ಇದೆ NSS, ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಅಲ್ಲಿ 120 hours ಕಂಪ್ಲೀಟ್ ಮಾಡಬೇಕು, ಸೆಕೆಂಡ್ ಇಯರ್ ಅಲ್ಲಿ ಇನ್ನೊಂದು 120, 240 hours. ಮತ್ತೆ ಒಂದು ಸ್ಪೆಷಲ್ ಕ್ಯಾಂಪ್ ಅನ್ನ ಅಟೆಂಡ್ ಆದ್ರೆ ಒಂದು ಸರ್ಟಿಫಿಕೇಟ್ ಸಿಗತ್ತೆ. ಆ ಸರ್ಟಿಫಿಕೇಟ್ ಇಂದ ನಾವು ಈಗ ನೀವು ಹೈಯರ್ ಎಜುಕೇಶನ್ ಗೆ ಹೋಗ್ಬೇಕಾದ್ರೆ ಅಲ್ಲಿ ರಿಸರ್ವೇಶನ್ ಸಿಗತ್ತೆ. ಅದು ಅಲ್ಲದೆ ನಿಮ್ಗೆ ಜಾಬಿಗೆ ಏನಾದ್ರೂ ಬೇಕಾದ್ರೆ ಅಲ್ಲಿ ರಿಸರ್ವೇಶನ್ ಸಿಗತ್ತೆ. ಸೊ ತುಂಬಾ ಅಪರ್ಚುನಿಟೀಸ್ ಇದೆ NSS. ಅದರ ನಂತರ ನೀವೆಲ್ಲ ಕಲಿಯುವಾಗ ಅದಕ್ಕೆ ಮಾರ್ಕ್ ಇದ್ದಿರ್ಲಿಲ್ಲ, ಬಟ್ ಈಗ NEP ಅಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಯಾವ್ದಾದ್ರು ಒಂದು NSS ಇರ್ಬೋದು, ಯೂತ್ ರೆಡ್ ಕ್ರಾಸ್ ಇರ್ಬೋದು, ರೋವರ್ಸ್ ಅಂಡ್ ರೇಂಜರ್ಸ್, ಕಲ್ಚರಲ್, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಇಟ್ಸ್ ಅಲಾಂಗ್ ವಿತ್ ದ ಕರಿಕ್ಯುಲಾ. ಮತ್ತೆ ಅದಕ್ಕೆ ಮಾರ್ಕ್ ಇದೆ, ಫಸ್ಟ್ ಇಯರ್ ಅಲ್ಲಿ ಇದೆ, ಸೆಕೆಂಡ್ ಇಯರ್ ಅಲ್ಲಿ ಇದೆ. ಸೊ ತುಂಬಾ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂದ್ರೆ ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಗೋಸ್ಕರ ಇದನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ತುಂಬಾ ಬೆಳವಣಿಗೆ ಆಗ್ತದೆ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಪ್ರಸಕ್ತ NSS? ಆಕ್ಚುಲಿ ನಮ್ಗೆ ಇಂಟೇಕ್ 200. ಯಾಕೆ ಹೇಳಿದ್ರೆ ನಮ್ಮಲ್ಲಿ 2 ಯೂನಿಟ್ ಇದೆ, ಬಟ್ ಹೆವಿ ರಶ್ ಇದೆ. ನಾವು ಅದಕ್ಕೋಸ್ಕರ ನಮ್ಮ ಈಗ ಯೂನಿಟ್ ಅಲ್ಲಿ ಅಟ್ ಪ್ರೆಸೆಂಟ್ ನಿಯರ್ಲಿ 270 ಮಕ್ಕಳು ಇದ್ದಾರೆ. 2 ಯೂನಿಟ್ ಅನ್ನ ನಾವು ಮಾಡಿದ್ದೇವೆ. 270 ಮಕ್ಕಳು 2 ಯೂನಿಟ್ ಅಲ್ಲಿ. ಒಂದು ಯೂನಿಟ್ ಅಲ್ಲಿ ತಾವಿದ್ದೀರಾ, ಮೇಡಮ್ ಇದ್ದಾರೆ. ಕೀರ್ತನಾ ಮೇಡಮ್ ಅವರಿಗೆ ಕೇಂದ್ರ ಕಾಲೇಜಿನಲ್ಲಿ NSS ಈ ಒಂದು ಯೋಜನೆ ಯಾವ ರೀತಿ ಆಗ್ತಾ ಇದೆ ಮೇಡಮ್, ಏನ್ ಹೇಳ್ತೀರಾ? ನಾನು ಇದು ನನ್ನ 3ನೇ ವರ್ಷ ಕಾಲೇಜಲ್ಲಿ. ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೇನೆ, ಅಂದ್ರೆ ಮುಂಚಿಂದಾನೆ ನನಗೆ ಸ್ವಲ್ಪ ಸಹಾಯ ಅಂದ್ರೆ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ಮನಸ್ಸು. ಆದ್ರೆ ಅದು ಡೈರೆಕ್ಟ್ ಆಗಿ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ, ಇಲ್ಲಿ NSS ಅಂತ ಒಂದು ಇದು ಯೂನಿಟ್ ಉಂಟು. ಅದರಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಉಂಟು, ಬೇರೆ ಬೇರೆ ಇದ್ರಲ್ಲಿ ಕೂಡ ಆಗ್ತಾ ಉಂಟು. ಆದ್ರೆ ತುಂಬಾ ಪ್ರಮುಖವಾಗಿ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇರೋದು NSS. ಅಂದ್ರೆ ತಿಂಗಳಿಗೆ ಎಷ್ಟೋ ಆಕ್ಟಿವಿಟೀಸ್ ಆಗ್ತದೆ. ಹೆಚ್ಚಿನೆಲ್ಲ ಆಕ್ಟಿವಿಟೀಸ್ ಸಮಾಜ ಅದು ಮುಖ ಹೇಳ್ತೀವಲ್ವ, ಇಟ್ ಇಸ್ ಟುವರ್ಡ್ಸ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಅವೇರ್ನೆಸ್ ಎಲ್ಲ. ಸೊ ಅದೆಲ್ಲ ನೋಡಿದಾಗ ನನಗೆ ಅನ್ಸುತ್ತೆ ಕಾಲೇಜಲ್ಲಿ ಪಾಠ ಅಲಾಂಗ್ ವಿತ್ ಕರಿಕ್ಯುಲಮ್ ವಾಟ್ ವಿ ನೀಡ್ ಇಸ್ ಜೀವನ ಸ್ಕಿಲ್ಸ್, ಅಂದ್ರೆ ಲೈಫ್ ಸ್ಕಿಲ್ಸ್. ಅದು ತುಂಬಾ ಇಂಪಾರ್ಟೆಂಟ್. ಅದು ಕಲಿಬೇಕಾದ್ರೆ NSS ಅಂತ ಇದರಿಂದ ಎಲ್ಲ ಕಲೀಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಬಂದಾಗ ನಾನು ನೋಡಿದ್ದೆ. ಸೊ ನನ್ಗೆ ಕೇಳಿದಾಗ ಸೀಮಾ ಮ್ಯಾಮ್ ನನ್ಗೆ ಕೇಳಿದ್ರು NSS ಗೆ ಜಾಯಿನ್ ಆಗ್ತೀರಾ ಅಂತ. ನೋ ಸೆಕೆಂಡ್ ಥಾಟ್ಸ್. ಅದು ಅವ್ರು ಹೇಳ್ತಾರೆ, ಮಕ್ಕಳಿಗೆ ಹೇಗೆ ನಾವು ಅಪರ್ಚುನಿಟಿ ಸಿಕ್ಕಿದಾಗ ಬಿಡಬಾರ್ದು ಅಂತ ಹೇಳ್ತೇವೆ. ಐ ವಾಸ್ ದ ಒನ್ ಹೂ ಗ್ರಾಬ್ಡ್ ಇಟ್. ಮತ್ತೆ ಇನ್ನೊಂದಂದ್ರೆ ನನಗೆ ಸೀಮಾ ಮ್ಯಾಮ್ ಜೊತೆಗೆ 2 ವರ್ಷ ನಾನು ಕ್ಲಾಸ್ ಟೀಚರ್ ಆಗಿ ಅವ್ರ ಒಟ್ಟಿಗೆ ಇದ್ದೆ. ಸೊ ಹಾಗಾಗಿ ಅವ್ರ ಜೊತೆ ನಾನು ಒಳ್ಳೆ ಫ್ರೆಂಡ್ಲಿ ಆಗಿ ನಮ್ಗೆ ಒಳ್ಳೆ ವಿ ಜೆಲ್ ಟುಗೆದರ್ ವೆಲ್. ಸೊ ಆ ಕಾರಣದಿಂದ ನಾನು NSS ಜಾಯಿನ್ ಆದೆ. ಈಗ ಇನ್ನು ಕಲೀಲಿಕ್ಕೆ ತುಂಬಾ ಉಂಟು. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ನನ್ನಿಂದ ಮತ್ತೆ ಏನಾದ್ರೂ ಒಳ್ಳೇದಾಗ್ತಿದ್ರೆ ಮತ್ತೆ ನನಗೂ ಕಲೀಲಿಕ್ಕೆ ಸಿಕ್ಕಿದ್ರೆ ದಟ್ ಸಮಥಿಂಗ್ ದಟ್ ಐ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಲೈಫ್. ಓಕೆ, ರಿಯಲಿ ಎಸ್. ಜೊತೆಗೆ ಸೌರವ್ ಅವರು ಏನ್ ಕಲ್ತ್ರಿ NSS ಇಂದ? ತಮ್ಗೆ ವೈ? ಅದೇ NSS ನಾವು ಸೇರಿ ಆದ್ಮೇಲೆ ನಮ್ಮದು ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮ್ ಆಗಿರಬಹುದು, ಅಥವಾ ರಾಮಕೃಷ್ಣ ಮಿಷನ್ ಅಲ್ಲಿ ಕೂಡ ನಮ್ಗೆ ಬೇರೆ ಬೇರೆ ರೀತಿಯ ಟಾಪ್ ಪ್ರೋಗ್ರಾಮ್ಸ್ ಎಲ್ಲ ಆಗಿತ್ತು. ಇನ್ನು ತುಂಬಾ ಪ್ರೋಗ್ರಾಮ್ಸ್ ಆಗ್ಲಿಕ್ಕಿದೆ. ಬಟ್ NSS ಅಲ್ಲಿ ಏನು ಕಲಿತದಂದ್ರೆ ನಮ್ಮಕ್ಕಿಂತ ಜಾಸ್ತಿ ನಾವು ಸೊಸೈಟಿಗೆ ಕೊಟ್ರೆ ಅದು ನಮ್ಗೆ ಸಿಗುವಂತದ್ದು, ಅದನ್ನು ಕಲಿತೆ. ಅಂಡ್ ದೆನ್ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಏನಿದೆ, ಅದು ನನ್ನಲ್ಲಿದ್ದ ಲೀಡರ್ಶಿಪ್ ಕ್ವಾಲಿಟಿಯನ್ನು ಇವರು ಇಬ್ಬರು ಸೇರಿ ಡೆವಲಪ್ ಮಾಡಿದ್ದಾರೆ. ಸೊ ಅದು ಇನ್ನು NSS ಅನ್ನೋದಿದೆ ಅದು ತುಂಬಾ ಇದೆ ಕಲಿಯೋದಕ್ಕೆ. ಐ ಆಮ್ ಜಸ್ಟ್ ನ್ಯೂ ಕಮರ್ ಟು ದಿಸ್. ಸೊ ಅದನ್ನ ಇವರಿಬ್ರು ವೈ NSS ನೀವು ಜಾಯಿನ್ ಆದ್ರೆ ಏನೋ ಅಂತ ಪ್ರಶ್ನೆ ಬರುತ್ತೆ. NSS ಜಾಯಿನ್ ಆಗೋದಕ್ಕೆ ಆಕ್ಚುಲಿ
ಎಲ್ಲಾ ಅಸೋಸಿಯೇಷನ್ ಅವರು ಬಂದು ಹೇಳ್ತಾರೆ ನಮ್ಮ ಅಸೋಸಿಯೇಷನ್ ಹೀಗೆ ಇದೆ, ಹಾಗೆ ಇದೆ, ಹೀಗೆ ಇದೆ. ಸೊ ದೆನ್ ಬೇರೆ ಎಲ್ಲಾ ಅಸೋಸಿಯೇಷನ್ ನಿಮ್ಮ ಕಾಲೇಜ್ ಪ್ರಿಮೈಸಸ್ ನ ಒಳಗೆ ವರ್ಕ್ ಆಗ್ತದೆ, NSS ಅದರ ಹೊರಗೆ ವರ್ಕ್ ಆಗುವಂತದ್ದು, ಸೊಸೈಟಿ ಜೊತೆ ಮಿಂಗಲ್ ಆಗುವಂತದ್ದು. ನನ್ನ ಎಕ್ಸ್ಟ್ರೋವರ್ಟ್ ನೇಚರ್ ಗೆ ಅದು ಸೂಟ್ ಆಗ್ತದೆ ಅಂತ ಗೊತ್ತಾಯ್ತು. ಸೊ ಡಿಸೈಡ್ ಮಾಡಿದೆ NSS ಅಂತ. ಅಂಡ್ ದೆನ್ ಅವ್ರು ಇನ್ನೊಂದು ಹೇಳಿದಂತದ್ದು 7 day ಕ್ಯಾಂಪ್. ಓಕೆ, ಒಂದು ಪ್ಲೇಸ್ ಗೆ ಹೋಗಿ ಒಂದು 7 days ಕ್ಯಾಂಪ್. ಆಗ ಅದು ಕನ್ಫರ್ಮ್ ಆಯ್ತು, ಹಾಗಾದ್ರೆ ಇದು NSS ನಾನು ಸೇರೋದು ಅಂತ. ಅಂಡ್ ದೆನ್ ಬಟ್ ನಾನು NSS ಅಲ್ಲಿ ಕಲೀಲಿಕ್ಕೆ ಇಷ್ಟೆಲ್ಲ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಂಡ್ ಕಲೀಲಿಕ್ಕಿಂತಲೂ ಜಾಸ್ತಿ ಪಾರ್ಲಿಮೆಂಟ್ ಗೆ NSS ನಾನು ಕರ್ಕೊಂಡು ಹೋಗ್ತದೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ NSS ನನ್ನ ಜೀವನದಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತದೆ. NSS ಗೆ ಸೇರಿದ್ರೆ ಪಾರ್ಲಿಮೆಂಟ್ ಗೆ ಕರ್ಕೊಂಡು ಹೋಗ್ತದೆ ಅನ್ನೋದು ನಾನು ಅನ್ಕೊಂಡಿರ್ಲಿಲ್ಲ ಅಂತ ಸೌರವ್ ಹೇಳ್ತಾರೆ. ಆದ್ರೆ ಇದು ಇಂತಹ ಅವಕಾಶಗಳು, ಅಪರ್ಚುನಿಟಿ ಪ್ರತಿಯೊಬ್ಬರು ಕೂಡ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಆದ್ರೆ ಬಹಳಷ್ಟು ಜನರು ಅದನ್ನು ನಾವುಗಳು ಕಳೆದುಕೊಳ್ತೀವಿ, ಬಹಳಷ್ಟು ಜನ ಕಳೆದುಕೊಳ್ತಾರೆ. ಹಾಗಿದ್ದಾಗ ಸೌರವ್ ಅದನ್ನು ಆಯ್ಕೆ ಮಾಡಿದ್ದಾರೆ, ಆಯ್ಕೆ ಮಾಡಿದ್ರಿಂದ ಪಾರ್ಲಿಮೆಂಟ್ ಗೆ ಹೋಗಿದ್ದಾರೆ. ಇಲ್ಲಿ ಬರುವಂತಹ ವಿಚಾರ, ಅವಕಾಶಗಳು ಬರುತ್ತೆ ವಿದ್ಯಾರ್ಥಿ ವಲಯದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ. ಆ ಅಪರ್ಚುನಿಟಿಗಳನ್ನ ಮಿಸ್ ಮಾಡಬಾರದು ಯಾವುದೇ ಕಾರಣಕ್ಕೂ ಕೂಡ. ಬಹುಶಃ ನಮ್ಮ ಒಂದು ಕಂಫರ್ಟ್ ಝೋನ್ ಅಂತ ನಾವು ಅನ್ಕೊಳ್ತೀವಿ ಒಂದು ಕಾಲಘಟ್ಟದಲ್ಲಿ. ಆ ಕಂಫರ್ಟ್ ಝೋನ್ಗೋಸ್ಕರ ಆ ಒಂದು ಅವಕಾಶಗಳನ್ನ ಮಿಸ್ ಮಾಡ್ಕೊಂಡ್ರೆ ಸೌರವ್ ಸಾಲಿನ್ ಇದೀಗ ಬಹಳಷ್ಟು ಸಮಾಜ ಇವರನ್ನ ಗುರುತಿಸಿಕೊಳ್ಳುತ್ತೆ ಅಂತ ಬಂದಾಗ ಒಂದು ಹೆಮ್ಮೆ ಇದೆ. ನಾಟ್ ಓನ್ಲಿ ಟೀಚರ್ಸ್ಗೆ, ಜೊತೆಗೆ ಅವರ ಪ್ಯಾರೆಂಟ್ಸ್ಗೆ, ಸಮಾಜಕ್ಕೆ ಹೆಮ್ಮೆ ಇದೆ ಅಂತ ಬಂದಾಗ, ಬಿಕಾಸ್ ಆ ಅಪರ್ಚುನಿಟಿಯನ್ನು ಗ್ರಾಬ್ ಮಾಡಿದ್ದಾರೆ. ಸೊ ಹಾಗಿದ್ದಾಗ ವಿದ್ಯಾರ್ಥಿ ವಲಯದಲ್ಲಿದ್ದವರು ದಯಮಾಡಿ ಇಂಥ ಒಂದು ಅಪರ್ಚುನಿಟಿಗಳು ಬಂದಾಗ ಅದನ್ನು ಸ್ವೀಕಾರ ಮಾಡಿ, ಗ್ರಾಬ್ ಮಾಡಿ, ಅದನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅನ್ನೋ ಸಣ್ಣ ಒಂದು ನನ್ನ ಒಂದು ವಿಚಾರ ನಿಮ್ಮ ಮುಂದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ. ದಯಮಾಡಿ ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದಾಗ ಕರೆ ಕಟ್ ಆಗುತ್ತೆ, ದಯಮಾಡಿ ಕ್ಷಮಿಸಿ. ಕರೆ ಕಟ್ ಮಾಡ್ತೀವಿ. ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದ ಕಡೆ ಬಂದು ಮಾತಾಡಿ, ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ ದಯಮಾಡಿ. ಜೊತೆಗೆ ಸೌರವ್ ಅವರು ಈ ಸಂದರ್ಭ ಮುನ್ನೆಯ ಸ್ಪೀಚ್ ನೋಡಿದಾಗ, ಜೊತೆಗೆ ಈಗ ತಾವು ಯಾವ ರೀತಿ ತಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತಮ್ಮ ಮನೆಯಲ್ಲಿ ಎಷ್ಟು ಖುಷಿ ಇದೆ? ಯಾಕಂದ್ರೆ ಟೀಚರ್ಸ್ ಖುಷಿಯನ್ನು ನಾವು ನೋಡಿದ್ದೇವೆ. ಸೊ ಹಾಗಿದ್ದಾಗ ಮನೆಯವರು ಏನ್ ಹೇಳ್ತಾರೆ? ಸೊ ಈ ಒಂದು ವಿಚಾರದ ಮನೆಯವರ ಬಗ್ಗೆ ಹೇಳ್ಬೇಕಂತಾದ್ರೆ, ಐ ರೀಸೆಂಟ್ಲಿ ಲಾಸ್ಟ್ ಮೈ ಗ್ರ್ಯಾಂಡ್ ಮದರ್. April 6th ಗೆ ಎಕ್ಸ್ಪೈರ್ ಆಗಿದ್ದಾರೆ ಅವರು. ಸೊ ಈಗ ನಾನ್ ಮತ್ತೆ ಅಮ್ಮ ಇಬ್ಬರೇ ಇರೋದು. ಸೊ ದೆನ್ ಆ ಕಾಲ್ ಬಂದ ತಕ್ಷಣ ನೀನು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದಿ ಅಂತ ಅವ್ರು ತುಂಬಾ, ನನ್ನ ಮೈಯ ಶಿ ವಾಸ್ ಆನ್ 7th heaven ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗಿತ್ತು ಅವರಿಗೆ. ಸೊ ದೆನ್ ನಾನು ಹೇಗೆ ಅಂತ ಹೇಳಿದ್ರೆ, ನಾನು ಖುಷಿಯನ್ನು ಕೂಡ ಆಕ್ಸೆಪ್ಟ್ ಮಾಡುವವ, ಫೇಲ್ಯೂರ್ ಅನ್ನೋದನ್ನು ಕೂಡ ಆಕ್ಸೆಪ್ಟ್ ಮಾಡುವವ. ದಟ್ಸ್ ವಾಟ್ ಐ ಟೆಲ್ ಅದರ್ಸ್ ಆಲ್ಸೋ. ಅಂದ್ರೆ ಖುಷಿ ಬಂದಾಗ ತುಂಬಾ ಒಂದು ಮೇಲೆ ಹೋಗಿ, ಫೇಲ್ಯೂರ್ಸ್ ಬಂದಾಗ ಇಲ್ಲ, ನಂಗೆ ಅದು ಇಲ್ಲ. ಖುಷಿ ಆದಾಗ ಮಾಡಿದ್ದೇನೆ, ಬಟ್ ದೆನ್ ಅದೊಂದು ಹೈಪ್ ಅಂತ ಏನು ಹೋಗ್ಲಿಲ್ಲ. ಬಟ್ ದೆನ್ ಅಲ್ಲಿ ಅವ್ರು ಅನೌನ್ಸ್ ಮಾಡಿದ್ರು, ಯಾರಿಗೂ ಹೇಳಲಿಕ್ಕೆ ಇಲ್ಲ ಈ ವಿಷಯವನ್ನ ಸೆಲೆಕ್ಟ್ ಆಗಿದ್ದೇನೆ ಅಂತ. ಬಟ್ ದೆನ್ ಈಗ ಮಾಧ್ಯಮ ಮುಖಾಂತರ ಹೇಳ್ಬೇಕಾಗ್ತದೆ. ನಾನು ಇಬ್ಬರಿಗೆ ಹೇಳಿದ್ದೆ. ಒಂದು ಅದೇ ಫ್ರೆಂಡ್ ಆದೀಶ್ ದೀಶು ಅಂತ, ಇನ್ನೊಂದು ನನ್ನ ಆತ್ಮೀಯ ಗೆಳತಿ ವಂಶಿಕಾ. ಇಬ್ಬರಿಗೆ ಒಂದು ಹೇಳಿದ್ದೆ. ಅಂಡ್ ಅದಕ್ಕೆ ಒಂದು ಸಫಿಕ್ಸ್ ಕೂಡ ಇತ್ತು, ಡೋಂಟ್ ಸೇ ಇಟ್ ವಿತ್ ಎನಿವನ್ ಅಂತ. ಸೊ ದೆನ್ ಅದಾದ್ಮೇಲೆ ಅಫಿಷಿಯಲ್ ಅನೌನ್ಸ್ ಆದ್ಮೇಲೆ ಒಂದು ಲೆಕ್ಚರರ್ಸ್ಗೆ ಆಗಿರಬಹುದು, ಅಥವಾ ಲೆಕ್ಚರರ್ಸ್ಗೆ ನಾನು ಒಂದು ಇಬ್ಬರಿಗೆ ಹೇಳುವಾಗ ಅದೆಲ್ಲ ಸ್ಪ್ರೆಡ್ ಆಯ್ತು. ದೆನ್ ನನ್ನ ಮನೆ, ನನ್ನ ಕೆನರಾ PU ಕೆನರಾ ಡಿಗ್ರಿ. ಸೊ ಡಿಗ್ರಿ ಹೇಗೆ, ಹಾಗೆ ಕೆನರಾ PU ಗೆ ಹೋಗಿ ನಾನು ಹೋಗಿ ಹೇಳಿದೆ ಅಲ್ಲಿ ಲೆಕ್ಚರರ್ಸ್ ಹತ್ರ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಆಫ್ಟರ್ ಪ್ರೋಗ್ರಾಮ್ ಹೇಳ್ಬೇಕಂತ ಆದ್ರೆ, ನಾನು ನನ್ನ ವಿಡಿಯೋ ನೋಡಿರ್ಲಿಲ್ಲ, ಯಾವ್ದು ಸ್ಪೀಚ್ ವಿಡಿಯೋ ನೋಡಿರ್ಲಿಲ್ಲ. ತುಂಬಾ ಇದುವೇ ಇತ್ತು, ಥ್ಯಾಂಕ್ ಯು ಹೇಳಲಿಕ್ಕೇನೆ ಇತ್ತು ತುಂಬಾ. ಎಷ್ಟರವರೆಗೆ ನಂಗೆ ಅದೇನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬರ್ಡೇ 29th ಗೆ ಬಂತು, ಇದು October 2nd, ಸ್ವಲ್ಪ ಒಂದು 3 days ಡಿಫ್ರೆನ್ಸ್ ಅಲ್ಲಿ ಇದು ಬಂತು. ಸೊ ವಿಶಸ್ ಅದು ಇದೆಲ್ಲ ಥ್ಯಾಂಕ್ ಯು ಹೇಳ್ತಾ ಹೋಗುವಾಗ, ಒಬ್ಬ ನನ್ನ ಫ್ರೆಂಡ್ ಇದು ಬರ್ಡೇ ಇತ್ತು. ನಾನು ವಿಶ್ ಮಾಡ್ಲಿಕ್ಕೆ ಅಂತ ಹೋಗುವಾಗ ಹ್ಯಾಪಿ ಬರ್ಡೇ ಟೈಪ್ ಮಾಡೋ ಬದಲು ಥ್ಯಾಂಕ್ ಯು ಸೋ ಮಚ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ ಮತ್ತೆ ಡಿಲೀಟ್ ಮಾಡಿ ಅದನ್ನು ಹ್ಯಾಪಿ ಬರ್ಡೇ ಟೈಪ್ ಮಾಡಿ. ಸೊ ಅಷ್ಟು ರೆಸ್ಪಾನ್ಸ್ ನನ್ಗೆ. ನಮ್ಮ ಮಂಗಳೂರಿನವ್ರು ನಿಮ್ಗೆ ಗೊತ್ತೇ ಇದೆ, ಪ್ರತಿಭೆ ಅಂತ ಒಂದು ಇದ್ರೆ ಅದಕ್ಕೆ ರೆಸ್ಪಾನ್ಸ್ ಕೊಡುವಲ್ಲಿ ಮಂಗಳೂರಿನವರು ತುಂಬಾನೇ ಇದು. ಸೊ ತುಂಬಾನೇ ಒಂದು ರೆಸ್ಪಾನ್ಸ್ ಎಲ್ಲ ಬಂತು, ಅವರಿಗೆಲ್ಲ ಥ್ಯಾಂಕ್ ಯು ಅನ್ನೆಲ್ಲ ಹೇಳ್ತಾ ಒಂದು ತುಂಬಾ ಖುಷಿ ಆದಂತ ಒಂದು ವಿಚಾರ. ಅಂಡ್ ಇನ್ನೊಮ್ಮೆ ಕೆನರಾ ಕಾಲೇಜ್ಗೆ ಬರುವಾಗಂತೂ ಹೇಳೋದೇ ಬೇಡ, ಒಂದು ಸೆಲೆಬ್ರಿಟಿ ಬಂದಾಗೆ ಮಾಡ್ತಾ ಇದ್ರು. ನನ್ನದು ಏನ್ ಗೊತ್ತಾ, ನನ್ಗೆ ಟೀಚರ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಬಿಕಾಸ್ ನನ್ಗೆ ಅದೇ ಪ್ರೊಫೆಷನ್ ಅಲ್ಲಿ ಹೋಗ್ಬೇಕಂತ. ಟೀಚರ್ಸ್ ಅವ್ರು ನಂಗೆ ಕಲಿಸದೇ ಇರ್ಲಿ, ಇವರಿಗೆ ಗೊತ್ತಿರ್ಬೋದು, ಈಗ ಇವರು ನಂಗೆ ಟೀಚ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ಅವ್ರ ಮುಂದೆ ಬರುವಾಗ ಎವ್ರಿ ಟೈಮ್ ನಾನು ಸ್ಮೈಲ್ ಮಾಡಿ ವಿಶ್ ಮಾಡ್ತೇನೆ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾನು ಒಂದು ವೇಳೆ ವಿಶ್ ಮಾಡ್ಲಿಲ್ಲ ಆದ್ರೂ ಕೂಡ, ನೋಡ್ಲಿಲ್ಲ ಆದ್ರೂ ಕೂಡ, ಟೀಚರ್ಸ್ ಬಂದು ನನ್ನ ಹತ್ರ ಮಾತಾಡ್ತಾರೆ. ಅವ್ರು ಯಾರು ಏನು ಗೊತ್ತಿಲ್ಲದಿದ್ರು ಕೂಡ ಅವ್ರು ಬಂದು ನನ್ನ ಹತ್ರ ಮಾತಾಡೋದು, ಅವರು ವಿಶಸ್ ಹೇಳೋದು, ಅದೆಲ್ಲ ನಂಗೆ ಒಂದು ಖುಷಿ. ಅಂಡ್ ಕ್ಲಾಸ್ ನಲ್ಲಿ ಅಂತೂ ಈ ರೈಸಿ ಅಂಬೆ ಅಂತ ಹೇಳುವಾಗಿದೆಯಲ್ಲ, ಅದು ಮೊದ್ಲೇ ನನ್ಗೆ ಕ್ಲಾಸ್ ಅಲ್ಲಿ ತುಂಬಾ ಒಂದು ರೆಸ್ಪೆಕ್ಟ್ ಇರ್ತದೆ. ಕ್ಲಾಸ್ ಇಯರ್ ಆಗಿರ್ಬಹುದು, ಅಥವಾ ಏನಂತ ಹೇಳಿದ್ರೆ ನಂಗೆ
ನಾನೆಲ್ಲ ಆನ್ಸರ್ಸ್ ಎಲ್ಲ ಹೇಳ್ತಾ ಇರ್ತೇನಲ್ಲ, ಸೊ ಅವರಿಗೆ ಒಂದು ಸೌರವ್ ಇಂಕ್ಲಿಗ್ ಪೂರೈಕ್ಲ ಕಲ್ಪದು ಕೊರ್ಪೆ ಅದೊಂದು ಇತ್ತು. ಸೊ ಈಗ ಅದು ಇನ್ನೂ ಜಾಸ್ತಿ ಆಗಿದೆ ಅಂಡ್ ಬೇರೆ ಬೇರೆ ಕಡೆಯಲ್ಲಿ ಕಾಲ್ಸ್ ಬರ್ತಾ ಇದೆ ಅಂಡ್ ಬೇರೆ ಬೇರೆ ಮಾಧ್ಯಮದವರು ಅವರು ಕಾಲ್ ಮಾಡಿ ಅವ್ರು ಅಪ್ರಿಶಿಯೇಟ್ ಮಾಡುವಂತಹದ್ದು. ಅಂಡ್ ನನಗಿಂತ ಎಷ್ಟೋ ದೊಡ್ಡವರು ಕೂಡ ಅವರು ಬಂದು ನಿನ್ನ ಲಕ್ಕ ಇಂಗ್ಲಿಗ್ ಇಪ್ಪರೆ ಆಪುಜಿ ಅಂಡ್ ಎಷ್ಟೋ ಜನರು ಲೈಕ್ ಅವ್ರು ಹೇಳ್ತಾರೆ ಇಂಕ್ಲಿಗ್ ಟೀಚಿಂಗ್ ಹಿಡಿದು ಎಕ್ಸ್ಪೀರಿಯನ್ಸ್ ಇಪ್ಪು ಅಂಡ್ ನಿನ್ನ ಲಕ್ಕ ಸ್ಪೀಚ್ ಮನ್ಪುನ ಎಕ್ಸ್ಪೀರಿಯನ್ಸ್ ಇಂಕ್ಲಿಗ್ ಪೋಯರ್ನೆ ಆವಂದೆ ಅಂಡ್ ಆಲ್ ದೋಸ್ ಥಿಂಗ್ಸ್ ಅವ್ರು ಹೇಳೋದು ಅದೇ. ಅಷ್ಟೂ ಜನರ ಮುಂದೆ ನೀನು ಹೇಳಿದ್ಯಲ್ಲ ಇಟ್ಸ್ ಗ್ರೇಟ್ ಅಂಡ್ ಆಲ್ ದೋಸ್ ಥಿಂಗ್ಸ್, ಅದನ್ನೆಲ್ಲ ಕೇಳೋದುವಾಗ ಇದೆಯಲ್ಲ ಇಷ್ಟು ವರ್ಷ ಕಷ್ಟಪಟ್ಟು ಇಷ್ಟು ವರ್ಷ ಒಂದು ಶ್ರಮ ಪಟ್ಟಿದ್ದಕ್ಕೆ ಸಾರ್ಥಕ ಆಗಿದೆ ಅಂತ. ಯಾಕಂದ್ರೆ 2016 ಇಂದ ಹಿಡಿದು ಇಲ್ಲಿವರೆಗೂ ಪಬ್ಲಿಕ್ ಗೆ ನಾನು ಪ್ರೆಸೆಂಟ್ ಮಾಡ್ತಾನೆ ಇದ್ದೇನೆ, ಬಟ್ ಒಂದು ಕರೆಕ್ಟ್ ಆದಂತಹ ಒಂದು ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದ್ದು ಇದೆ. ಸೊ ಅದಕ್ಕೆ ಒಂದು ತುಂಬಾ ಖುಷಿ ಇದೆ, ನನ್ನ ಅಂತರಾಳದಲ್ಲಿ ನಂಗೆ ಒಂದು ನೆಮ್ಮದಿ ಇದೆ. ನಿಜ ನಿಜ ಫ್ಯಾಕ್ಟ್ ಫ್ಯಾಕ್ಟ್ ನಿಜವಾಗ್ಲೂ ಕೂಡ. ಜೊತೆಗೆ ಅಲ್ಲಿ ಆ ಸ್ಪೀಚ್ ಗಳಲ್ಲಿ ಬಹಳಷ್ಟೊಂದು ಭಾಷಣವನ್ನ ಮಾಡಿದ್ದಾರೆ, ಅಲ್ಲಿ 8 ಜನರಿಗೆ ಅವಕಾಶ ಸಿಕ್ಕಿರುವಂತದ್ದು. ತಮಗೆ ಯಾರ ಭಾಷಣ ಪರ್ಟಿಕ್ಯುಲರ್ ಆಗಿ ಒಂದು ಲೈಕ್ ಆಗಿದೆ ಅಂತ ಬಂದಾಗ ಅವರಲ್ಲಿ 8 ಜನರಲ್ಲಿ? ಆಕ್ಚುಲಿ ನಂಗೆ ಅವರು ಯಾವ ಸ್ಟೇಟ್ ಅಂತ ಮರ್ತು ಹೋಯ್ತು, ಬಟ್ ಅನ್ ಪರ್ಸನ್ ಹಿ ಸ್ಪೋಕ್ ರಿಯಲಿ ವೆಲ್. ಅವರಿಗೆ ಆಕ್ಚುಲಿ ಗಾಂಧೀಜಿ ಟಾಪಿಕ್ ಸಿಕ್ಕಿರುವಂತದ್ದು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸರ್ನೇಮ್ ಪಾಂಡೆ ಅಂತ ಒಂದು ನೆನಪಿದೆ, ಬಿಹಾರ್ನವರು. ಎಸ್, ಬಿಹಾರ್ನವರು. ಅವರೊಂದು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಹಿಂದಿಯಲ್ಲಿ ಮಾತಾಡಿದ್ರು. ಎಲ್ಲರೂ ಆಂಗ್ಲ ಭಾಷೆಯಲ್ಲಿ ಅಂತ ಇಲ್ಲ, ಹಿಂದಿ ಅಂಡ್ ಇಂಗ್ಲಿಷ್. ಹಿಂದಿ ಅಂಡ್ ಇಂಗ್ಲಿಷ್ ಅದು ನಮ್ಮ NVK. ಇನ್ನೊಮ್ಮೆ ಯೂನಿವರ್ಸಿಟಿ ಲೆವೆಲ್ ಕೂಡ ಇತ್ತು. ಯೂನಿವರ್ಸಿಟಿ ಲೆವೆಲ್ ಅವರಿಗೆ ಎಲ್ಲಾ ಭಾಷೆಯಲ್ಲಿ ಅವಕಾಶ. ದಟ್ಸ್ ವೈ ಐ ಟೋಲ್ಡ್ ಅದು ಹೆಡ್ಫೋನ್ಸ್ ಹಾಕಿ, ಬಿಕಾಸ್ ಕೆಲವರು ಗುಜರಾತಿಯಲ್ಲಿ ಮಾತಾಡಿದ್ರು, ಪಂಜಾಬಿಯಲ್ಲಿ ಮಾತಾಡಿದ್ರು, ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ರು. ಬಟ್ NYK ಇಂದ ಯಾರು ಹೋಗಿದ್ದಾರೆ ಎರಡೇ ಭಾಷೆ ಮಾತಾಡ್ಲಿಕ್ಕೆ ಇದ್ದದ್ದು. ನಂಗೆ ಅವರ ಭಾಷಣ ತುಂಬಾ ಖುಷಿ ಆಗಿತ್ತು. ಓಕೆ ಓಕೆ ಓಕೆ. ಜೊತೆಗೆ ಬರ್ತೇನೆ ಮತ್ತೊಂದು ಕರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಬಹಳಷ್ಟು ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ವಿಜಯಶ್ರೀ ಅವರು ಸೌರವ್ ಅವರಿಗೆ ಕಂಗ್ರಾಟ್ಸ್ ಹೇಳಿದ್ದಾರೆ. ಜೊತೆಗೆ ಅಶ್ವಿನಿ ಸತೀಶ್ ಅವರು, ಅನಿಲ್ ಅವರು, ಜೊತೆಗೆ ಉಮೇಶ್ ಕೊಕ್ಕಲ ಅವರು, ಜೊತೆಗೆ ಸತೀಶ್ ಚಂದ್ರ ಅವರು, ಜೊತೆಗೆ ಚೆನ್ನಗಾಣಿಗ ಅವರು, ಸೀನಶ್ರೀ. ಸೊ ಹೀಗೆ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ. ಪ್ರಕಾಶ್ ಅವರು ಒಳ್ಳೇದಾಗ್ಲಿ ಸೌರವ್ ಅವರಿಗೆ ಅಂತ ಹಾಕಿದ್ದಾರೆ. ನಾಗೇಶ್ ದೇವಾಡಿಗ ಯು ಆರ್ ಗ್ರೇಟ್ ಅಂತ ಹೇಳಿದ್ದಾರೆ. ಅಂಡ್ ಶಾರದಾ ಪ್ರಭು ಅವರು ಕಂಗ್ರಾಚುಲೇಷನ್ ಸೌರವ್ ಅಂತ ಹೇಳಿದ್ದಾರೆ, ನಮ್ಮ ಹೆಮ್ಮೆ ಅಂತ ಹೇಳಿದ್ದಾರೆ. ಹೀಗೆ ಬಹಳಷ್ಟು ಕಮೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಜೊತೆಗೆ ಬಹಳಷ್ಟು ಕರೆಗಳು ಕೂಡ ಬರ್ತಾ ಇದೆ. ಆದ್ರೆ ಸಮಯದ ಅಭಾವ ಇದೆ. ಜೊತೆಗೆ ತಾವು ಮಾಡಿರುವಂತಹ ಕರೆಗಳಲ್ಲಿ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದ್ರೆ ನಾವುಗಳು ಕರೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ನಮಸ್ತೆ. ತಮ್ಮ ಹೆಸರು ಇಲ್ಲಿಂದ ಸರ್? ಬೃಂದಾವನ್, ಮಂಗಳೂರಿಂದ. ಬೃಂದಾವನ್ ಅವರು ಮಂಗಳೂರಿಂದ. ನಮಸ್ತೆ ಬೃಂದಾವನ್ ಅವರೇ, ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ ಸೌರವ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಬೃಂದಾವನ್. ಸರ್ దాదాపు పనోడ్పండ ನಮ್ಮ ಈ యంగర్ ಜನರೇಷನ್ ఉన్నది. యంగర్ ಜನರೇಷನ್ ಅಂದ್ರೆ ಎಲ್ಲ ಲೈಫ್ ಇನ್ಸ್ಪಿರೇಷನ್ ಪಂಡ ಸೌರವ್. ನನಗೆ ಏತೋ ಸರ್ತಿ ಬಂದು ಯು ಆರ್ ಮೈ ಇನ್ಸ್ಪಿರೇಷನ್. ಓಕೆ ಓಕೆ. ಸೀರಿಯಸ್ಲಿ ಸರ್, ಪಣ ఆయన ಪಾತಿರ್ ನಾವಡಿ ಸರ್ ಯಾನ್ MC ಮಲ್ಪ, ಬಟ್ ఆయన ನಿ ಮಲ್ಪ MC ನತಿ ಸರ್ ಅವ್ ಡಿಫರೆಂಟ್. ಆ ಪಾತಿರ್ ನಾವಡಿ ಡಿಫರೆಂಟ್ ಸರ್. ಯಾನಾಗಿ ಅಪ್ರಿಶಿಯೇಟ್ ಬಂದು ಗೀತ್ ಪನೋಡಿ ಪಿನ್ಸ್ ಎಕ್ಕಡ నుంచి ಕಾಲ್ ಟ್ರೈ ಮಾಡ್ತಾನೆ ಇತ್ತೆ ಕನೆಕ್ಟ್ ಅಂದ್ರೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಸೌರವ್. ಥ್ಯಾಂಕ್ ಯು ಸೋ ಮಚ್ ಬೃಂದಾವನ್. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಹಳಷ್ಟು ಪ್ರಶಂಸೆಗಳ ಕರೆಗಳು ನಾನು ಆಗಲೇ ಹೇಳಿದೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಸಮಸ್ಯೆ ಇದ್ರೆ ನಾವು ಕರೆಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅನ್ನೋದು. ಜೊತೆಗೆ ಸೌರವ್ ಅವರು ಬಹಳಷ್ಟು ಅದು ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ತಮ್ಮನ್ನ. ಬಹಳಷ್ಟು ಈಗ ವಿದ್ಯಾರ್ಥಿಗಳು ಕೂಡ ತಮ್ಮನ್ನ ಹೊಗಳ್ತಾ ಇದ್ದಾರೆ, ಪ್ರಶಂಸೆ ಮಾಡ್ತಾರೆ. ಏನಾಗಬೇಕು ಸೌರವ್ ಅವರಿಗೆ ಅನ್ನೊಂದು ಆಸೆ ಆಕಾಂಕ್ಷೆಗಳು ಇರುತ್ತೆ ಇನ್ನು ಮುಂದಕ್ಕೆ. ಸೊ ಹಾಗಿದ್ದಾಗ ಸೌರವ್ ಅವರ ಭವಿಷ್ಯ. ಎಸ್, ಅದೇ ನಾನು ಹೇಳಿದಾಗೆ ನಂಗೆ ಇಂಗ್ಲಿಷ್ ಲೆಕ್ಚರರ್ ಆಗ್ಬೇಕಂತ ಬಾರಿ ಆಸೆ. ಅಂಡ್ ಕೆನರಾ ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್ ಇವತ್ತು ನಿನ್ನೆ ಹುಟ್ಟಿದ ಆಸೆ ಅಲ್ಲ, ಮುಂಚೆಯಿಂದ ಕೂಡ ನಂಗೆ ಕೆನರಾ ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್ ಅಂತ ಸ್ಪೆಸಿಫಿಕಲ್ ಅಲ್ಲ, ನಂಗೆ ಇಂಗ್ಲಿಷ್, ಮ್ಯಾಥ್ ಆರ್ ಸ್ಟಾಟ್ಸ್ ಈ 3 ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಲೆಕ್ಚರರ್. ದೆನ್ ಐ ಗಾಟ್ ಟು ನೋ ದಟ್ ನಾನು BCom ಸ್ಟೂಡೆಂಟ್, ನಂಗೆ ಮ್ಯಾಥ್ ಲೆಕ್ಚರರ್ ಆರ್ ಸ್ಟಾಟ್ಸ್ ಲೆಕ್ಚರರ್ ಆಗ್ಲಿಕ್ಕೆ ಆಗುದಿಲ್ಲ. ಅದು ಆ ಮೂಮೆಂಟ್ ನಾನು ಯಾವತ್ತೂ ನನಗೆ ತುಂಬಾ ಬೇಜಾರಾಯ್ತು. ನಾನ್ ಮನೆಯಲ್ಲಿ ಹೋಗಿ ನನ್ನ ಮಯ್ಯನ ಹತ್ರ ನಂಗೆ ಅದಕ್ಕೆ ಮ್ಯಾಥ್ ಆರ್ ಸ್ಟಾಟ್ಸ್ ಲೆಕ್ಚರರ್ ಆಗ್ಲಿಕ್ಕೆ ಆಗಲ್ಲ ಅಂತ, ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತೆಲ್ಲ ಹೇಳಿದೆ. ಬಟ್ ದೆನ್
ಅದೇ ಪ್ಲಾನ್ ABC ಇತ್ತಲ್ಲ. ಸೊ ದೆನ್ ಇಂಗ್ಲಿಷ್ ಲೆಕ್ಚರರ್. ಇಂಗ್ಲಿಷ್ ಅನ್ನೋದಿದೆಯಲ್ಲ ಅದು ನಿಮಗೆ ತುಂಬಾ ಇಷ್ಟ. ನಾನು ಯಾವತ್ತು ನನ್ನ ಮನೆಗೆ ಯಾವತ್ತು ಬಂದ್ರೆ ಕೂಡ ಇಟ್ ವಿಲ್ ಬಿ ಫಿಲ್ಡ್ ವಿತ್ ಬುಕ್ಸ್, ಇಂಡಿಯನ್ ಆಥರ್ ನ ಬುಕ್ಸ್ ಮಾತ್ರ. ಸೊ ದೆನ್ ಅದು ನನ್ನ ಒಂದು ಇದು. ಅಂಡ್ ದೆನ್ ನನ್ಗೆ ಸುಧಾಮೂರ್ತಿ ಅವರು ತುಂಬಾ ಇಷ್ಟ ಸುಧಾಮೂರ್ತಿ ಅವರು. ಸೊ ಸಮಾಜಕ್ಕಾಗಿ ನನ್ನ ಕಡೆಯಿಂದ ಏನಾದ್ರೂ ಹೆಲ್ಪ್ ಆಗ್ಬೇಕಂತಾದ್ರೆ ಅದಕ್ಕೆ ನಾನು ಯಾವಾಗ್ಲೂ ರೆಡಿ. ಸೊ ದೆನ್ ನನಗೆ ಒಂದು ಆಥರ್ ಆಗ್ಬೇಕಂತಲೂ ಕೂಡ ಭಾರಿ ಇಷ್ಟ. ನಾನು ಯಾವುದೇ ಒಂದು ಫ್ರೀ ಟೈಮ್ ಸಿಕ್ಕಿದ್ರು ಕೂಡ ನಾನು ಏನಾದ್ರೂ ಬರೀತೇನೆ. ಅಂದ್ರೆ ಬರವಣಿಗೆ ಅನ್ನೋದು ನನ್ನದು ಒಂದು ಸ್ಟ್ರೆಸ್ ರಿಲೀಫ್ ಮಾಡುವಂತ. ಹಾಗಂತ ಹೇಳಿ ದೊಡ್ಡದೇನು ಬರೆಯೋದಿಲ್ಲ. ಅಲ್ಲ, ಈ ಸಣ್ಣ ಪ್ರಾಯದಲ್ಲಿ ಸ್ಟ್ರೆಸ್ ರಿಲೀಸ್ ಅಂತ ಬಂದಾಗ, ರಿಲೀಫ್ ಮಾಡ್ತೀರಾ ಅಂತ ಬಂದಾಗ, ತಾವು ಟಿವಿ ನೋಡೋದು ಬಿಟ್ಟು ಮೊಬೈಲ್ ನೋಡೋದು ಬಿಟ್ಟು ಬರೀತೀರಾ ಅಂತ ಬಂದಾಗ ಅದು ದೊಡ್ಡ ವಿಚಾರನೆ. ನಮ್ಮ ಮನೆಯಲ್ಲಿ ನಾವು ಟಿವಿ ನೋಡುವ ಇಬ್ಬರಿಗೂ ಕೂಡ ಅಭ್ಯಾಸ ಇಲ್ಲ. ಮೊಬೈಲ್ ನಂಗೆ ಈಗ್ಲೂ ಕೂಡ ಸರಿಯಾಗಿ ಆಪರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನಂಗೆ ಅದು ಬುಕ್ಸ್ ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಅಜ್ಜಿ ಮತ್ತೆ ನನ್ನ ಅಮ್ಮನಿಗೆ ಥ್ಯಾಂಕ್ ಯು ಹೇಳ್ಬೇಕು. ನನ್ನ ಅಮ್ಮ ಯಾವತ್ತೂ ಹೇಳ್ತಾರೆ, ನೀನ್ ಇಷ್ಟು ಚಿಕ್ಕ ಇರುವಾಗಿಂದ ನಿನ್ನ ಕೈಯಲ್ಲಿ ಬುಕ್ ಕೊಟ್ಟಿದ್ದದ್ದು, ಅಂಡ್ ನಿಂಗೆ ಬುಕ್ ಬಿಟ್ಟು ಬೇರೆ ಏನ್ ಕೊಟ್ರು ಕೂಡ ನಿನ್ ಬಿಸಾಡ್ತಾ ಇದ್ದಿ ಅಂತ. ಅಂಡ್ ನನ್ನ ಅಜ್ಜಿ ನನ್ನಕ್ಕಿಂತ ದೊಡ್ಡ ರೀಡರ್. ಅವರಿಗೆ ಪರ್ ಡೇ ಒಂದು ಬುಕ್ ಮುಗಿಸುವಂತದ್ದು. ಬಟ್ ಅವ್ರು ಕನ್ನಡ ಮಾತ್ರ ಓದ್ತಾ ಇದ್ದದ್ದು. ಅಂಡ್ ಅವರಿಂದ ನಾನು ಕಲ್ತದ್ದು. ನನ್ನ ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು ತುಂಬಾ ಓದ್ತಾರೆ. ಅಜ್ಜಿ ಅಷ್ಟು ನಾನು ಈ ಜನ್ಮದಲ್ಲಿ ಓದ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಓದುವಂತವರು. ಸೊ ಅವರಿಂದ ನಾನು ಇವತ್ತು ಇದೆಲ್ಲ ಓದಿದ್ದು ಅಂಡ್ ಇಷ್ಟೆಲ್ಲ ಹೋಗ್ಲಿಕ್ಕೆ ಸಾಧ್ಯವಾದದ್ದು. ಅಂಡ್ ದೆನ್ ಅದು ಒಂದು ಗುರಿ ಆಯ್ತು, ಆಥರ್ ಅನ್ನೋದಾಯ್ತು. ತುಂಬಾ ಇತ್ತು ನನ್ಗೆ ಬೇರೆ ಬೇರೆ, ಕೆಲವೊಂದನ್ನ ಬೇಡ, ಯಾಕಂದ್ರೆ ಒಂದು ದೊಡ್ಡ ಪೊಸಿಷನ್ ಆಕ್ಚುಲಿ ನಂಗೆ ಒಂದು ಗುರಿ ಇತ್ತು. ಸೊ ದೆನ್ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಐ ಥಾಟ್ ಓಕೆ ಇದು ನನ್ನ ಪೀಸ್ ಆಫ್ ಕೇಕ್ ಅಲ್ಲ ಅಂತ ನನಗೆ ಗೊತ್ತಾಯ್ತು. ಸೊ ದೆನ್ ಅದನ್ನ ಕ್ಯಾನ್ಸಲ್ ಮಾಡಿದೆ. ಬಟ್ ಎಷ್ಟೋ ಜನ ಈಗಲೂ ಈ ಆ ಪೋಸ್ಟಿಗೆ ಪನೊಂದಿತ್ತ ಅಂತ ಹೇಳುವಾಗ ನಾನು ಟಾಪಿಕ್ ಅನ್ನು ನಿಲ್ಲಿಸ್ತೇನೆ. ಬಿಕಾಸ್ ಇಲ್ಲ ಒಂದು ಕಡೆ ಅದು ನಾನು ನನ್ನ ಚೈಲ್ಡ್ಹುಡ್ ಅಲ್ಲಿ ಹೇಳ್ತಾ ಇದ್ದದ್ದು, ಅದು ಆಗ್ತೇನೆ ಅಂತ. ಚೈಲ್ಡ್ಹುಡ್ ಅಲ್ಲಿ ನಾನಂತಲ್ಲ, ಇವರಾಗಿರ್ಬೋದು ಎಲ್ಲರೂ ಯಾನ್ ಡಾಕ್ಟರ್ ಅಪ್ಪ, ಯಾನ್ ಇಂಜಿನಿಯರ್ ಅದೇ ಹೇಳುವಂತದ್ದು. ನಾನು ಅದು ಎರಡಲ್ಲ, ಬೇರೆ ಒಂದು ಹೇಳಿದ್ದೆ. ಸೊ ಮತ್ತೆ ನಮ್ಮ ಹೇಳಿದ್ರಿ ಅದು ಬೇಡವಾ ಅಂತ ಏನ್ ಹೇಳಿದ್ರಿ ಅಂತ. ಆಕ್ಚುಲಿ IAS ಆಫೀಸರ್ ಆಗ್ಬೇಕಂತ ನಮ್ಮ ಕೂಡಲ್ಲಿ ಕೂಡ ಹೇಳಿರ್ಬಹುದು. ಸೊ ದೆನ್ ಮತ್ತೆ ನಂಗೆ ಒಂದು 10th 9th ಬರುವಾಗ ನಂಗೆ ಗೊತ್ತಾಯ್ತು, ನಂಗೆ ಥಿಂಗ್ಸ್ ಅನ್ನು ಅಷ್ಟು ನೆನಪಿಡುವಂತ ಶಕ್ತಿ ನನ್ನಲ್ಲಿಲ್ಲ. ನಂಗೆ ಒಂದು ಟಾಪಿಕ್ ಕೊಟ್ಟಿದ್ರ ಬಗ್ಗೆ ಬೇಕಾದಷ್ಟು ಮಾತಾಡಂತ ಹೇಳಿದ್ರೆ ಮಾತಾಡಬಲ್ಲೆ, ಬಟ್ ಅವರು ಯಾವಾಗ ಹುಟ್ಟಿದ್ದು, ಅದು ಏನು ಇಸವಿ, ಹಾಗೆ ಇನ್ಫಾರ್ಮೇಶನ್ ನೆನಪಿಡುವ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಸೊ ದೆನ್ ಓಕೆ ಬೇಡ ಇದು ನನಗೆ. ಅಂಡ್ ಅದೇ ಇಂಗ್ಲಿಷ್ ಲೆಕ್ಚರರ್ ಅದೇ ಹೇಳುವಾಗ ನಾನು ಯಾವುದೇ ಒಂದು ಟಾಪಿಕ್ ಈಗ ನನ್ನ ಸ್ಟೂಡೆಂಟ್ಸ್ ನವರಿಗೆ ಕೂಡ ಅವರು ನಾನು ಮ್ಯಾಥ್ EVS ಅದೆಲ್ಲ ಕಲಿಸುವಾಗ್ಲೂ ಕೂಡ ಯೂಶುವಲಿ ಇಂಗ್ಲಿಷ್ ಲೆಕ್ಚರರ್ಸ್ ಅನ್ನೋರು ಮಾತ್ರ, ಅವ್ರ ಲ್ಯಾಂಗ್ವೇಜ್ ಲೆಕ್ಚರರ್ಸ್ ಅನ್ನೋರು ಮಾತ್ರ ತುಂಬಾ ಸ್ಟೋರೀಸ್ ಅನ್ನು ಹೇಳೋದು. ಸಬ್ಜೆಕ್ಟ್ ಲೆಕ್ಚರರ್ ಸ್ಟೋರೀಸ್ ಹೇಳಲ್ಲ. ಇವರಿಗೆ ಒಂದು ಎಕ್ಸೆಪ್ಷನ್ ಇದೆ, ಅವ್ರ ಲ್ಯಾಂಗ್ವೇಜ್ ಲೆಕ್ಚರರ್ ಅಲ್ಲ, ಬಟ್ ಅವರ ಕ್ಲಾಸ್ ಅಲ್ಲಿ ಸ್ಟೋರೀಸ್ ಎಲ್ಲ ಇದ್ದು ಇಂಟ್ರೆಸ್ಟಿಂಗ್ ಮಾಡ್ತಾರೆ. ಬಟ್ ನಾನು ಅದನ್ನು ಮಾಡೋದು, ನಾನು ಸ್ಟೋರೀಸ್ ಎಲ್ಲ ಹೇಳಿ ಅವರಿಗೆ ಒಂದು ಮ್ಯಾಥ್ ಕಾನ್ಸೆಪ್ಟೇ ಹೇಳಲಿಕ್ಕೆ ಇರಲಿ, ನಾನು ನನ್ನದೇ ಸ್ಟೋರೀಸ್ ಅನ್ನೆಲ್ಲ ಹೇಳಿ ಹಾಗೆ ಹೀಗೆ ಅವರಿಗೆ ಅದನ್ನು ಇಂಟ್ರೆಸ್ಟ್ ಮಾಡ್ತೇನೆ. ಸೊ ದೆನ್ ಅದಕ್ಕೆ ನಂಗೆ ಒಂದು ಇಂಗ್ಲಿಷ್ ಲೆಕ್ಚರರ್ ಆಗ್ಬೇಕಂತ ಕೂಡ ಭಾರಿ ಒಂದು ಆಸೆ ಇದೆ. ಅಂಡ್ ನನ್ನದೇ ಒಂದು ಸ್ಕೂಲ್ ಕಟ್ಟಬೇಕಂತ ಯಾವತ್ತು ಆಸೆ ಇತ್ತು ಅಂಡ್ ಇದೆ. ಬಟ್ ಅದೆಲ್ಲ ದೊಡ್ಡ ಬಜೆಟಿನ ಆಸೆ ಅಲ್ಲ. ಇಲ್ಲ, ಶುಭವಾಗ್ಲಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಬಟ್ ಅದು ಹೌದು, ನನಗೆ ಕೆನರಾ ಕಾಲೇಜ್ ಅಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗ್ಲೇಬೇಕು. ಸೊ ಈಗಲೇ ಒಂದು ನಾನು ಇದು ಹಾಕುದು ಅಪ್ಲಿಕೇಶನ್, ಸೀಟ್ ರಿಸರ್ವ್ ಅಂತ ಹೇಳಿ ಆಲ್ರೆಡಿ ಈಗ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅವರೇ ಹೇಳಿದ್ರು. ಇಲ್ಲ, ತಾವು ಮಾತಾಡಿದಾಗ ಆ ಮಾತಾಡೋದನ್ನ ಕೇಳ್ತಾನೆ ಇರೋಣ ಅನ್ನುವಂತ ಫೀಲ್ ಬರುತ್ತೆ, ನೋ ಡೌಟ್. ಒಂದು ವಿಚಾರಗಳಲ್ಲಿ ಯಾಕಂದ್ರೆ ಬಹಳಷ್ಟು ಈ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಪುಸ್ತಕವನ್ನ, ತಮ್ಮ ಮಕ್ಕಳಿಗೆ ನಿಜವಾಗ್ಲೂ ಪುಸ್ತಕವನ್ನ ಕೊಡಿ, ಬಹಳಷ್ಟು ಪುಸ್ತಕವನ್ನ ಓದ್ತಾರೆ ಅಂತ ಬಂದಾಗ ಜ್ಞಾನ ಭಂಡಾರವಾಗುತ್ತೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಕೊನೆಯದಾಗಿ ಬಹಳಷ್ಟು ಕರೆಗಳ ನಡುವೆ ಕೊನೆಯದಾಗಿ ಒಂದು ಕರೆಯನ್ನು ನಾನು ಸ್ವೀಕಾರ ಮಾಡ್ತೀನಿ. ಬಹಳಷ್ಟು ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಹಾಗಿದ್ದಾಗ ಒಂದು ಕರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಲೈವ್ ಅಲ್ಲಿ ಇದ್ದೀರಾ ಸರ್? ಓಕೆ, ಕಟ್ ಮಾಡಿ ದಯಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡಿದಾಗ ಮಾತಾಡಿ, ಇಲ್ಲದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಬಹಳಷ್ಟು ಕರೆಗಳು ಬರ್ತಾ ಇದೆ, ಹಾಗಿದ್ದಾಗ ಇತರರಿಗೂ ಕೂಡ ಕರೆ ಸಿಗಲ್ಲ. ತಮ್ಮ ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ರೆ, ಜೊತೆಗೆ ಟಿವಿಯಲ್ಲಿ ಮ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕರೆಯನ್ನ ಕಟ್ ಮಾಡ್ತೀವಿ. ಸೊ ಹಾಗಿದ್ದಾಗ ಬಹಳಷ್ಟು ಜನರು ಕರೆಗೆ ಟ್ರೈ ಮಾಡ್ತಾರೆ. ಜೊತೆಗೆ ಬಹಳಷ್ಟು ಜನರು ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ. ವಾಯ್ಸ್ ಆಫ್ ಆರಾಧನ್ ಅವರು ಅಭಿನಂದನೆಗಳು ಸೌರವ್. ಜೊತೆಗೆ ನವಿತಾ ಪ್ರಕಾಶ್ ಅವರು ಗ್ರೇಟ್ ಕಂಗ್ರಾಚುಲೇಷನ್ಸ್ ಸೌರವ್ ಅವರು, ಪ್ರೌಡ್ ಮೂವ್ಮೆಂಟ್ ಫಾರ್ ಕೆನರಿಟಿಸ್ ಅಂತ ಹಾಕಿದ್ದಾರೆ. ಜೊತೆಗೆ ಸತೀಶ್ ನಾಯ್ಕ್ ಅವರು ಕಂಗ್ರಾಚುಲೇಷನ್ಸ್. ಜೊತೆಗೆ ಶಾರಿಫ್ ಅವರು ಹಾಕಿದ್ದಾರೆ, ಸೂಪರ್ ಸೌರವ್ ಅವರು. ಜೊತೆಗೆ ವಿನಯ ಭಟ್ ವೆರಿ ವೆರಿ ಪ್ರೌಡ್ ಸೌರವ್ ಅಂತ ಹಾಕಿದ್ದಾರೆ. ಜೊತೆಗೆ ಹಾಗೆ ರೇವತಿ ಎಸ್ ಬಂಗೇರ, ಹೀಗೆ ಬಹಳಷ್ಟು ಜನರು ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ, ಯಾಕಂದ್ರೆ ಕರೆಗಳು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಗಳಲ್ಲಿ.
ಅದೇನೇ ಇರ್ಲಿ, ಯಾಕೆ ಈ ಶುಭ ಹಾರೈಕೆಗಳು ಅಂತ ಬಂದಾಗ ನಮ್ಮ ಊರಿನ ಹುಡುಗ, ನಮ್ಮ ತುಳುನಾಡಿನ ಹುಡುಗ, ನಮ್ಮ ಮಂಗಳೂರಿನ ಹುಡುಗ ಈ ಸಾಧನೆಯನ್ನ ಮಾಡಿದ್ದಾರೆ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಹೆಮ್ಮೆ ತರುವಂತಹ ವಿಚಾರ. ಹಾಗಿದ್ದಾಗ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಇವತ್ತು ಸೌರವ್ ಅವರ ಈ ಒಂದು ಸಾಧನೆ ಬಗ್ಗೆ ನಾವು ಮಾತಾಡ್ತಿದೀವಿ. ಜೊತೆಗೆ ಅವೆಲ್ಲದರ ಜೊತೆಗೆ ಕೊನೆಯದಾಗಿ ಸೀಮಾ ಮೇಡಮ್, ಈ ಸಂದರ್ಭ ಎಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ಸೌರವ್ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಆಸ್ ಎ ಟೀಚರ್ ಆಗಿ ಬಹಳಷ್ಟು ವರ್ಷಗಳಿಂದ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ತಾವುಗಳು ಕೂಡ ಸಾಧನೆಯನ್ನ ಮಾಡ್ತಾ ಇದ್ದೀರಾ. ಆ ರೀತಿ ಇದ್ದಾಗ ಎಲ್ಲಾ ಮಕ್ಕಳಿಗೆ ತಮ್ಮ ಒಂದು ಕಿವಿ ಮಾತು ಆಸ್ ಎ ಟೀಚರ್ ಆಗಿ, ಶಿಕ್ಷಕರಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ನಾನು ಕಳೆದ 22 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೇನೆ. ನಾನು ಏನು ಹೇಳುದು ಹೇಳಿದ್ರೆ, ಒಂದು ಈಗಿನ ಮಕ್ಕಳು ಅವರಿಗೆ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ. ಆದ್ರಿಂದ ಬಟ್ ಏನ್ ಗೊತ್ತಾ, ಎಲ್ಲ ನಮ್ಗೆ ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ಕೊಂಡು ಮೊಬೈಲ್ ಅಲ್ಲಿ ಇರುತ್ತೆ ಎಲ್ಲ ಇನ್ಫಾರ್ಮೇಶನ್. ಬಟ್ ಅದನ್ನ ನಿಜವಾಗಿ ಹೇಗೆ ಯೂಸ್ ಮಾಡುದು, ಯಾವ ಅಪರ್ಚುನಿಟಿ ಸಿಕ್ಕಿದ್ರೆ ಅದನ್ನ ಹೇಗೆ ಗ್ರ್ಯಾಬ್ ಮಾಡುದು ಅದು ಗೊತ್ತಿಲ್ಲ. ಅಂಡ್ ಮೋಸ್ಟ್ ಆಫ್ ದಮ್ ಲ್ಯಾಕ್ ಇನ್ ಲೈಫ್ ಸ್ಕಿಲ್ಸ್. ಅದನ್ನು ಕೊಡ್ಬೇಕು ಅವರಿಗೆ, ಜೀವನ ಕೌಶಲ್ಯವನ್ನ ಅವರಿಗೆ ಕೊಡ್ಲೇಬೇಕು. ಅದರ ನಂತರ ನಾನೀಗ ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ದೇನೆ, ಯಾರಾದ್ರೂ ಅವರ ಹಿಂದೆ ಇರ್ಬೇಕು, ನಾವು ಆ ಪುಷ್ ಅನ್ನ ಕೊಡ್ಬೇಕು. ಅವರಲ್ಲಿ ತುಂಬಾ ಪೊಟೆನ್ಶಿಯಾಲಿಟೀಸ್ ಇರುತ್ತೆ, ಬಟ್ ಆ ಪುಷ್ ಕೊಡುವವರು ಬೇಕಾಗ್ತದೆ. ಆ ಪುಷ್ ಕೊಡ್ಲಿಕ್ಕೆ ಯಾರಾದ್ರೂ ಅವರ ಹೆತ್ತವರು ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ ಇರ್ಬೋದು, ಮೇನ್ ಆಗಿ ಟೀಚರ್ಸ್ ಅವರ ಪುಷ್ ಕೊಟ್ರೆ ಎಲ್ಲ ಮಕ್ಕಳು ನಮ್ಮ ಸೌರವ್ ಹಾಗೆ ಆಗ್ಲಿಕ್ಕೆ ಪಾಸಿಬಿಲಿಟಿ ಇದೆ. ಮತ್ತೆ ಇಂಥ ಮಕ್ಕಳು ಸಿಗುದು ನಮ್ಮದವರಿಗೆ ಅದೃಷ್ಟ ಅಂತ ಹೇಳ್ಬಹುದು. ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಅನ್ನ ನಾವು ನೋಡಿದ್ದೇವೆ, ತುಂಬಾ ಬಂದಿದ್ದಾರೆ, ತುಂಬಾ ಮಕ್ಕಳು ಇದ್ದಾರೆ, ಬಟ್ ಇಂಥ ಜಮ್ಗಳು ಸಿಗುದು ತುಂಬಾ ಕಡಿಮೆ. ಸೊ ನಮ್ಮ ಸೌರವಿಗೆ ಒಳ್ಳೆ ಆಗ್ಲಿ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಿಕ್ಕಿದ ಎಲ್ಲ ಅಪರ್ಚುನಿಟಿಗಳನ್ನ ನಾವು ಯೂಸ್ ಮಾಡ್ಕೊಳ್ಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಕೀರ್ತನಾ ಮೇಡಮ್ ಅವರು ಎಲ್ಲರೂ ಕೂಡ ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಏನಂದ್ರೆ ಎಕ್ಸ್ಪೀರಿಯನ್ಸ್ ಹಣ ಕೊಟ್ಟು ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಅದರಲ್ಲಿ ಹಾರ್ಲೇಬೇಕು, ಈಜ್ಬೇಕಾದ್ರೆ ಕಲಿಬೇಕಾದ್ರೆ ಅದರಲ್ಲಿ ಹಾರ್ಲೇಬೇಕು. ಅದೇ ತರ ಹೋಗೋದ್ಕಿಂತ ಕಾಂಪಿಟಿಷನ್ಗೆ ಹೋಗೋದ್ಕಿಂತ ಮುಂಚೆನೆ ಅವರು ನೆಗೆಟಿವ್ ಫೀಲಿಂಗ್ ಇಟ್ಬಾರ್ದು. ವಿ ನೆವರ್ ನೋ. ಈಗ ಸೌರವ್ ಹೇಳಿದ ಹಿ ನೆವರ್ ಎಕ್ಸ್ಪೆಕ್ಟೆಡ್ ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಡೆಲ್ಲಿಗೆ ಮುಟ್ಟತ್ತಂತ. ಸೊ ಹಾಗೆ ನಮ್ಮ ಪ್ರಯತ್ನಕ್ಕೆ ದೇವರು ಯಾವಾಗ್ಲೂ ನಮ್ ಬೆನ್ನ ಹಿಂದೆ ನಿಂತೇ ಇರ್ತಾರೆ. ಸೊ ಇದು ಒಂದು ಇನ್ಸ್ಪಿರೇಷನ್ ಮಕ್ಕಳ ಸೌರವಿಂದ ತಕೊಳ್ಬೇಕು. ಎನಿ ಎಕ್ಸ್ಪೀರಿಯನ್ಸ್ ಸ್ಮಾಲರ್ ಆರ್ ಬಿಗ್ಗರ್, ಇಟ್ ಆಡ್ಸ್ ಟು ಯೋರ್ ಲೈಫ್ ಸ್ಕಿಲ್ಸ್. ಸೊ ಅದು ಒಂದು ಮಾಡ್ಲೇಬೇಕು ಮಕ್ಕಳು. ಇನ್ನೊಂದೇನಂದ್ರೆ ದ ಕೈಂಡ್ ಆಫ್ ಹಂಬಲ್ನೆಸ್, ಎಷ್ಟು ಚಂದ ಮಾಡಿ ಯಾರ ಜೊತೆನೂ ಫ್ರೆಂಡ್ಸ್ ಇರ್ಲಿ, ತಮ್ಮಕ್ಕಿಂತ ಎಲ್ಡರ್ಸ್ ಇರ್ಲಿ, ಕ್ಲಾಸಲ್ಲಿ ಟೀಚರ್ಸ್ ಇರ್ಲಿ, ಎಲ್ಲರ ಜೊತೆ ಆ ಒಂದು ಬಿಹೇವಿಯರ್ ಇಟ್ಸ್ ಸೋ ವೆರಿ ಪಾಸಿಟಿವ್. ಮತ್ತೆ ಅದು ನೋಡಿ ಈಗಿನ ಜನರೇಷನ್ ಮಕ್ಕಳು ಕಲಿಬೇಕು. ಯಾಕಂದ್ರೆ ಅದು ಸ್ವಲ್ಪ ಇನ್ನೂ ಸಹ ಅವರಲ್ಲಿ ಇನ್ನು ಸಮಥಿಂಗ್ ದಟ್ ಈಸ್ ಲ್ಯಾಕಿಂಗ್ ಇನ್ ದ ಯಂಗರ್ ಜನರೇಷನ್. ಸೊ ಅದು ಒಂದು ಡಿಸಿಪ್ಲಿನ್ಡ್ ಲೈಫ್. ಇದೆಲ್ಲ ಇದ್ದಾಗ ಖಂಡಿತ ಜೀವನದಲ್ಲೇ ಅವ್ರು ಮುಂದೆ ಹೋಗ್ತಾರೆ. ಸೊ ದೀಸ್ 3 ಥಿಂಗ್ಸ್, ಕೀಪಿಂಗ್ ದೀಸ್ 3 ಥಿಂಗ್ಸ್ ಇನ್ ಮೈಂಡ್, their goal in life is not just earning money, contributing to the society in some or the other way. ಯಾವುದೇ ರೀತಿ ಇರಬಹುದು. ಹೇಗೆ ಈಗ ಸೌರವ್ ಹೇಳಿದ್ದಾರೆ, ಅವನಿಗೆ ಮುಂದೆ ಸಮಾಜಕ್ಕೆ ಏನು ಮಾಡ್ಬೇಕಂತ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿದಾನೆ. ಖಂಡಿತ ದೇವರು ಅವರಿಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಎಷ್ಟು ಒಳ್ಳೆ ಆಲೋಚನೆ ಇದ್ದ ಮಕ್ಕಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತ ಹೇಳುವಾಗ್ಲೇ ನಮ್ಗೆ ಖುಷಿ. ಯಾಕಂದ್ರೆ ನಾವು ಈಗ ಇರುವಂತಹ ಕಲಿಯುಗದಲ್ಲೇ ಇಂಥ ಆಲೋಚನೆಗಳು ಇರೋರು ಕಡಿಮೆ. ಸೊ ಐ ರಿಯಲಿ ಖುಷಿ ಆಯ್ತು ನನ್ಗೆ ಕೇಳಿ. ಸೊ ಅದೇ ಆಟಿಟ್ಯೂಡ್ ಅನ್ನ ಎಲ್ಲಾ ಮಕ್ಕಳ ಹತ್ರ ಇರಬೇಕು. ಆಗ ನಮ್ಮ ಸಮಾಜ ಎಲ್ಲಾ ರೀತಿಯಲ್ಲಿ ಮುಂದೆ ಬರ್ತದೆ ಅಂತ ನನ್ಗೆ ಖಂಡಿತ ಅನ್ಸುತ್ತೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ತಮ್ಮಂತ ಒಳ್ಳೆಯ ಶಿಕ್ಷಕರು ಇದ್ದಾಗ ಇಂತಹ ವಿದ್ಯಾರ್ಥಿಗಳು ಬೆಳೀತಾರೆ, ಸಾಧನೆಯನ್ನ ಮಾಡ್ತಾರೆ, ಒಂದು ಸ್ಫೂರ್ತಿ ಸಿಗುತ್ತೆ, ಆ ಒಂದು ಪುಷ್ ಸಿಗುತ್ತೆ. ಮೇಡಮ್ ಹೇಳಿದಾಗೆ ಲಾಸ್ಟ್ ಸೆಕ್ಷನ್ ಸೌರವ್ ಎಲ್ಲರೂ ಕೂಡ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಎಸ್, ನಾನ್ ಜಾಸ್ತಿ ಹೇಳಲಿಕ್ಕೆ ಥ್ಯಾಂಕ್ ಯು ಅನ್ನೋದಿದೆ ಅಲ್ಲ, ತುಂಬಾ ಒಂದು ಚಿಕ್ಕ ಪದ ಅಂತ ನಂಗೆ ಫೀಲ್ ಆಗ್ತದೆ. ನನ್ನ ಒಂದು ಗ್ರಾಟಿಟ್ಯೂಡ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ. ಬಿಕಾಸ್ ಅವರು ಕೊಟ್ಟಂತಹ ಲವ್ ಅಂಡ್ ಎಫೆಕ್ಷನ್ ಇಂದ ಇವತ್ತು ನಾನು ಇಲ್ಲಿದ್ದೇನೆ. ಅಂಡ್ ಇನ್ನೂ ಮಾಡುವ ಸಾಧನೆಗಳು ತುಂಬಾ ಇದೆ, ಹತ್ತುವ ಮೆಟ್ಟಿಲುಗಳು ತುಂಬಾ ಇದೆ. ಅದಕ್ಕೆಲ್ಲದಕ್ಕೂ ದಾರಿದೀಪ ಆಗಿ ಎಲ್ಲರೂ ಇದ್ದಾರೆ. ಸೊ ಅವರಿಗೆ ಒಂದು ಥ್ಯಾಂಕ್ ಯು ಅನ್ನು ಹೇಳಿ ಒಂದೆರಡು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡೋದು. ನನ್ನ ಸ್ಪೀಚ್ ಅಲ್ಲಿ ಕೂಡ ನಾನು ಬೇಕಂತಲೇ ಆ ಟಾಪಿಕ್ ಅನ್ನು ತಂದಂತದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಸರ್ನೇಮ್ ಅನ್ನು ತೆಗೆದು ಹಾಕಿ ಮತ್ತೆ ಶಾಸ್ತ್ರಿ ಅನ್ನೋದು ಅವರ ಕಾಸ್ಟ್ ನೇಮ್ ಏನು ಹಿಂಗಲ್ಲ, ಅದು ಅವರಿಗೆ ಬಂದಂತಹ ಒಂದು ಪ್ರೋತ್ಸಾಹದ ಹೆಸರು. ಈಗಿನ ಜನರೇಷನ್ ಅವರು ಕೂಡ, ಈಗಿನ ನನ್ನ ಪ್ರಾಯದವರು ಕೂಡ ಫಸ್ಟ್ ಕೇಳುವ ಪ್ರಶ್ನೆ ಇಒ ಕಾಸ್ಟ್ ಗೆ ಸೇರುವ, ವಿಚ್ ಕಾಸ್ಟ್ ಡು ಯು ಬಿಲಾಂಗ್, ವಿಚ್ ರಿಲಿಜನ್ ಡು ಯು ಬಿಲಾಂಗ್. ನನ್ಗೆ ನಾನು ಈಗಲೂ ನನ್ನ ಹೆಸರು ಏನಂತ ಕೇಳಿದ್ರೆ ನಾನು ಸೌರವ್ ಅಂತ ಹೇಳೋದಕ್ಕೆ ಪ್ರಿಫರ್ ಮಾಡ್ತೇನೆ. ಇನ್ಫ್ಯಾಕ್ಟ್ ಟು ಬಿ ಮೋರ್ ಪ್ರಿಸೈಸ್, ನಾನು ಸೌರವ್ ಇನ್ ಫ್ಯೂಚರ್ ಡಾಕ್ಟರ್ ಸೌರವ್ ಅಂತ ಹೇಳುವಂತದ್ದು.
ಅದೇ PhD ಡಿಗ್ರಿ. ಓಕೆ. ಬಟ್ ಧನ್ಯ ಅದು ಯಾಕೆ, ಯಾವ ಕಾಸ್ಟ್ ನೀನು, ಯಾವ ಅದು ಯಾಕೆ ಬೇಕು? ಸಿ ಓಲ್ಡನ್ ಟೈಮ್ಸ್ ಅಲ್ಲಿ ಪೀಪಲ್ ಫಾಲೋ ಮಾಡ್ತಿದ್ರು, ಇಟ್ಸ್ ಓಕೆ. ಯು ಆರ್ ಇನ್ ಪ್ರೆಸೆಂಟ್ ಜನರೇಷನ್, ಈಗಲೂ ಕೂಡ ನಿಮ್ಗೆ ಯಾಕೆ? ನಾನು ಎಷ್ಟೋ ಜನ ಈಗಲೂ ನನ್ನ ಕ್ಲಾಸ್ಮೇಟ್ ನಲ್ಲಿ ಇವತ್ತು ಈ ದಿನದಲ್ಲೂ ಕೂಡ ನನ್ನ ಕ್ಲಾಸ್ಮೇಟ್ಸ್ ನವರಿಗೆ ಹೇಳಿದ್ದು ಉಂಟು, ವೈ ಡು ಯು ನೀಡ್ ಟು ಗೋ ಬಿಹೈಂಡ್ ದಾಟ್ ಅಂತ. ಅದು ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಚೇಂಜ್ ಮಾಡ್ಲಿಕ್ಕೆ ಇದೆಯಲ್ಲ, ಆಗ್ತಾನೇ ಇಲ್ಲ. ಸೊ ಅದು ನನ್ಗೆ ಒಂದು ಆಸೆ, ಯಾವಾಗ ಜನರು ಎಲ್ಲಾ ಕಾಸ್ಟ್ ಅದು ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದೇ ಅಂತ ಭಾವಿಸ್ಬೇಕು ಅಂತ, ಅಟ್ ಲೀಸ್ಟ್ ಈ ಜನರೇಷನ್ ಅವರು. ಅದು ನನ್ನದೊಂದು ಆಸೆ. ಅಂಡ್ ಇನ್ನೊಂದು, ನಾನು ನೋಡಿದ ಪ್ರಕಾರ ಆಸ್ ಅ ಟೀಚರ್ ಆಗಿ ನಾನು ಇಷ್ಟು ಸಮಯ ಒಂದು 4-5 years ವರ್ಕ್ ಮಾಡಿದ್ದೇನೆ. ಸೊ ಅದರಲ್ಲಿ ನೋಡಿದ ಪ್ರಕಾರ ನಂಗೆ ಮತ್ತೆ ನನ್ನ ಸ್ಟೂಡೆಂಟ್ಸ್ಗೆ ನ್ಯಾರೋ ಏಜ್ ಗ್ಯಾಪ್. ಸೊ ಅವರಿಗೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ಓಕೆ, ಬಟ್ ಇಂಥ ಶಿಕ್ಷಕರಿಗೆ ಮತ್ತೆ ಅವರಿಗೆ ತುಂಬಾ ಏಜ್ ಗ್ಯಾಪ್ ಇರ್ತಾರೆ. ಆ ಟೈಮ್ ನಲ್ಲಿ ಟೀಚರ್ಸ್ಗೆ ಕೊಡುವ ರೆಸ್ಪೆಕ್ಟ್ ಇದೆಯಲ್ಲ ತುಂಬಾನೇ ಕಡಿಮೆ, ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ನಮ್ಮ ಸಮಾಜದಲ್ಲಿ ಅವರಿಗೆ ಒಂದು ದೇ ಆರ್ ಡೂಯಿಂಗ್ ದೇರ್ ಡ್ಯೂಟಿ ಅಂತ ಇದು ಹೇಳ್ತಾರೆ. ಬಟ್ ನಾನು ಹೇಳುವಂತದ್ದು, ಟೀಚಿಂಗ್ ಇಸ್ ದ ನೋಬ್ಲೆಸ್ಟ್ ಆಫ್ ಆಲ್ ಪ್ರೊಫೆಷನ್. ಅಂತಹ ಒಂದು ಪ್ರೊಫೆಷನ್ ಇದೆ ಅಲ್ಲ, ಅವರು ತಮ್ಮ ಜೀವನದ ಒಂದು ಬಹುಮುಖ್ಯವಾದಂತಹ ಭಾಗ, ಬಹುಮುಖ್ಯವಾದಂತಹ ಸಮಯವನ್ನು ಯಾರ್ದೋ ಒಂದು ಮಕ್ಕಳಿಗೆ ಇಡ್ತಾ ಇದ್ದಾರೆ. ಸೊ ಅವರಿಗೆ ಸಿಗುವಂತಹ ವ್ಯಾಲ್ಯೂ ಇನ್ನೂ ಸಿಗ್ಲೇ ಇಲ್ಲ, ಒಂದು ಕಿಂಚಿತ್ತು ಕೂಡ ಸಿಗ್ಲಿಲ್ಲ. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಯಾಕಂದ್ರೆ ಟೀಚರ್ ಒಂದು ಏನೋ ಹೇಳ್ತಾರೆ ಮುಂದೆ ನಿಂತ್ಕೊಂಡು, ನಾನು ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳುವ, ಸೊ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡು ಯಾರೋ ಒಂದು ಕಾಮೆಂಟ್ಸ್ ಹಾಕುವಂತದ್ದು. ನಾನು ಹೇಳ್ತೀನಿ, ನಿಮ್ಗೆ ಧೈರ್ಯ ಇದೆಯಾ ಹೋಗಿ ಅವರ ಮುಂದೆ ಹೇಳಿ. ನಾನು ಟೀಚ್ ಮಾಡುವಾಗ ಕೂಡ, ನಾನು ಸ್ಕೂಲಲ್ಲಿ ಕೂಡ ಟೀಚ್ ಮಾಡಿದ್ದೇನೆ ಟೀಚರ್ ಆಗಿ. ಯಾರೋ ಒಂದು ಹಿಂದೆ ಹೇಳಿದ್ರೆ ಐ ಬಿ ಲೈಕ್, ನೀವು ಮುಂದೆ ಬಂದು ಹೇಳಿ, ನಾನು ನಿಮ್ಗೆ ಬೈಯೋದಿಲ್ಲ. ಟೀಚರ್ ಆಗಿರ್ಬೋದು ಬಟ್ ಬೈಯೋದಿಲ್ಲ. ಮುಂದೆ ಬಂದು ಹೇಳುವಾಗ ಯಾರಿಗೂ ಧೈರ್ಯ ಇಲ್ಲ. ಬಟ್ ಹಿಂದೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ಅದು ನಂಗೆ ಚೂರು ಕೂಡ ಇಷ್ಟ ಆಗೋದಿಲ್ಲ. ಅದನ್ನೊಂದು ಈ ಜನರೇಷನ್ ಅವರು ಚೇಂಜ್ ಮಾಡಬೇಕು. ಅಂಡ್ ಆಪ್ಟಿಮಿಸ್ಟಿಕ್ ಒಂದು ಬಿಹೇವಿಯರ್ ಎಲ್ಲದಕ್ಕೂ ಕೂಡ, ಇಲ್ಲ ಅದು ಆಗೋದಿಲ್ಲ, ನನಗಿಂತ ಹಾಗೆ ಇದ್ದಾರೆ ಹೀಗೆ ಇದ್ದಾರೆ ಅಂಡ್ ಆಲ್ ದೋಸ್ ಥಿಂಗ್ಸ್. ಪೆಸಿಮಿಸ್ಟಿಕ್ ಆಗಿ ಥಿಂಕ್ ಮಾಡೋದು, ನೆಗೆಟಿವ್ ಥಾಟ್ಸೇ ಇರುವಂತದ್ದು, ಅದು ಬೇಡ ಎಲ್ಲಾ ಸಿಚುವೇಶನ್ಸ್ ಅಲ್ಲಿ ಕೂಡ. ಈಗ ಫಾರ್ ಎಕ್ಸಾಂಪಲ್, ಈ ಒಂದು ವೇದಿಕೆ ಹತ್ತೋಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಐ ಲಾಸ್ಟ್ ಫ್ಯೂ ಲೈಫ್ಸ್, ಐ ಲಾಸ್ಟ್ ಫ್ಯೂ ಹಾರ್ಟ್ಸ್. ನನ್ನಿಂದ ಕೆಲವು ಜೀವಗಳು, ನನ್ನ ಅಜ್ಜಿ ಆಗಿರ್ಬಹುದು, ಕಂಟಿನ್ಯೂಸ್ ಆಗಿ 3 ನಾಯಿ ಎಕ್ಸ್ಪೈರ್ ಆಯ್ತು. ಅಂಡ್ ಕೆಲವೊಂದು ಫ್ರೆಂಡ್ಸ್, ಯುನೋ, ದೋಸ್ ಆರ್ ಸ್ಟೇಜಸ್ ಆಫ್ ಲೈಫ್, ವಿ ಲೂಸ್ ದೆಮ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಎಲ್ಲಾ ಟೈಮ್ ನಲ್ಲಿ ಕೂಡ ನನ್ಗೆ ಒಂದು, ಇದು ನನ್ನದೊಂದು ಪರ್ಸನಲ್ ಥಿಂಗ್, ನಾನು ಒಂದು ರಾತ್ರಿ ಕೂಗಬಹುದು, ನೆಕ್ಸ್ಟ್ ರಾತ್ರಿ ಕೂಗಬಹುದು, ಅಂದ್ರೆ ವೆರಿ ನೆಕ್ಸ್ಟ್ ಡೇ ನಾನು ಐ ಬಿ ಅ ಡಿಫರೆಂಟ್ ಸೌರ್ ಆಫ್. ನಾನು ಎಲ್ಲವನ್ನು ಕೂಡ ಫೇಸ್ ಮಾಡಿ ಕೂಡ ಕಾಲೇಜ್ಗೆ ಬರುವಾಗ್ಲಾ ಅಥವಾ ಟೀಚ್ ಮಾಡುವಾಗ್ಲಾ ಐ ಬಿ ಟೋಟಲಿ ಡಿಫರೆಂಟ್. ನನ್ನದೆಂತ ಇದ್ರು ತಲೆ ಬಿಸಿ ಟೆನ್ಷನ್ ಇಲ್ವೇ ಇಲ್ಲ. ಈಗಲೂ ಕೂಡ ತುಂಬಾ ಜನರು ಹೇಳ್ತಾರೆ, ಸೌರವ್ ಯು ಆರ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ವಿ ಹ್ಯಾವ್ ಎವರ್ ಸೀನ್. ಐ ವಾಂಟ್ ಟು ಬಿ ದಟ್. ಏನೇ ಟೆನ್ಷನ್ ಅಂದ್ರೆ, ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಈಗಿನ ಒಂದು ಜನರೇಷನ್ ಅದೊಂದು ಟ್ರೆಂಡ್ ಆಗಿ ಹೋಗಿದೆ. ನಾನು ಬೇಜಾರಲ್ಲಿ ಇದ್ದೇನೆ ಅಂತ ತೋರಿಸ್ಕೊಳ್ಳೋದು, ಸ್ಯಾಡ್ ಸ್ಟೇಟಸ್, ಸ್ಯಾಡ್ ಸ್ಟೋರಿ ಹಾಕ್ಲೇಬೇಕು ಅವರಿಗೆ, ಅದೊಂದು ಟ್ರೆಂಡ್. ನನ್ನ ನಂಬರ್ ಯಾರ ಹತ್ರ ಇದೆ, ಅವ್ರು ಯಾವತ್ತೂ ನನ್ನ ಸ್ಯಾಡ್ ಸ್ಟೋರೀಸ್ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಅಂಡ್ ನಾನು ಕೂಡ ಎಕ್ಸ್ಪ್ರೆಸ್ ಮಾಡೋದಿಲ್ಲ ನಾನು ಬೇಜಾರಲ್ಲಿ ಇದ್ದೇನೆ ಅದು ಇದೆಲ್ಲ. ನಂಗೆ ಅಲ್ಲ, ಐ ಥಿಂಕ್ ದಟ್ ಐ ಆಮ್ ಕೇಪಬಲ್ ಆಫ್ ಫೇಸಿಂಗ್ ಇಟ್ ಅಂಡ್ ಆಲ್ ದೋಸ್ ಥಿಂಗ್ಸ್. ನಂಗೆ ತುಂಬಾ ಬೇಜಾರಾಯ್ತಾ, ಐ ಗೋ ಟು ದಟ್ ಪರ್ಸನ್, ವಂಶಿಕಾ ಅಂತ ಹೇಳಿದೆ. ಇಲ್ಲಾಂದ್ರೆ ನನ್ನ PU ಲೆಕ್ಚರರ್ ನೀತಾ ಮ್ಯಾಮ್ ಹತ್ರ ಹೋಗ್ತೇನೆ. ಅಂಡ್ ಕೆಲವೊಂದು ಸಮಯದಲ್ಲಿ ಇನ್ನೂ ಆಗ್ಲಿಲ್ಲ ಅಂತ ಹೇಳಿ ನನ್ನ ಮಯ್ಯನ ಹತ್ರ ಹೋಗ್ತೇನೆ, ಅಮ್ಮನ ಹತ್ರ ಹೋಗ್ತೇನೆ. ಬಟ್ ಈ ಎಲ್ಲದಕ್ಕಿಂತ ಮುಂಚೆ ನಾನು ನನ್ನ ಬಳಿಯೇ ಬರೋದು. ಐ ಬಿ ಲೈಕ್, ಸೌರವ್ ವೈ ಆರ್ ಯು ಫೀಲಿಂಗ್ ಲೈಕ್ ದಿಸ್, ವಾಟ್ ಆರ್ ದ ಸೊಲ್ಯೂಷನ್ಸ್? ನಾನು ಸೊಲ್ಯೂಷನ್ಸ್ ಹುಡುಕ್ತೇನೆ, ಸೊಲ್ಯೂಷನ್ ಸಿಗ್ತದೆ ಸರ್ ನನಗೆ. ಯಾಕೆ ಗೊತ್ತಾ, ನನ್ನ ಪ್ರಾಬ್ಲಮ್ಸ್ ಏನೂ ಇಲ್ಲ, ಎಷ್ಟೋ ಪ್ರಾಬ್ಲಮ್ಸ್ ಯಾರ್ಯಾರೋ ಫೇಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂದೆ ನನ್ನದು ಏನಿಲ್ಲ ನನಗೆ ಗೊತ್ತಿದೆ. ಸೊ ಅದನ್ನೆಲ್ಲ ಫೇಸ್ ಮಾಡ್ತೇನೆ. ಬಟ್ ಈಗಿನ ಜನರೇಷನ್ ಏನಾದ ದೊಡ್ಡ ಕಲ್ಲು ಬಂಡೆ ಬಿದ್ದಾಗೆ ಮಾಡ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ಬಿಡಬೇಕು. ಅಂಡ್ ತುಂಬಾ ಕಲಿಬೇಕು ಹಿರಿಯರಿಂದ, ಅದನ್ನೆಲ್ಲ ಕಲ್ತು. ಅಂಡ್ ನಾನು ರಿಕ್ವೆಸ್ಟ್ ಮಾಡುವಂತದ್ದು, ಪುಸ್ತಕ ಓದಿದ್ರಿಂದ ನಾನು ಇವತ್ತು ಇಲ್ಲಿದ್ದೇನೆ. ಸೊ ಪುಸ್ತಕಗಳು ಅಂತ ಹೇಳುವಾಗ ಅದು ಈಗ ಏನಂತ ಹೇಳ್ತಾರೆ, ಡಿಮಿನಿಷಿಂಗ್ ಆಗಿದೆ. ಈಗ ಎಲ್ಲ ಮೊಬೈಲ್ ನ ಇದರಲ್ಲಿ ಇದೆಯಲ್ಲ, ಹೋಗಿದೆ ಪುಸ್ತಕಗಳನ್ನು ಓದ್ಬೇಕಂತ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹೇಳಲಿಕ್ಕೆ ತುಂಬಾ ಇದೆ, ಸಮಯದ ಅಭಾವ ಕೂಡ ಅಷ್ಟೇ ಇದೆ. ಸೊ ಈ ಕ್ಷಣಕ್ಕೆ, ಈ ದಿನಕ್ಕೆ ಇಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಎಲ್ಲರಿಗೂ. ಓಕೆ, ವೆರಿ ಬ್ಯೂಟಿಫುಲ್. ನೋಡೋಣ ಒಂದು ವಿಚಾರಗಳಲ್ಲಿ, ಯಾಕಂದ್ರೆ ಬದುಕೋ ಒಂದು ಖುಷಿ, ಆ ಒಂದು ಕಲೆ ಅಂತ ಹೇಳ್ತಾರೆ, ಆ ಒಂದು ಬದುಕುವ ಕಲೆ ಈ ಹುಡುಗನಲ್ಲಿದೆ. ಜೊತೆಗೆ ಮಾತುಗಳು ಮಾತ್ರ ಅಲ್ಲ, ಬದುಕಿ ತೋರಿಸಬೇಕು ನಾವುಗಳು ಅನ್ನುವಂಥದ್ದು ಕೂಡ ಅಷ್ಟೇ ವಿಚಾರ. ಯಾಕಂದ್ರೆ ಅದನ್ನು ಕೂಡ ಈ ಹುಡುಗ ಮಾಡಿ ತೋರಿಸ್ತಾ ಇದ್ದಾನೆ. ಜೊತೆಗೆ ಏನೋ ಒಂದ್ ಕಡೆ ಪ್ರತಿದಿನ ಹೊಸತನದಿಂದ ನಾವು ಬದುಕಬೇಕು ಅನ್ನುವಂಥದ್ದು ಕೂಡ ಪ್ರತಿ ಬಾರಿ ಈ ಸೌರವ್ ಸಾಲಿಯನ್ ನಿಮ್ಮಿಂದ ಕಲಿಯುವಂಥದ್ದು ಬಹಳಷ್ಟಿದೆ ಎಲ್ರಿಗೂ ಕೂಡ, ನಮ್ಮಲ್ಲಿ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಇವತ್ತಿನ ಒಂದು ಕಾರ್ಯಕ್ರಮ ಬಹಳಷ್ಟು ನನಗೂ ಕೂಡ ಪ್ರೈಮ್ ಟೈಮ್ ಅಲ್ಲಿ ಈ ವಿವಾದಾತ್ಮಕ ಹೇಳಿಕೆಗಳು ಅಥವಾ ಈ ಪಾಲಿಟಿಕ್ಸ್ಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಏನೋ ಒಂದು ಕಲಿಯುವಂತ ಅವಕಾಶ ಸಿಕ್ಕಿತ್ತು ನನ್ನ ಭಾವನೆ ಸೌರವ್ನಿಂದ. ಅಂಡ್ ಎಲ್ಲಿ ತನಕ ಅಂತ ಹೇಳಿದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಬಹಳಷ್ಟು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಯಾಕಂತ ಹೇಳಿದಾಗ ತಮ್ಮ ಮಕ್ಕಳನ್ನ
ಕೇವಲ ಪುಸ್ತಕದ ಬದನೆಕಾಯಿಯನ್ನ ಬಿಟ್ಟು ಜೀವನ, ವ್ಯಕ್ತಿತ್ವ ವಿಕಸನ ಅಥವಾ ಭವಿಷ್ಯದ ಬಗ್ಗೆ ನಮ್ಮ ಜೀವನವನ್ನ ಯಾವ ರೀತಿ, ಬಹಳಷ್ಟು ಸಮಸ್ಯೆಗಳು ಬರುತ್ತೆ ವಿದ್ಯಾರ್ಥಿ ಜೀವನದಲ್ಲಿ. ಮಾರ್ಕ್ಸ್ಗಳೇ ಮಾತ್ರ ಇಂಪಾರ್ಟೆಂಟ್ ಆಗಿರಲ್ಲ, ಅದರ ಹೊರತಾಗಿ ಕೂಡ ಜೀವನ ಇದೆ. ಯಾವಾಗ ಒಬ್ಬ ವ್ಯಕ್ತಿಗೆ ಬದುಕಲಿಕ್ಕೆ ಶಕ್ತಿಯನ್ನ ತಾವುಗಳು ತುಂಬ್ತೀರಾ, ಅಲ್ಲಿ ಈ ರೀತಿ ಸೌರವ ಸಾಲಿನಂತ ಬಹಳಷ್ಟು ವಿದ್ಯಾರ್ಥಿಗಳು ಹುಡ್ಕೊಳ್ತಾರೆ. ಸೊ ಹಾಗಿದ್ದಾಗ ಆ ಒಂದು ಜೀವನ ಕೌಶಲ್ಯವನ್ನ ತಮ್ಮ ಮಕ್ಕಳಿಗೆ ಕಲಿಸಿ ಅನ್ನುವಂಥದ್ದು ನನ್ನ ಉದ್ದೇಶವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಆಗಿರುವಂತದ್ದು. ಯಾಕಂದ್ರೆ ಇಂತಹ ವಿಚಾರಗಳು 4-5 ಜನರ ಮುಂದೆ ನಾವುಗಳು ಎದುರು ಬಂದು ಇಡ್ತೀವಿ ಅಂತ ಬಂದಾಗ ಯಾವುದೇ ರೀತಿಯ ದೊಡ್ಡ ವಿಚಾರಗಳು ಬರಲಿ, ಚಾಲೆಂಜಸ್ಗಳು ಬರಲಿ, ಅದನ್ನ ನಾವು ಫೇಸ್ ಮಾಡ್ತೀವಿ ಅನ್ನೋದು. ಯಾಕಂದ್ರೆ ಸೌರವನ್ನ ಯಾಕೆ ನಾನು ಮತ್ತಷ್ಟು ಮಾತಾಡ್ಲಿಕ್ಕೆ ನಾನು ಅವರ ಮಾತುಗಳನ್ನು ಕೇಳಬೇಕು ಅನ್ನೋ ನನ್ನ ಭಾವನೆ. ಯಾಕಂದ್ರೆ ಕೇವಲ ಭಾಷಣಕ್ಕೆ ಸೀಮಿತ ಆಗಿರಬಾರ್ದು, ಬದುಕಿನಲ್ಲೂ ಕೂಡ ಅಳವಡಿಸಿಕೊಂಡಿದ್ದಾನೆ ಯುವಕ, ನೋಡೋಟ ಒಂದು ವಿಚಾರಗಳಲ್ಲಿ. ಹಾಗಿದ್ದಾಗ ಎಸ್, ನಿಜವೂ ಕೂಡ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರವನ್ನ ಈ ಸೌರವ್ ಸಾಲಿಯನ್ ಮಾಡಿದ್ದಾರೆ. ಹಾಗಿದ್ದಾಗ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮತ್ತಷ್ಟು ತಮ್ಮ ಸಾಧನೆಗಳು ಮತ್ತಷ್ಟು ಇದೇ ರೀತಿ ಮುಂದುವರಿಲಿ. ಅಂಡ್ ಎಲ್ಲವೂ ಕೂಡ ತಾವು ಏನ್ ಅನ್ಕೊಳ್ತೀರಾ ಎಲ್ಲವೂ ಕೂಡ ಆಗ್ಲಿ ಅನ್ನೋದು ನಮ್ಮ ಒಂದು ಆಶಯ. ಅಟ್ ದ ಸೇಮ್ ಟೈಮ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಶಿಕ್ಷಕರು, ಸೀಮಾ ಮ್ಯಾಮ್, ಅದೇ ರೀತಿ ಕೀರ್ತನಾ ಭಟ್ ಮ್ಯಾಮ್, ಇಬ್ರು ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಂತಹ ಒಳ್ಳೆಯ ವಿದ್ಯಾರ್ಥಿಗಳನ್ನ ನಮ್ಮ ಸಮಾಜಕ್ಕೆ ಕೊಡಿ, ಪ್ರೇರೇಪಣೆ ಮಾಡಿ ಅನ್ನೋದು ನಮ್ಮ ಒಂದು ಆಶಯ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.